ನಮ್ಮ ಮಾತೆಲ್ಲ ನಿರೀಕ್ಷೆ ಲೆಕ್ಕನಿ ಕರ್ನಾಟಕ ರಾಜ್ಯದ 30 ಜಿಲ್ಲೆಗೆ ಮಾತ ನವಜೀವನ ಸಮಿತಿ ಸದಸ್ಯರ ಪಾಲನ ಮುಕ್ತಿರಲಿರ ಅವೇನು ಒಂಜಿನ ಮಧ್ಯವರ್ತಿ ಶಿಬಿರ ಹೊರತು 1253 ಮಧ್ಯವರ್ತಿ ಶಿಬಿರ ನಿರಂತರವಾದ ನಡೆದಲ್ಲಿ ಅವೇತೋ 1000 ಜನ ಪರ್ಮನೆಂಟ್ ಹುಟ್ಟಿದ್ರೆ ಜೀವನ ಮಾಡ್ತದಲ್ಲಿರ ಅಂಚಾಗ ಮಾತ್ರೆಗಳ ಗುರುತರವಾದ ಮಾಹಿತಿ ಮಾರ್ಗದರ್ಶನ ಸಂದೇಶ ಇಟ್ಟ ಸಾಧಿನ ಹೆಚ್ಚಿನ ನನ್ನ ಮೌಖ್ಯದ ಗುರುಕುರು ಶ್ರೀ ವಿವೇಕ್ ವಿನ್ಸೆಂಟ್ ಪ್ಯಾಸರ್ ಏಕಲ ವೇದಿಕೆ ಉಪಸ್ಥಿತರಿದ್ದರು ಯಾರು ಎಡಬದಿನ ಸೇವೆ ಮಾಡಿಕೊಂಡಿದ್ದರಿಂದ ನನಗೆ ಪೂರ್ವಕವಾದ ಶಕ್ತಿನ ಎಂಕದಿಜ್ಜಾದ ಏಕಲೆಗ ಟೀಮುಗುದಿಜ್ಜಾದ ಎಡ್ಡ ರೀತಿ ನಡಪಂದು ಹೋಗಿನ ಗುರುಕುರು ಇಲ್ಲಿ ನಿರಂತರವಾದ 16 ಗಂಟೆ ಮಟ್ಟ ಕುಟುಂಬದಿನ ಈ ಕಾರ್ಯಕ್ರಮದ ಬಗ್ಗೆ ಮಾರ್ಗದರ್ಶನ ಕೊರಲೆತ್ತಿನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಗೌರವಾನ್ವಿತ ನಿರ್ದೇಶಕರಾದ ಶ್ರೀ ವಿವೇಕ್ ವಿನ್ಸೆಂಟ್ ಪ್ಯಾಸರ್ ಮೇರೆಗೆ ನಮ್ಮ ಮಾತಿನ ಪರವಾಗಿ ಕಾರ್ಯಕ್ರಮದ ಪರವಾಗಿ ಭಕ್ತಿದ ಸ್ವಾಗತ ಸಂದಾಯಿತ ಮತ್ತು ನೊಟ್ಟಿಗೆ ಚಪಳೆ ಬಾನೋಡು ಬೊಳ್ಳಿ ಪೊರ್ಲುಗೆ ಬಾನೋಡು ಬೊಳ್ಳಿ ಪೊರ್ಲು ದುಮ್ಮು ಮಾತ ಜಾಲಡಿ ಜಪ್ಪದೆ ಲತ ಇಲ್ಲದಲ್ಲ ಜಾಗಿದ್ದಿನ ಜಾಲಡಿ ಜಪ್ಪದೆ ನತ್ತು ಬ್ಯಾಗ್ ಜಾಲಡಿ ಜಪ್ಪದಿನ ಕಂದಗೆ ಬೊಲ್ಲಿ ಪಿಯರ ಲತ್ತು ಗಾಚಾರ ನಂಕ್ಲೆ ಬೊಲ್ಲಿ ಪಿಯರ ಬೇ ಅಂಚಪ್ಪಿ ಇತ್ತೆ ಅಂಡ ಫ್ಯಾನ್ ಉಂಡು ಕರೆಂಟ್ ಉಂಡು ದುಮ್ಮದ ಕಾಲುಡು ಇಲ್ಲದಲ್ಲ ಸೆಕೆ ಅಣ್ಣ ಅಂಡ ಜಾಲಡಿ ಜಪ್ಪದ ಒಂದನೇ ಕಾರಣ ಎರಡನೇ ಕಾರಣ ಇಲ್ಲದಲ್ಲ ಇಂಚಿನ ಉಂಡು ಪೊಟ್ಟು ಸಾಮಾನ್ಲ ಇದ್ದಿ ಕಣ್ಣುಲ ಇದ್ದಿ ಬಾಕಿ ಎತ್ತದ ಜಪ್ಪದ ಬಡಸ್ತಿಕೆ ಜಾಲಡಿ ಜಪ್ಪದ ಎರಡು ಬೇಂಚಿ ದುಮ್ಮ ಇತ್ತು ನಂಗೆ ಮಂಚ ಯಾನು ಡಿಗ್ರಿ ಪೋಯಿನಟ್ಟಲ್ಲ ಎನ್ನ ಇಲ್ಲಲ್ಲ ಮಂಚ ಇಂಚಿನ ಅಂದು ಗೊತ್ತು ಜಿಂಕ್ ಎರಡು ಮೂಜಿ ಬೇಂಚ್ ಒಟ್ಟಿಗೆ ದೀಪುಣ ಉರಾಬಿನ ಚಿತ್ನ ಬೇಂಚ್ ಹತ್ತು ಬುಕ್ಕ ಬತ್ತನು ಉರಾಬಿನ ಬೆಂಚಿ 5 ಬುಕ್ಕ ಬತ್ತನು ಸೋಫಾ ತೆಪ್ಪುದವು ಇತ್ತೆ ತೆಪ್ಪುದ ಏರೆಗಳ ಕೊಡ್ತಿ ಇತ್ತೆ ತೆಪ್ಪು ಅಲ್ಪ ಮಾತ್ರ ಕೊಣಪುಣ ಇತ್ತೆ ಬಂದಲೆ ಇತ್ತೆ ಬತ್ತದು ಹೈಟೆಕ್ ಸೋಫಾಲು ಮರತ್ತ ಸಾಗುವಣಿದ ಸೋಫಾಲು ಪ್ರಭಾಯಿದ ದುಮ್ಮ ಜಾಲಡಿ ನಮಗೆ ಜಪ್ಪೇದ ಎಂಕ ನೆನಪುಂಡು ಎನ್ನ ಬಾಲ್ಯೋಡು
ಬಾಣ ತೂದು ಜತ್ತಂಡ ಬೊಲ್ಲಿಗೆಂತೋ ಒಂದು ಪೊಯ್ಲೆಕ್ಕ ಎಂಕ್ಲೆ ನಿದ್ರೆ ಬರ್ತದೆ. ಆ ಚಂದ್ರಮದ ಆ ತಂಪುದ ಬಲ್ಪು, ಆ ತಂಪುದ ಬಲ್ಪುಲ ತಂಪುದ ಗಾಲಿಲ ಎಂಕ್ಲೆಗೆ ನಿದ್ರೆ ಬರ್ಪಾವಂದಿತ್ತು. ಅಂಚದ ಬಾನೋಡು ಬೊಳ್ಳಿ ಪೊರ್ಲು, ಬಾನೋಡು ಚಂದ್ರೆ ಪೊರ್ಲು ಅಂತ ಅಂತೀರು. ಗುಡ್ಡೆಡು ಕಾಡು ಪೊರ್ಲು ಒಲಾಂಡ್ಲ ಗುಡ್ಡೆ ಬೋರು ಗುಡ್ಡೆ ಅಂದಂಡ ಏರ್ಲ ತೂಪುಜಿರ ಇದು. ಆ ಗುಡ್ಡೆಡು ಕಾಡಿತ್ತಿನ ಪೊರ್ಲು ಬೆತೆ ಬೇತೆ ಮರಕ್ಕಳು ಗಂಧ ತೇಗ ಹೊನ್ನೆ ಬೆತೆ ಬೇತೆ ನಮನೆದ ಬೋವುದ ಅಥವಾ ಕುಂಟೋಲ್ದ ಅಥವಾ ಬೆತೆ ಬೇತೆ ನಮನೆದ ಮರಕ್ಕಲೆಂದು ನಗ ಖುಷಿ ಆಗ್ತದೆ. ಇರಿ ಕೋಣಾಜದ ಮಾರ್ಗೋಡು ಬತ್ತಂಡ ಅಥವಾ ಚಾರ್ಮಾಡಿ ಘಾಟಿ, ಸಿರಾಡಿ ಘಾಟಿ ಅಥವಾ ಹೆಬ್ರಿದ ನಮ್ಮನ ಅಂಚಿತ ಘಾಟಿ ಮತ್ತು ತೂಯಾರನ್ನ ನಿಕ್ಲೆ ಗೊತ್ತಾಕೊಂಡು ಐತೆ ಪೋಯ್ನಾಟ ಖುಷಿ ಹಾಕೊಂಡು ಗುಡ್ಡೆಡು ಕಾಡು ಬರಲು ಸಮುದ್ರ ತೂಯಾರನ್ನ ಸಮುದ್ರಡು ತೆರೆ ಬರಲು ಆ ಒಂಜೆಡ್ದೊಂಜಿ ಬರ್ಪುನ ಸಮುದ್ರದ ತಟಕ್ಕು ಹಾಕುನ. ಆ ತಟಕ್ಕು ಹಾಕುನಾಗ ಹೊರ ತೂಪ ಎಂಕಲು ಅಯ್ಯೋ ಬತ್ತುಂಡು 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 ಗತ್ತುಡು ಬತ್ತುಂಡು ಒಂಜಿ ತೆರೆ ಎತ್ತರಡು ಬತ್ತುಂಡು ತೆರೆ ಬತ್ತುಂಡು ಕಂಡು ಸೋತುಂಡು ಅಪಗ ಪಿರವಡ್ದು ಬಪ್ಪನ ತೆರೆ ಬಂದ್ಕೊಂಡು ನಿಕ್ಕು ಸೋಪರಯಾನು ಗುರುಪೂಜಿ ಈ ಎನ್ನೊಟ್ಟು ಕೂಡ ಬಲ ಬಂಡದು ಅವು ಒರಿಯಾಡ್ದರಿ ಸಪೋರ್ಟ್ ಮಲ್ಸದು ತೆರೆಕಲು ಬರೋ ಒಂದಿತ್ತು ಅವು ತುಯಾರ ಖುಷಿ, ಅವು ತುಯಾರ ಖುಷಿ. ಸಮುದ್ರಡು ತೆರೆಕಲು ಬರಲು ಕಂಡಡು ಕೆಯಿ ಬರಲು ಇನ್ನು ತೆರಿಕಲ್ಲ ಪೊರ್ಲು ತೋಜಿ ಬರ್ದೆ ಒಂಜೇಲಕ ತೋಜಿ ಬರ ಎಟ್ಟು ಜಾತಿ ತೋಜಿ ಏರಾಣಲ ಆಣ ಮಗೆ ಜ್ಯೋತಿಷಿ ಏರಮಾಣಲ ಆಣ ಮಗೆ ಭವಿಷ್ಯ ಬಂಪುನೆ ಏರ್ಲಾದಿಪ್ಪು ಪನ್ಪೇನು ಚಾಲೆಂಜ್ ಏರಾಣಲ ಮುಲ್ಪ ಉಂಟುದು ಈ ಇಂಚಿತ್ತಿನ ಜಾತಿದ ಪಂಡೆನ್ನ ಯಾನಾರೆ ಪಂಡಿನ ಬಹುಮಾನ ಕೊಡ್ತೆ ಇಲ್ಲಿ ಜಾಗ ಮಾರ್ದಾಂಡಲ್ಲ ಜಾತಿನ ಲೆಕ್ಕ ಪತ್ತರ ಕಾಪು ಜಣ್ಣ ಪ್ರೀತಿನ ಮಾತ್ರ ಲೆಕ್ಕ ಪತ್ತರ ಕಾಪುನ ಈ ಪ್ರಪಂಚದ ಪ್ರೀತಿ ಮಾತ್ರ ಒರಿಪುನು ಅಂತ ಅದು ಇಸ್ಲಾಂ ಧರ್ಮ ಪನ್ಪುನು ಲವ್ ಇಸ್ ಗಾಡ್ ಪ್ರೀತಿಯೇ ದೇವರು ನಂತಾರೆ. ಪ್ರಬುಲ್ ನಕಲಿನ ಧರ್ಮ ಕ್ರಿಶ್ಚಿಯನ್ ಧರ್ಮ ಪನ್ಕೊಂಡು ಗಾಡ್ ಇಸ್ ಲವ್ ಒಂತೆ ಉಲ್ಟ ಆತೆ ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್ ಒಂಗೆ ಅವು ನವಜೀವನ ಲೆಕ್ಕ. ನವಜೀವನ ಇಂಚಿಲ್ದು ಓದನಲ್ಲ ಒಂಜಿ ಅಂಚಿಲ್ದು ಓದಿನಲ್ಲ ಒಂಜಿ ನವಜೀವನ ಪದ ನವಜೀವನ ಬರಲೆ ಇಂಚಿಲ್ದು ಓದಲೆ ಅವಂಚನೆ ಅಂಚಿಲ್ದು ಓದನಲ್ಲ ಆಯ್ತು ಅರ್ಥ ಇಂಚಿನ ನವಜೀವನದ ಸದಸ್ಯೆ ಕುಡ್ಲಾಡಿತ್ತಿನಲ್ಲ ನವಜೀವನ ಸದಸ್ಯೆ, ಬೆಂಗಳೂರು ಇತ್ತಿನಲ್ಲ ನವಜೀವನ ಸಮಿತಿ, ಓಳಿತ್ತಿನಲ್ಲ ನವಜೀವನ ಸಮಿತಿ ಸದಸ್ಯೆ. ಅರ್ಥ ಆಯ್ತ ಪ್ರೀತಿಯನ್ನ ಬಂದುಲೆ ವಾ ಜಾತಿದ ಆಗ್ಲ ನವಜೀವನ ಸಮಿತಿ ಸದಸ್ಯೆ ಸೀದಾ ಓದು ನಕ್ಲೆಗ್ಲ ನವಜೀವನ ಸಮಿತಿ ಸದಸ್ಯೆ, ಉಮರಬ್ಬ ನಕಲು ಅಂತ ಉಲ್ಟ ಓದನು ಅಕ್ಲೆಗ್ಲ ನವಜೀವನ ಸಮಿತಿ ಸದಸ್ಯೆ ಬಂದುಲೆ ಅಂಚದ ನಿಕಲು ಇತ್ತು ಒಂಜೇ ಲೆಕ್ಕ ತೋಜಿ ಬಾರ ಕಂಡೋಡು ಕೈ ಬರಲು ಕಂಡೋಡು ಕೈ ಹಾಕಲು ಒಂದು ಬಿತ್ತು ಕಂಡೋಡು ಪಾಡಿ ಸತ್ತಕ್ಕೆ ಅವ ಒಂದೇ ಲೆಕ್ಕ ಮಿತ್ತು ಬರ್ಕೊಂಡು ಒಂದು ಪೀಠದ ಕೈ ಅಂಡ ಒಂದೇ ಪೀಠು ರಡ್ಡು ಪೀಠದ ಕೈ ಅಂಡ ರಡ್ಡೇ ಪೀಠು ಐಟು ರಡ್ಡರ ಪೀಠದ ಕೈ ಉಂಡ ಅವು ಜಾತಿ ಬೇಕು ಲೆಕ್ಕ ಐದು ದಾಂದ್ರ ಮಿಕ್ಸ್ ಆತ ನನ್ನ ಲೆಕ್ಕ ಕಂಡೋಡು ಕೈ ಬರಲು ಆ ಕೈ ತುಲೆ ಇಂಚ ಬಗ್ಗದಿಪ್ಪನು ಒಂದೇ ಲೆಕ್ಕ ಆ ಕಂಡೋಡು ಬಗ್ಗದಿನ ಕೈ ತೀಯರ ಪೊರ್ಲತ್ತ ಮಿಲಿಟರಿ ಹಾಕಿನ ಲೆಕ್ಕ ಒಂದೇ ಲೆಕ್ಕ ಬಗ್ಗದಿಪ್ಪನು ಐತೆ ಕೆಲವು ಇಪ್ಪು ಕುತ್ತ ಕೊಂಡು ನಾವು ದಯಕ್ಕೆ ಜಲ್ಲದಿಂಜಿ ನಾವು ಏಪಲ ಅಂಚನೆ ಕುತ್ತ ಹೋಪು ನಾವು ಈ ಸಾಧಿಲೆ ಮತ್ತೆ ಕೆಲವು ಬಾರಿ ಮಲ್ಲ ಗಂಟ ಲೆಕ್ಕ ಪೋಪಿರತ್ತ ಅಕಲ ಮಂಡ್ಯದ ದಾಲ ಇದ್ದವು ಕುತ್ತ ಉಂಟದು ನಾವು ಏಪಲ ದಿಂಜಿದನೆ ಬಗ್ಗದಿಪ್ಪುವೆ ತಗ್ಗದಿಪ್ಪುವೆ ದಿಂಜಿದನೆ ಏಪಲ ತಗ್ಗದಿಪ್ಪುವೆ ಕೈತ ಲೆಕ್ಕ ಅಂಚನೆ ಕಂಡೊಡು ಕೈ ಪೊರ್ಲು ಗುಡ್ಡೆಡು ಕಾಡು ಪೊರ್ಲು ಪೆತ್ತದೊಟ್ಟು ಕಂಜಿ ಪೊರ್ಲು ಕಿರೆಟ್ಟು ತಾವರೆ ಪೊರ್ಲು ಆ ಇನಿ ನಿಖಿಲ್ಲ ಬಾರಿ ಪೊರ್ಲು ತೋಜಬಾರು ಇಂಚ ಗಡ್ಡ ಮೀಸೆಗೆತ್ತದತ್ತು ಎಡ್ಡೆ ಕುಂಟು ಪಾಡ್ದತ್ತು ಅಕ್ಕ ಎಡ್ಡೆ ಸೀರೆ ಪಾಡ್ದತ್ತು ಕರೆಕ್ ಪೂದಿದತ್ತು ಕುಂಕುಮ ಪಾಡ್ದತ್ತು ನಿಕ್ಲೈನಿ ಪೊರ್ಲು ತೋಜಬಾರು ಕಣ್ಣನ ನೊಟ್ಟುಗು ಬುಡೇದಿ ಇತ್ತಿನ ಪೊರ್ಲು ಬುಡೇದಿ ನೊಟ್ಟುಗು ಕಣ್ಣನಿ ಇತ್ತಿನ ಪೊರ್ಲು ಕಣ್ಣನಿ ಬುಡೇದಿ ನೊಟ್ಟು ಬಾಲನು ಇತ್ತಿನ ಪೊರ್ಲು ಈ ಪೊರ್ಲು ತುಯಾರ ಇಂಕ ಬಾರಿ ಖುಷಿ ಅವನು ನೀನು ನಿಕ್ಲಿ ಇಂಚ ಕುಲ್ಲನ್ನು ಏತು ಒರೆಸ್ತಾಂಡ ಅದನ್ನು ಆನೆ ಮದ್ಮೇದ ನಿಕ್ಲು ಇತ್ತಾರೆ ಇನ್ನು ದೇವಿ ಪ್ರಸಾದ ತಿರ್ತು ಪಂಡ್ಯರು ಇಂದೇ ಕೈ ಕೈ ಪತ್ತಲೆ ಎಂದು ಕೆಲವರು ವಾ ಕೈ ಇನ್ನಾಡೋದಿಲ್ಲ ಕೊಂಡ ಸುಮಾರು ದಿನ ಆಡತ್ತ ಕೈ ಸಿಕ್ಕುಜಿ ವಾ ಕೈ ಪತ್ತೋದು ಗೊತ್ತು ಜಗ್ಲಗಿತ್ತೆ ಕೆಲವರಿಗೆ ಕೈ ಪತ್ತನಾಗ ಆಂಡು ಅಂದ ಕೆಲವರಿಗೆ ಕೈ ಪತ್ತನಾಗ ಬುಡದೀತ 55 ವರ್ಷ 10 ವರ್ಷದ ಕಲ್ಲ ನೆಟ್ಟು ಉಳ್ಳೇರು ಬುಡದಿನ ಕೈ ಪತ್ತನಾಗ ಅಲ್ಲ ಮೋನೆಡು ತೂಡಿತ್ತು ನೀರು 18 ವರ್ಷದ ನಾಚಿಕೆ ನರಮಣಿ ಮುಟ್ಟಾಯಿನಾತು ಪ್ರಾಯ ಕಮ್ಮಿ ಹಾಕೊಂಡು ಇದು ಏನು ನನ್ನ ಬಿಡೋದಿಲ್ಲ ಇದು ಪ್ರಾಯ ಅಂತ ಗೊತ್ತಾಪನೆಯಪ್ಪ ಇದು ದೂರ ದೂರ ಇತ್ತಿಂದ ಮಾತ್ರ
ನಮ್ಮ ಒಟ್ಟಿಗೆ ಸೋಪಾಡುಗಳು ಪುಗೆಲ್ ಕೈ ಬಂದಾಗ ಎಂಕ್ಲೆಲ್ಲ 15 ವರ್ಷ ಆಪನು ಪ್ರೀತನ್ನ ಬಂದುಲೆ ಅಧ್ಯಕ್ಷರು ಬರ್ತಾರೆ ಅದನ್ನು ಗೌರವ ಸ್ವಾಗತ ಸರ್ ಬಂದುಲೆ ಯಾನ್ ಜಾಯಗುಂದ ಎನ್ನಿಕ್ಲಿಗೆ ಪಂಡೇಂದು ಬನ್ನಂಡ ನಮ್ಮ ಏಕ ಮುಟ್ಟ ಆಪನ ಆತ್ಮೀಕ್ಲಿಗೆ ಯೌವನ ಜಾಸ್ತಿ ಇಕ್ಳು ಮದುಮೆದಾನಿ ಒಟ್ಟಿಗೆ ಕುಳಿದಾರ ಇದ್ದ ನಿಕ್ಲೆ ಮದ್ಮೆ ಆಗ್ತದೆ ಏರಿಗಳ ಪಾತಿರ್ತಾರೆ ಮದುಮೆದಾನಿ ಒಟ್ಟಿಗೆ ಕುಳಿದಾರ ಇದ್ದ ಇನ್ನು ನಿಕ್ಳು ಪಾತಿರೋಡು ನಿಕ್ಳು ಪಾತಿರನ್ನ ಮಾತ್ರ ಇಂಕು ಪಾತಿರ ರಾಪುಂಡು ಇದು ನಾನು ಜಾಸ್ತಿ ಬರ್ತೀನಿ ಅಂತ ಪಾತಿರ ರಾಪುಂಡು ದಯಕ್ಕೆ ದೊಂಡೆ ಬಿಚ್ಚದು ನನ್ನ ಕಂಡಬಟ್ಟೆ ಸುಸ್ತು ಇತ್ತೆ ಇನಿ ಇದ್ದು ಬುಕ್ಕು ಇನಿ ಕತ್ತಲೆಗೆ ಅನ್ನು ಭದ್ರಾವತಿಗೆ ಹೋರನು ಇನ್ನು ನಿಜವಾದ್ಲ ಬರ ಸಾಧ್ಯತೆ ಪಾಪ ಉಮ್ಮಾರ ಬೇರೆ ಕೋಡೆ ಬುಕ್ಕ ಚೌಟೇರು ಪಾಪ ಮುಲ್ತ ಅಧ್ಯಕ್ಷರು ಪೂರ್ಣಮಂತ್ರಿ ಸೇರ್ಕೊಂಡಲ್ಲ ಆರೇಂಕಲ್ನ ನಿಜವಾಯಿನ ಜಿತ್ನ ಪ್ರೀತಿ ವಿಶ್ವಾಸ ಹೃದಯ ಬೀಡ್ದು ಬಂತೇರು ಇನ್ನು ನಮ್ಮನ್ನ ದೇವಿ ಪ್ರಸಾದ ಬಂತೇರು ದಯಪಂಡ ಆರೆ ಇಂಟು ಫೋನ್ ಮಲ್ಪನತ್ತು ಯಾನಾರೇಗೆ ಫೋನ್ ಮಲ್ಕೊಡಿತ್ತು ಯಾನ್ ಕ್ಷಮೆಗೆ ಎಂಬೆ ದಯಪಂಡ ಕರ್ಗ ಪೂರ್ತಿ ವಾರ ಎನ್ನ ಇಲ್ಲದ ಗಮನ ಕೊಡಲ್ಲ ಸಾಧ್ಯ ಆತು ಜಾತ ಬೇಲೆ 74 ಕಾರ್ಯಕ್ರಮ ರಾಜ್ಯೋಡ ಆವಡು 30 ಜಿಲ್ಲೆಗೆ ಕಾರ್ಯಕ್ರಮ ಆರ್ಗನೈಸ್ ಮಲ್ಪರಾಕ್ಲಿಕ್ಕೆ ಸುಸೂತ್ರಲೇನು ಕೊರಡು ಕಾವೊಂದರ ಸಂದೇಶ ಸಮೇತ ಕರಪುಡ್ದು ಕೊಡ್ತಾನ ಇಷ್ಟ ಬಂದಲೆ ಒಗ್ಗಟ್ಟು ಮಾತ್ರ ಬೇಲೆ ಹಾಕೊಂಡು ಒರಿಯೊರಿಯಡ್ದು ಬೇಲೆ ಹಾಪುಚ್ಚಿ ಕೋಡೆ ಎಂಕ್ಲಂತ ಉಜಿರದ ಕಾರ್ಯಕ್ರಮ ಒಂದು ಗುರುವಂಕೆರದ ಕಾರ್ಯಕ್ರಮ ಎಡ್ಡಾಡುಂಡ ಐದು ಉಮ್ಮಾರಬ್ಬೆರ್ನ ಚೌಟೇರ್ನ ಪಾತ್ರ ಎಲ್ಲ ಮಲ್ಲೆ ಉಂಡು ನಮ್ಮನ ಸಚಿವರಿಂದ ತೊಂಬತ್ತಿರಾರು ಪತ್ರಕರ್ತರಿನಾರಲ್ಲೇ ತೊಂಬತ್ತೇರು ಕುಡ್ಲದ ಇಂಚಿನ ವಿಷಯ ಒಂದು ಫೋನ್ ಮಲ್ತ ಪಣ್ಣಾಂಡು ಉಮ್ಮಾರಬ್ಬೆರ್ರೆ ಎವರ್ ರೆಡಿ ಬ್ಯಾಟ್ರಿದ ಲೆಕ್ಕ ಏಪಲ ಶಾರ್ಪು ಭಾರಿ ಖುಷಿ ಆಗ್ಬಿಡಿ ಎಂಕ್ಲಿಗೆ ಎಂಚಿನ ಸಂಯೋಜನೆ ಚೌಟೇರು ಅದು ಏಪಲ ಎಂಕಲ್ನಾರೆ ಅಧ್ಯಕ್ಷರು ಇನ್ನಿಡ್ದು ಬುಕ್ಕ ಇರಿ ಪಿರೈದಾರತ್ತು ಇನ್ನಿಡ್ದು ಬುಕ್ಕ ಎಂಕಲ್ನಾರೆ ನನ್ನ ಚಾನ್ಸ್ ತಿಕ್ಕೊಂಡು ಇರೇನು ಕಮಿಟಿ ಸೇರ್ಸಾದ್ರೆ ತುಲೆ ದಯಪಂಡು ನನಗೆ ಇರ್ಲಿಕ್ಕೆ ಇತ್ತು ಉಮೇದ್ದಕ್ಕಲು ನನಗೆ ಬೋಡು ಇನ್ನು ಸಮಾಜ ಹಾಳಾತನು ನಾಯಕರ ನಕಲು ಮನಿ ಬಂದಕ್ಕಲು ನೀಡಿದ ಹತ್ರ ಹಾಳಾತೇರು ನಾಯಕರ ನಕಲು ಬಾಯಿ ಮುಚ್ಚಿದ್ದಕ್ಕಲು ಬೇರತ್ತ ಹಾಳಾತೇರು ಕಣ್ಣಿತ್ತದು ಇಜ್ಜನ್ ಲೆಕ್ಕ ಕೆಬಿತ್ತದು ಖೇನನ್ ಲೆಕ್ಕ ಬಾಯಿ ಇಟ್ಟದ್ದು ಬರನ್ ಲೆಕ್ಕ ಇನ್ನು ಕುಲ್ಲು ನೀಡಿದ ಹತ್ರ ಇನ್ನು ರಾಜಕೀಯ ಅಂತ ಉಂಡು ಅಂಚದು ದೇವರ ನಾಜಕಲ ಪಂಪೆ ಇನ್ನು ರಾಜ್ಯಕ್ಕೆ ದಕ್ಕಲು ಕುತ್ತ ಉಂಟೇರ್ನಾಂಡ ಈ ರಾಜ್ಯೋಡತ್ತು ಈ ದೇಶೋಡೆ ಪಾನ ನಿಷೇಧ ಕೊಡೋರ ಸಾಧ್ಯ ಉಂಟು ಕಾನೂನು ಬರ್ತನ ಮಾತ್ರ ಕಾನೂನು ಪಾಲನೆ ಹಾಕೊಂಡು ಕಾನೂನೇ ಇದ್ದಿದ್ದಾಂಡ ಪಾಲನೆ ಹಾಕೊಂಡು ಎಂತ ಕೆಲವರು ಬಂದರು ಕಾನೂನುದೇ ಪೂರ ಹಾಕೊಂಡ ಅಂದು ಕಾನೂನೇ ಇದ್ದಿದ್ದಾಂಡ ಹೋಗಂಡ್ಲ ಹಾಕೊಂಡ ಒಂದು ಫೌಂಡೇಶನ್ ಬೋಡು ಒಂದು ಕೆಲಸ ಮಾಡ್ಬೋದು ಇದು ಉದಾಹರಣೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ಸ್ವಚ್ಛತಾ ಕಾರ್ಯಕ್ರಮ ಒಂದು ಇಂಟ್ರೊಡ್ಯೂಸ್ ಮಾಡ್ತದ್ದು ಕೈಟ್ ಮೈಪು ಬರ್ತದ್ದು 4 ಗಂಟೆ ಅಡ್ತದ್ದು ಯಾನ್ಲ ಪ್ರಧಾನಿ ಆಂಡಲ್ಲ ಪ್ರಧಾನ ಸೇವಕ್ಕೆ ಬಂದದ್ದು ಅಡ್ಪುಣ ಇನ್ ಕಲ್ಪ ನಂಗೆ ಗೊತ್ತಿತ್ತು ಅಡ್ಪಾರ ನಮ್ಮನ್ನ ಜಾಲ ಕ್ಲೀನ್ ಆವಡೊಂದು ನಿಂಕ್ಲೆ ಗೊತ್ತಿತ್ತಿದ್ದ ನಮ್ಮನ್ನ ದೇವಸ್ಥಾನ ಕ್ಲೀನ್ ಆವಡೊಂದು ನಿಂಕ್ಲೆ ಗೊತ್ತಿತ್ತಿದ್ದ ಅಣ್ಣ ನಿಂಕ್ಲೆ ಮಲ್ಪೇದಾನ ಅವನ ಆರ್ಪಣ್ಣು ಹಿಡಿದ ಹತ್ರ ಇನ್ನು ಮಲ್ತೊಂದುಲ್ಲೇರು ಇನ್ನು ದೇಶ ಸ್ವಚ್ಛ ಆತನು ಯಾನು ಪಕ್ಷದ ಪರವಾದ ಪಾತಿರ್ತಿದ್ದೆ ಮಲ್ತದ್ದು ಏರ್ಲೈನ್ ಗೆರೆ ಪರದಲ್ಲಿ ಒಂದು ಎಡ್ಡೆ ಬೇಲೆಯನ್ನು ಏರು ಮಲ್ತಲ್ಲ ನಮ್ಮ ಪುಗಾರೊಡೆ ದಯಮಾಡಿ ಆ ರೀತಿಯ ಒಂದು ವ್ಯವಸ್ಥೆ ಅಂದ್ರೆ ಇನ್ನು ಊರೊರ್ಮೆ ನಮ್ಮ ತೂಪ ಒಂದು ಚಾಕ್ಲೇಟ್ ತಿಂದು ದಕ್ಕುಣೆ ಸಮೇತ ಕಿಸೆಟ್ ನೀಡೋದು ಸತ್ಯವಂತ ಯಾನ್ಲ ಒಲ್ಲ ಚಾಕ್ಲೇಟ್ ತಿಂದು ಜೀಪದ ಬಟನ್ ಒತ್ತುದು ಹಿಡೈ ದಕ್ಕಿದನೆ ಯಾನ್ಲ ಒಂದು ನೀರು ಬರೆದು ಬಾಟ್ಲಿ ಜಾಲಕ್ಕೆ ದಕ್ಕಿದನೆ ಇನ್ನೇನು ದಕ್ಕುಣೆ ಜಾಗ್ರತೆ ಅಲ್ಪ ದಯ ಜಾಗ್ರತೆ ಬೈದನು ಬಂದಲೇ ಇನಿ ಕಾಮಂದಿರು ಈ ಮಧ್ಯವರ್ಜನ ಶಿಬಿರಮಣಿ 1992 ಮಲ್ತಿಗೇರ್ನಾಂಡ ಇನಿ 90 ಜನ ಸೈತುದುವೆ ಈಚಿತ್ನ ಅಕ್ಕನಕಲು ಪುರ ವಿಧವೇ ಆತುವೇರು ಪಾಕ ಜನ ಇನಿ ಎಡ್ಡಾಯರು ಇಲ್ಲು ಕಟ್ಟಿಯರು ಬುಡಾರ ಮಲ್ತೇರು ಕರೆಂಟ್ ಮಲ್ತೇರು ತೋಟ ಮಲ್ತೇರು ಜಾಗಕ್ಕೆ ತೊಂಡೇರು ಜೋಕುಲು ಬಾಲೆಲೆಕ್ಕೆ ವಿದ್ಯಾಭ್ಯಾಸ ಕೊರಿಯರು ಇನ್ನು ಎಂತ ಉಳ್ಳೇರು ಗೊತ್ತುಂಡ ಆಣ ಮಗಲಕ್ಕೆ ಉಳ್ಳೇರು ಒಂದು ಎಲ್ಲೇ ಉದಾಹರಣೆ ಏನು ಕೊರ್ಪುಣಾಂಡ ಮುಚ್ಚೂರ್ದ ಜನಾರ್ದನರು ಇಂಚಿತ್ನ ಕ್ಯಾಂಪ್ಗೆ ಬರ್ತದ ಬುಡ್ನ್ಯಾರು ಪೋಯರು ಪಂಚಾಯತ್ ಅಧ್ಯಕ್ಷರಾಯರು ಒಂದು ಸಮಯದ ಮುಪ್ಪ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅದಕ್ಕೆ ಸ್ಥಾಯಿ ಸಮಿತಿದ ಅಧ್ಯಕ್ಷರಾದ ಕೆಲಸ ಮಾಡ್ಕೊಂಡು ಕುಡ್ಲಾರು ದಯಗಂದೇನು ಪಂಪೇನು ಮನಂಡ 6 ಆಯ್ತು ನಾಚಿಕೆ ಇತ್ತು ಆರು ಪಂಪೇರು ನಾಡ ಎನ್ನ ಉದಾಹರಣೆ ನೀರು ಓಲ್ಲ ಕೋರೋಲಿಂದ ಪಂಪೇರು ದಯಗಂದೇನು ಪಂಪೇನು ಮನಂಡ ಒರಿ ತಪ್ಪು ಮಲ್ಪನಾಗ ಮಾತ್ರ ಆರೋಪಿ ಸ್ಥಾನ ಡಿಪ್ಪುವೆ ನಿಖಲು ಕೋಡದ ಎಣ್ಣೆ ಹೊಡಿಸಿ ಬಂದಿಲ್ಲ ಯಾನ್ ದಿಕ್ಕಲಕ್ಕೆ ಕಾರು ಪತ್ತದ ಬಂದ ಇದಕ್ಕೆ ಎರ್ಕಲ್ನ ಕಾರು ಪತ್ತೋಡಿಸಿ ಇನ್ನು ಮುಲ್ಪ ಇತ್ತನಕ್ಕಲ್ಲ ಏರ್ನೆಲ್ಲ ನಿಖಲು ಕಾರು ಪತ್ತೋಡಿದ್ದು ಯಾನ್ ನಿಖಲ್ನ ಕಾರು ಪತ್ತರ ಬರ್ತನೆ ಪಂಪನ ಈತೆ ನಿಖಲು ಎಲ್ಲೆಡ್ದು ಬುಕ್ಕ ಕೋಡದ ಎಣ್ಣೆ ಹೊಡಿಸಿ
ಯಾಕಂದ್ರೆ ಕ್ಯಾಂಪ್ಗೆ ಪೋಯಿನಕ್ಲು ಸುಮಾರು ರಾಜ್ಯಡು 149 ಜನ ಇನಿ ಪಂಚಾಯತ್ ಮೆಂಬರ್ ಆಗ್ತೇವೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೇವೆ. ಎಡ್ಡೆಡ್ಡೆ ಆಫೀಸ್ ಓಪನ್ ಮಾಡ್ತಿದ್ದೀರಿ ನಿಖಿಲ್ಲ ಸಾಧಕೇರ ಅಲ್ಲಿ ಬಾಧಕೇರ ಹೊಡ್ತಿ ಎಲ್ಲ ಟೌನ್ ಹಾಲ್ ನಿಕ್ಲೆ ಸಾರಿ ಎಲ್ಲ ಟೌನ್ ಹಾಲ್ ನಿಕ್ಲೆ ಚೂಡ ಅನ್ಸಿದೆ ಪೂ ಕೊರ್ತು ಸ್ವಾಗತ ಮಲ್ಪು ಬೇರೆ ಒಂದು ವೇಳೆ ನಿಖಲು ಪರಿಹಾರ ನಾಂಡ ಎಲ್ಲ ಕಾರ್ಯಕ್ರಮ ಈ ಊರ್ದ ಕಣ್ಣೀರು ಮಾತೆಲ್ಲ ಸೇರ್ದು ನಿಖಲ ಪೂ ಪಾಡ್ದು ಗೌರವ ಕೊರ್ಪೇರು ಒಂದು ವೇಳೆ ನಿಖಲು ಪರಿಹಾರ ನಾಂಡ ಬಂದುಲೆ ಬೇಜಾರು ಮಲ್ಪೊಡ್ಸಿ ನಿಖಲ ಇಲ್ಲದಕ್ಕಲೇ ನಿಖಲೆ ಪೂ ಪಾಡಿನ ಸ್ಥಿತಿ ಬರು ನಿಖಲ ಬುರ್ದು ಎಡ್ಡ ಹಾರನಾಂಡ ನಿಖಲಕ್ಕೆ ಜಾಗೃತಿ ಅನ್ನ ಬುಕ್ ಜಾಗೃತಿ ಮಿತ್ರ ತನಪನ ಪ್ರಶಸ್ತಿ ಕಾವಂದೇರ್ ನಿಖಲೆ ಕೊರ್ಪೇರು ಐಟಿ ಫೋಟೋ ಪಾಡ್ದು ಬರ್ಕೊಂಡು ಜಾಗೃತಿ ಅನ್ನ ಬುಕ್ ಜಾಗೃತಿ ಮಿತ್ರ ಪ್ರಶಸ್ತಿ ಒಂದು ವೇಳೆ ನಿಖಲು ಪರಿಹಾರ ನಾಂಡ ಅವೇ ಫೋಟೋನು ನಿಖಲ ಇಲ್ಲದಕ್ಕಲು ಜೊತೆದು ಇಲ್ಲ ನೆಲ್ಪಡವನ ಜೊತೆ ಪರಿಸ್ಥಿತಿಲ್ಲ ಬರೋ ಬಂದುಲೆ ಎಂಕಲ್ನ ಕ್ಯಾಂಪ್ಗೆ ಪೋದಿ ಎಡ್ಡಾಯಿನಕಲು ಸಾಧಕರಾತೇರು ಬುಡ್ನಕಲು ಎಡ್ಡೆ ಆತೇರು ಸುರುಮಲ್ತನಕಲು ಓಡಿಪೋತಾರೆ ಗೊತ್ತಿಸಿ ಮಾಡಬಾರದು ಅನ್ನೋ ಮಾಡಿದರೆ ಆಗಬಾರದು ಆಗ್ತದೆ. ಮಲ್ಪಂದೇನು ಮಲ್ಪಲ್ಲ ಅವನನ್ನು ಹಾಕೊಂಡು ತಿಂದಾರದಲ್ಲಿ ದೇವನು ಆಗಬಹುದು, ತಿಂದಾರದಲ್ಲಿ ರಕ್ಕಸನೂ ಆಗಬಹುದು. ಕೋಡೆ ಮುಟ್ಟ ರಕ್ಕಸೆ ಇನ್ನಿಡಿದು ಮುಟ್ಟ ದೇವರಲ್ಲಿ ಕೋಡೆ ಮುಟ್ಟ ಶಾಪ ಇನ್ನೀರ್ನ ಬುಡದಿಕ್ಕೆ ವರ ಅಲ್ಲೇ ವರ ಬಂಡ ಆಶೀರ್ವಾದ ಕೊಡ್ಪಣೆ. ಸತಿಗೆ ತಕ್ಕ ಪತಿ, ಪತಿಗೆ ತಕ್ಕ ಸತಿ, ಸತಿಗೆ ಪತಿಯೇ ಪರದೈವ, ಪತ್ನಿಗೆ ಪತಿಯೇ ಪರದೇವತೆ. ನಾನು ನೀನು ಜೋಡಿ, ನಾವಿಬ್ಬರು ಎತ್ತಿನ ಗಾಡಿ ತರ ಬದುಕೊಡು ಅಂತದು. ಇನ್ನು ನಿಕ್ಲೆಕ್ಲ ಮೂಜಿ ಕಣ್ಣು, ಎಂಕ್ಲೆಕ್ಲ ಮೂಜಿ ಕಣ್ಣು. ನಂಗೆ ಈ ಮೂಜಿನೇ ಕಣ್ಣು ಓಪನ್ ಆಂಡ ಓ ಎಡ್ಡೆ, ಓ ಹಾಳು, ಓ ಚೀಪೆ, ಓ ಕೈಪೆ, ಓ ಮಲ್ಪೊಡು ಮಲ್ಪರ ಬಲ್ಲಿ, ಓ ತಿನ್ನೋಡು ಓ ತಿನ್ನರ ಬಲ್ಲಿ, ಓ ಮುಟ್ಟೋಡು ಮುಟ್ಟರ ಬಲ್ಲಿ, ಓ ಬುಡಿದಿ ಓ ಬರಿತಾ ಇಲ್ಲದಲ್ಲ ಪೂರ ಗೊತ್ತಾಗ ಅಂಚದು ತಾರಾಯಿಕ ಮರ್ಯಾದೆ ಅಂಚ ಆಂಡ ಈ ಜುಟ್ಟು ಕೊಂಚ ಪೂದಿದು ಕುಂಕುಮ ಪ್ರಸಾದ ಪಾಡ್ನ ಯೋಗ್ಯತೆ ನಿಕ್ಲಿಕ್ಕೆ ತಿಕ್ಕುಲೋ ಬನ್ಪುಣ ಕೃಷ್ಣ ಪಾತ್ರ ಬನ ಇಷ್ಟಪಡುತ್ತೆ. ನಡೈಜನ್ನ ಕಾಯವು ನಡೈಜನ್ನ ಕಾಯಿ ಬನ್ಪೇರು ಆಯ್ತ ಜುಟ್ಟುಗೂ ಕೊಂಚ ಮಲ್ಲಿಗೆ ಪೂದಿದು ಕಾಕಡ ಪೂದಿದು ಆಯ್ಕೆ ಸೇವಂತಿಗೆ ಹಬ್ಬಲಿಗೆ ದೀದು ಆಯ್ತ ಹಣಕ್ಕೆ ಕುಂಕುಮ ಪಾಡ್ದಾರು ತರತ ತಾರಾಯಿಗೆ ಬಂದಲೇ ಇನ್ನು ನಿಕ್ಕುಲ್ಲ ಕುಂಕುಮ ಪಾಡ್ದಾರು ಬಾರಿ ಖುಷಿ ಆಗುಂಟು. ಯಾರು ಕೆಲವು ಬಾರಿ ಪೊರ್ಲುಡು ಪಾಡ್ದಿರ್ತಿಲ್ಲ, ಯಾರು ಎತ್ತು ಪೊರ್ಲುಡು ಪಾಡ್ದಿರು ಸುತ್ತ ಗಂಧದ ಏನು ಪಾಡ್ದು ನಡುಟು ಕುಂಕುಮ ಪಾಡ್ದು ಇನ್ನು 5 ನಿಮಿಷ ಬಲ್ಪು ಲಕ್ಕದ ಮೋನೆ ಕನ್ನಡಿ ಇಡ್ತುಲೆ ದುಂಬು ತೂಂಡ ಬಾಪೈತಿಲ್ಲ ಅವು ಇಂಚೆ ಇತ್ತು ಓಲ ಮುಸುಂಟು ನೀರಿಡು ಮುಡ್ಕಿ ಲೆಕ್ಕ ಇತ್ತೆ ಇನ್ನು ಮೋನೆ ಹಿಡಿದಿಲ್ಲ. ಆ ರಾಜ ಕಾಲ ಬೈದಿಲ್ಲ ಬಾರಿ ಸೋಕುದ ಕಲೆ ಇತ್ತು ಇರ್ ಕಲೆ ಇನಿ ಹೋದು ಇತ್ತ ಫೋಟೋಗ್ರಾಫರ್ ಮೂಲ ಉಳ್ಳೇರು ಅರ್ಧ ಫೋಟೋ ದೆಪ್ಪಾಲೆ ದೆತ್ತದು ಎಲ್ಲಂಜಿ ಐನು ಫೋಟೋ ಕೊಣೋದು ಬೋಲೆ ಇಂಥ ಫೋಟೋ ಬಾರಿ ಟೊಪ್ಪಿ ಬಾರ್ದೊಂಜಿ ಟೊಪ್ಪಿ ದೆತ್ತದೊಂಜಿ ಟೊಪ್ಪಿ ಇರೇಗೆ ಇರು ಪಾಡ್ಲಿ ನಾನು ಟೊಪ್ಪಿ ಬಾಡೋಡ್ಸಿ ನಾನು ಒಂಜಿ ಪ್ರೀತಿದ ಬಂದಲೇ ಒರಿಯಾಡ್ದವ್ರು ಎಂಥದ್ದು ಒಂಜಿ ಫೋಟೋ ದೆಪ್ಪಲೆ ಬಾರಿ ಶೋಕು ಸೆಲ್ಫಿ ದೆಪ್ಪಲೆ ಸೆಲ್ಫಿ ಎಡ್ಡೆ ಸೆಲ್ಫಿ ದೆಪ್ಪಲೆ ಪೋನಾಗ ಸಾದಿರೆ ಪೋನಾಗ ಒಂಜಿ 10-25 ಚಾಕ್ಲೇಟ್ ಬರ್ತದೆ ಪೋಲೆ ಬರೀ ತಕ್ಲೇನು ಪೂರ ಅಕ್ಕ ಇಡಲ್ಲ ಇದೆ ಇನ್ನು ಚಾಕ್ಲೇಟ್ ಇನಿ ಮುಟ್ಟಾರೆ ಕೊಟ್ಟು ಜಾಲತ್ತ ಕೊರ್ಲೆ ಇನ್ನೇನು ಚಾಕ್ಲೇಟ್ ಕೊಟ್ಟು ದಾದೆ ಗೊತ್ತುಂಡ ನಾನು ನಿಕ್ಲಿಕ್ಕೆ ಎನ್ನ ಉಪಾದ್ರೆ ಜವ ಅಂತ ಅರ್ಕಿದ್ದೆ ನಾನು ಎಡ್ಡ ಚಾಕ್ಲೇಟ್ ಬಟ್ಟಲೆ ಇನ್ನು ನಿಕ್ಲ ಬರ್ತ್ಡೇ ಇದನ್ನ ಪರವಲ್ಲೇ ಇದ್ದಾರೆ ನಾನು ಅಕಲ್ ಚಾಕ್ಲೇಟ್ ಬರ್ತದೆ ಮನದಲ್ಲಿ ಒಳಗೆ ಹೋಯ್ ಮಾರೆ ಮಲ್ಪ ಉಪದ್ರ ಮಾರಿ ಈ ಊರಿಗೇ ನಿರ್ಮಲ ಆನಂದ್ ಊರೇ ನಿರ್ಮಲ ಆನಂದ್ ನನ್ನ ಪೇರು ಅಲ್ಲ ಎಗ್ಲ ಊರ್ಲೋರಿ ಉದಾರ ಬಂದ್ಪುಂಜಿ ಪಾಪ ತೀರ್ದಿರಾರು ಅದು ಬಿಡ್ತಿರ್ಬೇಕು ಎಡ್ಡೆ ಆತೇರು ಆರು ಇನಿ ಕಂಡ ಬಿತ್ತು ನಾಯಕಲು ಮನದಲ್ಲಿ ನಡೂಟು ಫೆರ್ಮಾರಿ ಬೈಲೇಕ ಹೋಗ್ಪುಣ ಜನ ಕಂಡ ಪುಣಿಟ ಬಾರ ಆಪಜಿಂದು ಈ ಪರ್ಪಣೆಯನ್ನು ನಲ್ಲ ವಸ್ತೆಂಚಿನ ಗೊತ್ತಿಲ್ಲ ಇದಕ್ಕೆ ಇಂದು ನಿಕ್ಲೆಗೆ ಗೊತ್ತಿಪ್ಪು ಅಥವಾ ಪರ್ಣೆಗಳ ಗೊತ್ತಿಪ್ಪು ಈ ಪರ್ಪಣೆಯನ್ನು ಮಲ್ಲ ವಸ್ತೆಂಚಿನ ಬಂಡ ಎಲ್ಲೇ ಇತ್ತು ನಾವು ಮಲ್ಲ ತೋದಿನ ಈ ಎಲ್ಲೆಲ್ಲ ಗುಂಡಿ ಇತ್ತಂಡ ಲಾಯ್ಪುನ ಅಲ್ವ ಇಂಚ ಜಂಪ್ ಎಲ್ಲೇ ಗುಂಡಿ ಇತ್ತನ ಜಂಪ್ ಮಾಡ್ಪುನ ಮಲ್ಲ ಗುಂಡಿ ಇತ್ತನ ಎಲ್ಲೇ ತೋಜು ಅಂತ ಗುಂಡಿಡು ಬುಡ್ದು ಸೈಪುನ ಎಷ್ಟೋ ಜನ ಗುಂಡಿಡು ಬುಡ್ದು ಸೈಪುನದ ಮಂಡ ಎಲ್ಲೇ ಗುಂಡಿ ತಂದು ಕಡಪುಣ ಗುಂಡಿಗೆ ಮಂಡ ಈ ಪ್ರೀನಗರ್ ಪನ್ನಡು ಪೂಲೆ ಕಾಪನಗೆ ಕನ್ನಡು ಒಂಜಿ ರಡ್ಡು ತೋಜುನಿಗೆ ರಡ್ಡು ಮೂಜಿ ತೋಜುನಿಗೆ
ಬುಡೆದಿಲಕ್ಕೋನೆ ನನಂಜಿ ರೋಜುಂಡು ಕೆಲವು ಸರ್ತಿ ಮರನು ತರ್ಕದ ಬರ್ತದೆ ಬುಡೆದಿಂದೇ ಗಿರೆತ್ತು ನಕಲು ಉಳ್ಳೇರು ಲೈಟ್ ಕಮ್ಮನ್ನು ತರ್ಕದ ಬುಡೆದಿಂದೇ ಗೆನ್ನಿ ನಕಲು ಉಳ್ಳೇರು ಮಾರ್ಗದ ಬರಿಟ್ಟು ಮೂರ್ನಗ ಎರಾ ಬರ್ತದ ನಕ್ಕುನಗ ಇಲ್ಲ ತರ್ಕದ ಬರ್ತದೆ ಬುಡೆದಿಂದೇ ಎನ್ನಿ ನಕಲು ಉಳ್ಳೇರು ಆಡ ಮುಟ್ಟ ಅಂದ್ರೆ ನಾನು ಕನ್ಫ್ಯೂಸ್ ಹಾಕೊಂಡು ಒಂದು ಬರ್ನಾಗ ನಿಕ್ಲೆಗೆ ಆತಜ್ಜಿ ನನ್ನ ಬರ್ಂಡ ಅವರಲ್ಲ ಯಾರು ಇತ್ನೆಟ್ ಆತಜ್ಜಿ ಅಂತ ನನ್ನ ಆತನೆಲ್ಲ ಬಿಡ್ಚಿ ಯಾಕಂದ್ರೆ ನನ್ನ ವಾಟ್ಸಪ್ ಒಂಜಿ ಫೋಟೋ ಉಂಡು ಎನ್ನ ವಾಟ್ಸಪ್ ಕೊಡೆ ಅನ್ನು ಭಾಷೆ ನೋಡ್ಲ ಬಂದೆ ಚುಮ್ಮ 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 ಅಂದ ಕೇಂದ್ರ ಎರಡು ತೂತಾರ ಫೋಟೋ ತೂತಾರ ಆಯ್ತು ಒಂಜಿ ವಾಟ್ಸಪ್ ವೈರಲ್ ಆಗ್ತದೆ ಆಯ್ತು ಒಂಜಿ ಕರ್ದು ಟೈಟ್ ಅದಾಯ ಕಕ್ಕುವೆ ಕಕ್ಕಿನ ಬತ್ತು ನಾಯಿ ನಕ್ಕುನು ಒಡಂಟ ನಕ್ಕುನು ಗೊತ್ತಿಲ್ಲ ಈ ಬಿಮ್ಮ ಕೂಲಿ ದಂಡೆ ಅವು ಹುಂಡು ಪೂರ ಪರೇ ಪರೇ ನಕ್ಕುನು ಉಂಡ ಎರಡು ಅಂದ ಇಪ್ಪನ ಏನು ಸುಳ್ಳು ಬಂದು ಸುಳ್ಳು ಬಂದ್ರ ಏನು ಉಂಟುದಿನ ವೇದಿಕೆ ಅವು ಪವಿತ್ರವಾಗಿ ನಾವು ದಯವಿಂದ ಆ ಒಂಜಿ ಪಟ ಏನು ದಾಯಿಗೆ ಬಂದ ಎಂಕದಲ್ಲ ಬೇಜಾರಿದ್ದೈತೆ ಒರಿ ಪರ್ದು ಮಾರ್ಗದ ಬರಿಕೆ ಬೂರ್ದೆ ಅಧ್ಯಕ್ಷರೇ ಬೂರ್ದೆ ಆಯೇ ಓಲ ಬಾರಡು ತಿಂದು ನಾವು ಕಕ್ಕದೆ ತುಂಡು ಕಕ್ಕದೆ ಪಾಪ ನಾಯಿ ಬರ್ತದೆ ನಾಯಿದ ತಪ್ಪ ಆಯ್ಕೆ ಬಡವಾತಂದು ಅವು ತಿಂದು ರುಚಿ ಆಂಡ ಆಯ್ಕೆ ಬಾರಿ ನಮ್ಮ ಪಾಯಸ ಮತ್ತ ಬಿರೆಲ್ ಪುರ ನಕ್ಕು ಅತ್ತ ಬಿರೆಲ್ ನಕ್ಕು ಅಂಚ ಏನ ಮುಸುಂಟು ಕೂಲಿ ಪುರ ನಕ್ಕುನ ಅದು ಪೇರಪ್ಪು ಜಿಂದು ಐನು ನಕ್ಕದ್ರು ಮುಂದೆ ಈ ವಿಡಿಯೋ ನಂಗೆ ಬರೋದು ಅನ್ನೋದಕ್ಕೆ ಮುಖ್ಯ ಕಾರಣ ಎಂಚಿನ ಮನೆಗೆ ನಾನವ್ರಿಗೆ ಜೆಪ್ಪೊಡ್ಚ ಎಂಟು ಬೇಜಾರಾವು ಆ ನಾಯಿ ನಕ್ಕುನ ಇನ್ನು ತೂದುಲ ಐನು ವಿಡಿಯೋ ಜೆತ್ತದು ನಾನವ್ರಿಗೆ ಕಡಪುರೋಡು ಪಂಪನ ಚಿತ್ತ ಒಂದು ವಿಕೃತಿ ಉಂಡತ್ತ ಆ ನಾಯಿನ ಗಿಟ್ಟದು ಆ ನಾಯಿಗೆ ರೆಡ್ ಅಡಲ್ದು ಹಾಕದು ನಾಯಿನ ಗಿಟ್ಟದು ఆయన మోని చెక్కది ఇల్లడ కడపున్న ಬೇಲೆ ಮಲ್ಪನಗಳು ಏರ್ಲಜ್ಜಿ ಅವು ಮಲ್ಪೇರ್ನಂಡ ಈ ಕೊಯ್ಲದ ಜನಕ್ಕಳ ಬುಕ್ಕ ತಾವಂದರ ಮಲ್ಪೇರ್ ಕಡಪನ ನೆಂಪು ಇಲ್ಲ ಬಂದಲೆ ಅಣ್ಣ ಇನ್ನಿಟ್ ಬುಕ್ ಲಡಾಯಿ ಮಲ್ಪೊಡ್ಚಿ ಅಂತ ಜಾಸ್ತಿ ಮಾತ್ರ ಹೋಗ್ಬಿಚ್ಚಿ ಇನ್ನಿಟ್ ಬುಕ್ ಲಡಾಯಿ ಮಲ್ಪೊಡ್ಚಿ ಪ್ರೀತಿ ಮಲ್ಪಲೆ ಎಡ್ಡೆಡೆ ಪೋಲೆ ಇಲ್ಲಡೆ ಮಲ್ಪಂದ ನೀನು ಇಲ್ಲ ಅವಡು ಬುಡರ ಮಲ್ಪಲೆ ಅಂದ್ರೆ ಏನು ಪುಟ್ಟನಾಗ ಅಲ್ಲಿ ಏರ್ಲ ಡಾಕ್ಟರ್ ಪಂಪಿಗೆರು ಎನ್ನ ಮಗೆ ಬುಕ್ನಾಗ ಡಾಕ್ಟರ್ ಬರೀತಾರೆ ಗಂಡು ಏನು ಫಿದಾಯಿ ಕುಳಿದಿತ್ತೆ ವಿವೇಕ್ರೆ ಕಂಗ್ರಾಚುಲೇಷನ್ಸ್ ಗಂಡು ಪೊನ್ನದ ದಿನಗ ಕಂಗ್ರಾಚುಲೇಷನ್ಸ್ ಹೆಣ್ಣು ಬೇಕೆ ಡಾಕ್ಟರ್ಗೆ ಪನೋಡ ಆ ತೂತೇರು ಬರುತ್ತಾರೆ ಬುಕ್ಕುಡು ಗಂಡು ಹೆಣ್ಣು ಯಾನು ಗಂಡು ಪುಟ್ಟನಾಗ ಮದುವೆ ಅನಾಗ ಆ ಗಂಡು ಬರಿಟಿನ ಕೊಂಬು ಕೊಂಡು ಗಂಡ ಮದುವೆ ಅನಾಗ ಎಂಜಿನ ಬೋಡು ಕೊಂಬು ಕೊಂಡು ಪೊಂಜನಕಲ್ನ ಕೊಂಬು ಬತ್ತ ನಾವು ಪೋಪು ನಡೆಯಿದ್ದಿ ಕೊಂಬು ಇದ್ದೆ ಅಂದ್ರೆ ಕೊಂಬು ಇತ್ತಿನಕಲ್ದ ತಾಂಡ ಗೆಂದು ನಾಕಲೆ ಇನ್ನು ಸಮಾಜ ಅಕಲ ಬರೋದೇ ಉಂಡು ಕಾನೂನು ಅಕಲ ಬರೋದೇ ಉಂಡು ಅಂತ ನಮ್ಮ ತಾಂಡ್ರ ಹೋಗೋಣ ಬಿಡ್ತಿ ಬರಿದ್ದ ಪೊಂಜನಕ್ಕೆ ತಾಂಡ್ರ ಇಂದೇ ಬೇಜಾರು ಮೇಲೆ ಕೊಡ್ತಿ ಅನ್ ಬಾರಿ ಕುಸಲ್ಡ್ ಪಾತ್ರನಲ್ಲತ್ತು ಒಂದು ಮನೋರಂಜನೆ ಪಾತ್ರ ಅಂದಿಲ್ಲ ಏನು ಬಂಡ ಇಕ್ಲಿಕ್ಕೆ ಭಾಷಣಕ್ಕೆ ಅನ್ನಕಂತ ಶೈಲಿ ಎಡ್ಡೆ ಇತ್ತದಕ್ಕೇನು ಬೇರೊಂದು ಓಲಾಂಗ್ಲ ಸಮಾಜದ ಓಲಾಂಗ್ಲ ಈ ಆನ್ಯ ನಕ್ಲಿಗೆ 25 ಪೆಟ್ಟು ಬಾಡ್ಲೆ ಲಡಾಯಿ ಮಲ್ಪದ ಇದು ಗೆಂದಲೆ ಕುಸ್ತಿ ಗೆಂದಲೆ ಇದಕ್ಕೆ ಪೆಟ್ಟು ತಿಂದಿನ ಲೆಕ್ಕ ಇದ್ದು ಗೆಂದಿನ ಮಾತ್ರ ಲೆಕ್ಕ ಅದೇ ಸಮಾಜಡು 25 ಪೆಟ್ಟು ಒಂಜಿ ಕೊಂಡೋಗ ಹಾಕಲೆ ಆಲ ಒಂಜಿ ಪೆಟ್ಟು ಇದಕ್ಕೆ ಹಾಕದು ಇರ್ನ 24 ಪೆಟ್ಟಿಗೆ ಬೆಲೆ ಜಾ ಒಂಜಿ ಪೆಟ್ಟಿಗೆ ಮಾತ್ರ ಬೆಲೆ ಕೊಂಡ ನಕ್ಲ ಪೆಟ್ಟು ತಿಂದಿಲ್ಲ ಸರಿಯಾ ಬಂದ್ಮೇಲೆ ಇತ್ತ ನವಿಲ್ದ ಕಾಟ ಬಾರಿ ಮಲ್ಲ ಎನ್ನ ತೋಟ ಕೊಂಚ ನವಿಲು ಬರ್ಕೊಂಡು ಬೋಡ ನಿಕ್ಲೆಗೆ ಬೋಂಡ ಏನು ಜೈಲಿಗೆ ಬೋಡಾಪು ಬಡಿಸಿ ಎನ್ನ ತೋಟಕ್ಕೆ ಬರ್ಕೊಂಡು ನಮ್ಮನೆ ನವಿಲು ಅವೇ ಪೊಣ್ಣು ನವಿಲು ಬರ್ಕೊಂಡು ಆಯ್ತು ತೂಪು ನಂದು ಇಜ್ಜಾನು ಪೊರ್ಲು ಆಯ್ತು ಒಂದು ವಾವಂಗಿ ಪೊಣ್ಣು ನವಿಲ್ಲ ಪೊರ್ಲತ್ತವು ಆಣ ನವಿಲು ಪೊರ್ಲು ಇದನ್ನು ಬಿಚ್ಚ ಅದಕ್ಕೆ ಉಂಟುಂಡು ಅವ್ರು ತೋಡು ಎತ್ತು ಕುಸಿತ ಆಣನ್ನ ಪೊರ್ಲು ಬಾರಿ ಇಲ್ಲಲ್ಲ ಕೆರಡೆ ಇತ್ತದ ಎಡೆ ಕೆರೆ 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 ಪೂಂಜೆ ಫಸ್ಟ್ ಕ್ಲಾಸ್ ಬಾರಿ ಪೊರ್ಲು ಪೂಂಜೆ ಪೊರ್ಲು ಈ ಪ್ರಾಣಿ ಸಂಕುಲಡು ಬೊಗ್ಗಿ ಪೊರ್ಲು ನಾಯಿ ಪೊರ್ಲು ಪಿಚ್ಚೆ ಗಂಟೆ ಪೊರ್ಲು ಮಂಡಿಗಿತ್ತು ಮಲ್ಲ ಹೆಲ್ಮೆಟ್ ಲೆಕ್ಕ ಗಂಟೆ ಕಕ್ಕೆ ಬಾರಿ ಶೋಕದ ಕಕ್ಕೆ ಈ ಪ್ರಾಣಿ ಸಂಕುಲಡು ಪೂರ ಪೊರ್ಲು ಏರು ಆಣ ಮನುಷ್ಯ ಜೀವನಡು ಪೊರ್ಲು ಪೊಣ್ಣು ಅಂತ ಪೊರ್ಲು ಜೀವನ ಮನುಷ್ಯ ಸಂಕಲ್ಪ ಪೊರ್ಲು ಉದಾಹರಣೆನೇ ಪೊರ್ಲು ಅಲ್ಲಿ ಪೊರ್ಲು ದಿಯೋಡು ಅಲ್ಲಿ ಪೊರ್ಲು ಮಲ್ಪರ ಅವಕಾಶ ಕೊಟ್ಟು ಪೊರ್ಲು ಬಂಡ ವಾವ ನಮ್ಮನೆದ ಪೊರ್ಲತ್ತು ಪೂರ ಕಡಿತ ಮಲ್ಪನ ಪೊರ್ಲತ್ತು ನಾನವ್ರಿಗೆ ತೂನಾಗ ಮರ್ಲಿಗಿರವನ ಪೊರ್ಲತ್ತು
ಇಲ್ಲಲ್ಲ ಕಣ್ಣಡಿ ಜೋಕ್ಲಿಕ್ಕೆ ಬುಡಿದಕ್ಕೆ ದೇವರಿಗೆ ಆಕರ್ಷಣೆ ಮಲ್ಪನ ಅಂಚಿತ್ನ ಪೊರ್ಲು ಅಲ್ಡಬೋಡು ಅಂಚಿತ್ನ ಪೊರ್ಲು ಕೊರ್ಲೆ ಅಲೆ ಸ್ವಾತಂತ್ರ್ಯ ಕೊರ್ಲೆ ಇನ್ನು ಎನ್ನ ಬುಡಿದಿ ಬೆಂದಿಗಿಂಡ ಏನು ನಟ್ಟುಡಿ ಇತ್ತು ಏನು ಹತ್ತು ಇಲ್ಲಿ ಕಟ್ಟರೆ ಸಾಧ್ಯ ಇತ್ತು ಹತ್ತು ಕಾರ್ಯಪತಂಗ ಸಾಧ್ಯ ಇತ್ತು ಎನ್ನ ಬುಡಿದಿ ಬೆಂದದು ಎಗ್ಗು ಕೊರ್ಪಾಳು ಯಾನ್ ಬೆಂದದು ಆಲೆ ಕೊರ್ಪೆ ₹1 ವಂಚನೆ ಆಲು ಮಲ್ಪುಜಾಲು ಯಾನಾಲೆಗೋ ₹1 ವಂಚನೆ ಮಲ್ಪನ ಪ್ರಯತ್ನ ಈ ಗಳಿಗೆ ಮುಟ್ಟಲ್ಲ ಮಲ್ಪುದಿಜಿ ನನ್ನೆಲ್ಲ ಮಲ್ಪಂದನ ಬುದ್ಧಿ ಆ ದೇವರು ಕೊರಡನಿ ಅಂತ ಪ್ರಾರ್ಥನೆ ಮಾಡ್ತದೆ ಬಂದಲೇ ನಮ್ಮ ವಂಚನೆ ಮಲ್ಪನ ಏರಿಕೆ ನಮ್ಮ ನಾತ್ಮ ಅದೇ ಇನ್ನಿಡ್ದು ಬುಕ್ಕ ಈ ಗಲಿಗೆಡ್ದು ಬುಕ್ಕ ಈ ಅಪ್ಪೆ ನೊಟ್ಟಗು ಅಮ್ಮೆ ನೊಟ್ಟಗು ಮಾಮಿ ಸಮ್ಮಲ್ ನೊಟ್ಟಗು ಎಡ್ಡೆಡ್ ಜೀವನ ಮಲ್ಪುಗ ಎಡ್ಡೆಡ್ ತೂಲೆ ಅಕ್ಕ ಏತ್ತು 15 ವರ್ಷ 5 ವರ್ಷ ಏತ್ ಜೋಕುಲಕ್ಕ ಈರ್ಕುಲ್ಲೆ ಲಕ್ಕದಂತಿ ಏತ್ ಜೋಕುಲು ಒಂಜನ ಏತಿ ಎಲ್ಲೆ ಬಾಲೆ 3 ವರ್ಷದ ಒಂಜಿ ಬಾಲೆ ಇದಕ್ಕೆ ಒಂಜಿ ಬಾಲೆ ಹತ್ತು 2 ಬಾಲೆ ಏರವು ನಾನೊಂಜಿ ಕಲ್ಯಾಣಿ ಕರೆಕ್ಟ್ ಇದ್ರೆ ಎಷ್ಟು ಕರೆಕ್ಟ್ ಬಂದಿರ್ತಿಲ್ಲ ಇದು ಪುದರಿಂಚ ಅಕ್ಕ ಚೈತ್ರ ಇದು ಪುದರಿಂಚ ಚಂದ್ರ ಸ್ಕೂಲಿ ನಾನೊಂಜಿ ಬಾಲೆ ಎನ್ನ ಕಣ್ಣನಿಂದೆ ಬಂಡೇರು ಅದು ಚಂದ್ರಾಸೆರಕ್ಕೆ ಉಂಟ ಚಂದ್ರಾಸೆರೆ ಮದ್ಮೆ ಆತಲ ಇರಕ್ಕೆ ಅಂದು ಎಷ್ಟು ವರ್ಷ ಉಂಡು 3 ವರ್ಷ ಅವಳ ಕನ್ಫ್ಯೂಸ್ ಆಗ್ತದೆ ಮೂಜಾರೇನಾ ಏತಿಯಾ ಹಾಂ ಮೂಜಿ ವರ್ಷ ಕಂಡ ಇಂಗ್ಲಿಗೆ ಡೇಟ್ ನೆನಪು ಬರ್ತಿದ್ವಿ ಕನ್ಫ್ಯೂಸ್ ಹಾಕೊಂಡು ಹಾಂ 3 ವರ್ಷ ಎಷ್ಟು ಜೋಕುಲು ಇರಕ್ಕೆ ಒಂಜಿ ಎಷ್ಟು ವರ್ಷದ ಬಾಲೆ 3 ವರ್ಷದ ಅಂದ ಹಾಂ ಇದಕ್ಕೆ ಒಂಜಿ ಬಾಲೆ ಹತ್ರ ಅಡ್ಡು ಇಜ್ಜಿ ಸರ್ ಬೇತೆ ಒಲ್ಲಾತು ಜಂಕು ಈ ಆಂಜನಕನ ಆಲೋಚನೆ ಐಕಮಂತಾರೆ ಆಂಜನಕನ ಆಲೋಚನೆ ಬಹುಮುಖಿ ಹೆಣ್ಣು ಅಂತರ್ಮುಖಿ ಇದು ತಮಾಷೆ ಅಲ್ಲತ್ತು ದಯಪಂಡ ಎಂಕ್ಲಿನ ಬಾಲೆ ಎಂಕ್ಲು ಪ್ರಯತ್ನೋಡಾಪಣ ಒಂಜಿಂದಾಂಡ ಪೊಣ್ಣು ಬಂದ್ಕೊಂಡು ಅಲ್ಲಿ ರಡ್ಡನ್ನು ಬಂದ್ಕೊಂಡು ದಯಕ ಬಂಡ ಒಂಜಿ ಬಂಜಿಡು ಬರ್ತದೆ ಹೆಣ್ಣು ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತ ರೂಪೇಶ ಲಕ್ಷ್ಮಿ ಕ್ಷಮಯ ಧರಿತ್ರಿ ಶೈಲೇಶು ರಂಭ ಅಲ್ಲಿ ಜಪ್ಪುನಗ ರಂಬೆ ಉಂಪು ಬಾಡ್ನಗ ಅಪ್ಪೆ ಬುಕ್ಕ ಪ್ರೀತಿ ಕೊರ್ನಗ ಇನಿ ಕ್ಯಾಂಪ್ಗೆ ಬಂದಾಗ ಅಲ್ಲಿ ಶಾಮೆ ಕೊರ್ಪನ ಚಿತ್ನ ಧರಿತ್ರಿ ಇದಕ್ಕೆ ಕನ್ಪಣ ಈತೆ ಅಕ್ಕ ಪೊನ್ನಡಿ ಜಣ್ಣಕ್ಲೆಡು ಸಾಧ್ಯ ಉಂಟು ಇಡೀ ರಾಮಾಯಣ ಆಯ್ನ ರಾಮರ್ದತ್ತು ಸೀತೆ ಹಿಡ್ದು ಮಾತೆಲ್ಲ ಬಂತು ರಾಮಿ ತಪ್ಪು ಮಾಡ್ತಿದ್ಯಾನ 9 ತಿಂಗಳ ಗರ್ಭಿಣಿ ಹೆಂಗಸು ಕಾಡಿಗೆಟ್ಟಿದ್ದು ಯಾರು ಲಂಕೆಯಿಂದ ಬಂದ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಿಸಿದ್ದು ಯಾರು ಸಮಾಜದ ದೃಷ್ಟಿಗೆ ತಪ್ಪು ಆಂಡ ಸೀತೆನ ದೃಷ್ಟಿಡು ಒಂದು ಒಪ್ಪು ಇಡೀ ಮಹಾಭಾರತ ಆದದ್ದು ದ್ರೌಪದಿ ಮತ್ತು ಕುಂತಿಯಿಂದ ತುಳಸಿದಾಸರ ಪರಿವರ್ತನೆ ಆದದ್ದು ರತ್ನಾವಲಿಯಿಂದ ಪುರಂದರದಾಸರ ಪರಿವರ್ತನೆ ಆದದ್ದು ಸರಸ್ವತಿ ದೇವಿಯಿಂದ ತಾಯಿ ಭುವನೇಶ್ವರಿ ಇಂದ ಸ್ವಾಮಿ ವಿವೇಕಾನಂದ ಕೇಂದ್ರ ಕತೆ ಆ ವಿವೇಕಾನಂದೆ ದೇವರಾವಡು ನಡ ಕಾರಣ ಅಪ್ಪೆ ಭುವನೇಶ್ವರಿ ಆರ್ ಪುಟ್ಟ ನಗನೆ ಕೃಷ್ಣನ ಪ್ರೀತಿನ ಪುಟ್ಟಾಯರು ಅಮ್ಮೆ ಕುದುರೆ ಬತ್ತೆ ಬಡುಬ ತಂದು ಜಪ್ತೆ ಸ್ಟೈಲ್ ತೋಲಿತ್ತೆ ನಿಖಿಲ್ನ ಸ್ಟೈಲ್ ಇಲ್ಲ ನಿಖಿಲ್ನ ಜೋಕುಲು ತೂಪು ಬೇಬಣ್ಣ ಹೆಂಗೆ ಗೊತ್ತು ನಮ್ಮ ಛದ್ಮವೇಶ ಸ್ಪರ್ಧೆಡು ಬೆಲ್ತಂಗಡಿದ ಒರಿ ಸುರೇಶ್ ಎನ್ನ ಪುದರ ಮಾಮೂಲಿ ಸುರೇಶ್ ಎಂದು ಹೇಳ್ತಾರೆ ಸುರೇಶ್ ಹಾಕಿ ಫಸ್ಟ್ ಪ್ರೈಸ್ ಕೇಂಡ ಇಡವಲ್ಲ ಮರೆ ಈ ಬಾರಿ ಶೋಕೆ ಆಕ್ಟ್ ಮಾಡ್ತಾ ಎಂಚ ಅಂದ್ಕೊಂಡೆ ಎನ್ನ ಅಮ್ಮೇರು ಮಾಮೂಲಿ ಆಕ್ಟ್ ಮಾಡ್ತಿರು ಬಂಡ ಪಿಡ್ಕದವು ಫಸ್ಟ್ ಟೈಮ್ ನಿಖಿಲೇನು ತೂಪನೆ ನಾಯ ತೂಪೆ ಭಾರಿ ಆಕ್ಟಿಂಗ್ ಆಯನ ಏರ್ ನನಗೆ ಅಮ್ಮೇರು ದಿಗ್ದರ್ಶನ ಅಮ್ಮೇರು ನಿರ್ದೇಶನ ಪ್ರೀತಿಯ ಬಂದಲೆ ಕೇಳಿ ಉಂಡು ಇರಿನ ಜೋಕುಲು ತೂಪೇರು ಇರ್ಗಿರಪ್ಪುವಾರು ತೂಪು ಜೇರು ತೂಪೇರು ಗೊತ್ತಾಪಣಕ್ಲೆ ಗಡಗಡ ಮುಡ ಲಾಡ್ಜ್ ಹಿಡಿಯುತ್ತೆ ರಾತ್ರಿ 12 ಗಂಟೆಗೆ ರೈಡ್ ಆಂಡು ವಿಜಯಲಕ್ಷ್ಮಿ ಬತ್ತೇರು ಯಾರು ನೀವು ಏನು ಅನ್ಕೊಂಡೇರು ನಾನು ಧರ್ಮಸ್ಥಳದಿಂದ ಬಂದದಮ್ಮ ರೂಮ್ ಹುಡ್ತು ಏರ್ಲ ಇಜ್ಜಿ ಬಾಕಿದ ರೂಮ್ ಹುಡ್ಕೋಯರು ಅಲ್ಲು ಒಂಜಿ ಪೊಂಜು ಒಂಜಿ ಆಂಜು ಒಂಜಿ ಬಾಲೆ ಇತ್ತು ಬಾಜೆ ಬಾಲೆ ಒಂಜಿ 4 ವರ್ಷದ ಬಾಲೆ 3 ವರ್ಷದ ಬಾಲೆ ಯಾರು ನೀವು ನಾವು ಗಂಡ ಹೆಂಡತಿ ಪೊಂಜು ಗಂಡಿನಿ ಏನನ್ನು ತೂದು ಇಂಚ ಅಂಡೇರು ಆಂಡು ಬೇಲೆ ಸಿಕ್ಕನು ಒಂದು ವಿಷಯ ಸಿಕ್ಕನು ಬಾಲೆನ ಪತ್ತೊಂಡೇರು ಕೈಟು ಪತ್ತೊಂಡೇರು ಮಗ ಅದು ಯಾರು ಅಮ್ಮ ಅದು ಅಪ್ಪ ಅಲ್ಲ ಅಯ್ಯೋ ತಿಳಿಸ್ಬಾರ್ದೇನು ಇನ್ನೇನು ನೀವು ತಿಳಿಸ್ಬಾರ್ದ ಸಮಾಜದ ಪೂರೈಕೆ ಅದಕ್ಕೆ ತಿಳಿಸ್ಬಾರ್ದು ಆ ಬಾಲೆ ಮುಳ್ತುಡು
ಒಂಜಿ ಬುಡದಿ ಕಣ್ಣನಿ ಅತ್ತಂದನೇನು ಕಣ್ಣನಿಂದ ಬರ್ಪುಂಡು, ಒಂಜಿ ಕಣ್ಣನಿ ಬುಡದಿ ಅತ್ತಂದನೇನು ಬುಡದಿಂದ ಬರ್ಪುಂಡು, ಆಂಡ ಒಂಜಿ ಬಾಲೆ ಅಮ್ಮೆ ಅತ್ತಂದನೇನು ಅಮ್ಮೆಂದು ಪಲ್ಪುಜಿ ಒಂದು ಸಮಾಜದ ಮುಳ್ಳೆ ಬುಡ್ಲೆ ಎನ್ನ ಪಾತ್ರದ ತಿಳುವಳಿಕೆ ದಾಂತದಲ್ಲ ಪಂಚಂದಾಂಡ ಅವು ಮೂಲು ಮಾತಿಯಾವಡು ಬುಕ್ಕ ಎಡ್ಡಂದನೇನು ಉಡಲ್ ಇದು ಬೊಟ್ಟಂದನೇನು ಮುಟ್ಟದ ಕಡಲಿಗೆ ಪಾಡ್ದು ನಮ್ಮ ಮಾತಿರಲ್ಲ ಎಡ್ಡೆತ ನೋಡೇ ಬದುಕುಗ ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಮ್ಮ ಕುಟುಂಬದವರಯ್ಯ ಪಣಪಣ ಚಿತ್ನ ಪ್ರೀತಿ ಕೊರ್ದು ಕಿರ್ತದಿಂದ ಪಿಜಿನಕು ನೋವು ಮಿತ್ತದಿಂದ ಕಟ್ಟೆಕ ನೋವು ಪಣಪಣ ಚಿತ್ನ ಭಕ್ತಿಡು ಎಣ್ಣೆ ಕಣ್ಣಿಗೆ ಎಣ್ಣೆ ಪಾಡ್ದು ಬಂದಿಟ್ಟು ಕುಂಟು ಕಟ್ಟದು ನಮ್ಮನ ಕಾರ್ಯಕರ್ತರ ನಿಕ್ಲನ್ನು ತಾಂಕದೇರು ನಿಖಿಲ್ನ ದಾಂಪತ್ಯ ಅತ್ರಿ ಅತ್ರಾಣಿ ನಾರಾಯಣ ಲಕ್ಷ್ಮಿ ಶಂಕರ ಗೌರಿ ಲಕ್ಷ್ಮಿ ಜನಾರ್ದನ ಶಿವ ಪಾರ್ವತಿ ಲೈಲಾ ಮಜ್ನು ನಳ ದಮಯಂತಿ ಶಾಜನ್ ಮುಮ್ತಾಜ್ ಜೋಸಫ್ ಮೇರಿ ಡಾಕ್ಟರ್ ಡಿ ವೀರವೀರ ಹೆಗ್ಗಡೆ ಮತ್ತು ಹೇಮಾವತಿ ಅಮ್ಮ ಲೆಕ್ಕ ಕಣ್ಣೊಳಿಸವಡು ಅವು ಸಮಾಜಗಳು ಮಾತಾಡಕ್ಲ ಬೆರ್ಪಿಗೆ ತೋದಾಡೊಂದು ಎನ್ ದೇವರಡ ಪ್ರಾರ್ಥನೆ ಮಲ್ತಂದೆ ಎನನು ಯಾನು ಒತ್ತೊನ್ನುವೆ ಇದ್ದೊನ್ನುವೆ ಎಡ್ಡೆ ಜೀವನ ಮಲ್ಕುವೆ ಆಮೇಲೆ ಪರಂದೆ ಬೊಡ್ಚಾಂದನ ಮಲ್ಪಂದೆ ಎಡ್ಡೆ ಸೇವೆ ಮಲ್ಕುವೆ ದೇವರೇ ಒಂದು ವಾರ ಈ ಜಾಗೆಡು ಎಂಕ್ ಪರಿವರ್ತನೆ ಅವರ ಆಶೀರ್ವಾದ ಆತಂಡು ಯಾನು ನಿನ್ನ ರಕ್ಷಣೆ ಮಲ್ತೊನ್ವೆ ಎನ್ನ ಸಂಸಾರದ ಒಟ್ಟಿಗೂ ಯಾನು ನೆಮ್ಮದಿದು ಬದುಕುವೆ ದೇವರೇ ಮಾಟ ಮಂತ್ರ ಬಾನಾಮತಿ ಜೋರ್ ಬಂದಣ್ಣ ನಾಗ ದೋಷ ಪ್ರೇತ ದೋಷ ಜಮೀನ್ ದೋಷ ವಾಸ್ತು ದೋಷ ಗ್ರಹಗತಿ ಒವೇ ದೋಷ ಇತ್ತನಲ್ಲ ಎನ್ನಡದು ಪಿದೈ ಬೋಡು ಎಂಕ್ ಶಕ್ತಿ ಭಕ್ತಿ ಮುಕ್ತಿ ಪಾನಮುಕ್ತ ಜೀವನ ಪ್ರಾಪ್ತಿಯಾವಡು ಸ್ವಾಮಿ ದೇವರೇ ಮುಷ್ಟಿ ಮುಚ್ಚಲೆ ತರಕ್ಕೆ ಬುಡ್ರ ಬುಡೊಚ್ಚಿ ಮೂಜಿ ಸುತ್ತು ಬಾಡ್ಲೆ 1 2 3 ಅಲ್ಲ ಮಂಗಳಾರತಿ ಅಪ್ಪನ ಪೊತ್ತು ಉನ್ನೇನು ಮಂಜುನಾಥ ಸ್ವಾಮಿಗೆ ಬುಕ್ಕ ಮೂಕಾಂಬಿಕೆಗೆ ಸಮರ್ಪಣೆ ಮಲ್ಪಲೆ ಗೋವಿಂದನಿಗೋವಿಂದ ತರತ್ತ ಮಿತ್ತ ಕೈದಿದ್ದು ಎರಡದ ಬಲಕ್ಕೆ ಮೂಜಿ ಸುತ್ತು ಬಳೆ 1 2 3 ಪಂಡಿತ್ ಬಾಟ್ರೆ ತೆಗಿತಾರೆ. ಎಸ್ ಬನ್ನಿ. ಆಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನಲಿದಾಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನಲಿದಾಗಲಿ ಆದರ್ಶ ದಾಂಪತ್ಯ ನಿಮಗಾಗಲಿ ಮಂಗಳ ಆರತಿ ನಿಮಗಾಗಲಿ ಶ್ರೀ ಮಂಜುನಾಥನು ಕಾಪಾಡಲಿ ಶ್ರೀ ದುರ್ಗಾ ಅಂಬಿಕೆ ದಯೆ ತೋರಲಿ ಆದರ್ಶ ದಾಂಪತ್ಯ ನಿಮಗಾಗಲಿ ನಲಿದಾಡಲಿ ಬರುವ ವಿಘ್ನಗಳೆಲ್ಲ ದೂರಾಗಲಿ ಸಿದ್ಧಿ ವಿಘ್ನೇಶ್ವರನು ಕೃಪಿರಲಿ ಆದರ್ಶ ದಾಂಪತ್ಯ ನಿಮಗಾಗಲಿ ಮಂಗಳ ಆರತಿ ನಿಮಗಾಗಲಿ ಆಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನಲಿದಾಡಲಿ ಕನಸುಗಳೆಲ್ಲವೂ ನನಸಾಗಲಿ ಮಂಗಳ ಆರತಿ ನಿಮಗಾಗಲಿ ಆಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನಲಿದಾಡಲಿ ಇಂದಿನ ದಿನವೂ ಶುಭ ದಿನವೂ ಎಂದಿನ ವಾರವು ಶುಭವಾರವು ಇಂದಿನ ದಿನವೂ ಶುಭ ದಿನವೂ ಎಂದಿನ ವಾರವು ಶುಭವಾರವು ನಿಮಗಾಗಲಿ ಮಂಗಳ ಆರತಿ ನಿಮಗಾಗಲಿ ಆಗಲಿ ನಿಮಗಾಗಲಿ ಚಿರ ಸುಖ ಶಾಂತಿಯು ನಲಿದಾಡಲಿ ದಂಪತಿ ಚಂದದಿಂದ ಶುಭ ಕೋರುತ್ತಿರುವರು ಆನಂದದಿ ಆದರ್ಶ ಮಂಗಳ ಆರತಿ ನಿಮಗಾಗಲಿ ಬಾಳೊಂದು ನಂದನವನವಾಗಲಿ ಆದರ್ಶ
ಸಿಗಲಿ ಮಂಗಳಾರತಕ್ಕಂಥದ್ದು ನಾವು ಕೃತಜ್ಞತೆ ಸಲ್ಲಿಸ್ತೇನೆ. ಶ್ರಮಕ್ಕೆ ಚಪ್ಪಾಳೆ ಮಾಡಲೆ ಮಾತಾಡಲ್ಲ. ಮತ್ತೆ ಕನ್ನಡ ಬಿಡಲಿ ಅಪ್ಪೆ ಮಗೆ ಒಂದು ಕೆಲವೇ ಬಣ್ಣಾಪಣ ಸ್ವಾಭಾವಿಕ ಆ ಕಷ್ಟ ನಡಲ ಮಲ್ಪೋಡ ಅದು ಒರೆಯಾಡಿದವ್ರಿಗೆ ತೂಲೆ ಒರೆಯಾಡಿದವ್ರಿಗೆ ಕೈ ಮುಗಿಲೆ ಸರಿ ಅಲ್ಪ ಶುಭಾಶಯ ಐನಾಕಲು ಕೂಡಲೇ ಅಂತ ತಿರ್ಗಿದ್ಗುಳ್ಳೋಡು ಅವ ಐನಾಕಲು ತಿರ್ಗಿದ್ಗುಳ್ಳೋಡು ಸರಿ 1 ನಿಮಿಷ ತಿರ್ಗಿದ್ಗುಳ್ಳೆ ಅಲ್ಪ ಸೆಕ್ಸ್ ಆಫ್ ಒಂದು 2 ದಿನ ಪಾಡಲೆ ಅವು ಮುಚ್ಚಪ್ಪ ಮದುವೆ ನೆನಪು ಮದುವೆ ಸೆಕ್ಸ್ ಆಫ್ ಒಂದು ಮಾಡಲಿ ಯಾಕಂದ್ರೆ ಗೋಪಾಲಕೃಷ್ಣವ್ರನ್ನ ಈ ಸೆಕ್ಸ್ ಆಫ್ ಒಂದು ಮಾಡ ಮಾಡಿದ ನೆನಪು ಮಾಡಲಿ ಆಲಕ್ಕೊಡಲ್ಲಿ ಎಡೆ ನ್ಯೂಸ್ ಸ್ಪೀಕರ್ ಇತ್ತೆ ಅಣ್ಣನ ಕೈ ತವಲೈ ಅಕ್ಕನ ಕೈ ಕೊಡು ಅಪ್ಪನ ಕೈ ತವಲೈ ಮಗನ ಕೈ ಕೊಡು ಅಂತ ಕೈ ಬರ್ತದೆ ಒರೆಯಾಡ್ತದೆ ಕೈ ಬರ್ತದೆ ತೊಂದರೆ ಇತ್ತೆ 1 ನಿಮಿಷ ಕೈ ಬಂದು ಕಣ್ಣು ಮುಚ್ಚಿದೆ ನೀನು ಜೋಡಿ ಕಣ್ಣಲ್ಲಿ ಬಂದ ಗಾಳಿಪಟ ಉಳಿದಿ ಬಂದ ನೂರು ಕುಡಿದು ಗಾಳಿಪಟ ಇಪ್ಪತ್ತು ಕಣ್ಣಲ್ಲಿ ಬಂದ ತಾರೆ ಉಳಿದಿ ಬಂದ ಬೇರಿ ಈ ತರ ಕೆಟ್ಟೆ ಬೇರೆ ಹೋಗ್ತದ ಮಾತಾಡ ಬೇರೆ ಕೊಟ್ಟು ಬೇರೆ ಕಣ್ಣಲ್ಲಿ ಬಂದ ತಾರೆ ಉಳಿದಿ ಬಂದ ಕೆಕ್ಕಿಲ್ದಲ್ಲಿದ್ದೇ ತಾರೆ ಇಟ್ಕೊಂಡ ಕಣ್ಣಲ್ಲಿ ಬಂದ ದೋಣಿ ಉಳಿದಿ ಬಂದ ನೀರಿನಲ್ಲಿದ್ದೇ ದೋಣಿ ಹೋಗೋಣ ಈ ಭಾವನೆ ಮನಸ್ಸಿಗೆ ಬರಲ್ಲ ಜೋಕ್ಲನ್ನು ಪ್ರೀತಿ ಮಕ್ಕಳೇ ಒಂದು ಪಕ್ಕಿ ಗೂಡು ಕಟ್ರ ಬೇತೆ ಕಡತ್ತ ಪಜಿರಿ ಕೊಡಪ್ಪುಡು ಕಡ್ಡಿ ಕೊಡಪ್ಪುಡು ಅಂಚನ ನಿಗಲ್ಲ ಇಲ್ಲ ಕಟ್ಟುನ ಪ್ರಯತ್ನ ಮಾಡ್ತದೆ ಇಲ್ಲಿ ಬೆಳಗಾವಿನ ಕೆಲಸ ಮಾಡ್ತದೆ ಐಕನಿಕ್ಲೇನು ದೇವರ ಆಶೀರ್ವಾದ ಮಾಡ್ತಾರೆ ಇತ್ತೆ ಸೆಕ್ಸಪ್ಪ ಬಂದಾಲೆ ಮಾತಾ ಶಿಬಿರಾರ್ಥಿಗಳು ಕಣ್ಣು ಗುಲಾದಿ ನಾವು ಉಡೇದಿನ ಬೊಕ್ಕ ಅಪ್ಪೆಂದು ಪನ್ಲೆ ಪ್ರೀತಿದ ಜೋರ್ ಪನ್ಲೆ ಪ್ರೀತಿ ಜಾಸ್ತಿ ಅವರು ಪ್ರೀತಿದ ಯಾನು ನಿನಾನು ಎನ್ನ ಅಪ್ಪೆ ಬುಡದಿ ಅಣ್ಣ ಬುಡದಿ ಅಪ್ಪೆ ಅಣ್ಣ ಅಪ್ಪೆ ಬುಡದಿ ಅದು ಸ್ವೀಕಾರ ಮಲ್ಪುವೆ ದೇವರ ಕೊರ್ನ ಈ ಪವಿತ್ರ ಸಂಬಂಧನು ಹಾಳ ಮಲ್ಪಂದೆ ನಂಗೆ ಪುಟ್ಟುನ ಜೋಕುಲ್ ನೊಟ್ಟುಗು ಗೆಡ್ಡೆ ಡಿಪ್ಪುಗ ಸಮಾಜೋಡು ಗೆಡ್ಡೆ ಬೇಲೆ ಮಲ್ಪುಗ ನಿಕ್ ನಿನ್ನ ಇಲ್ಲದಕ್ಲೆಗೆ ಬೇರೆ ಮಂತದೆ ಎಂದಾಂಡ ಯಾನು ಮನಪೂರ್ವಕವಾದ ಕ್ಷಮೆಗೆಂದೆ ನನ್ನ ದುಂಬುಗು ನಮ್ಮ 2 ಜನ ಒಂದಾದ ಇಲ್ಲು ಕಟ್ಟಗ ಜೀವನ ಮಲ್ಪುಗ ಯಾನು ದೇವರಿಗೆ ಸರಿಯಾದ ಸಮಾಜಕ್ಕೂ ಸರಿಯಾದ ಈ ಕ್ಯಾಂಪುಡು ಸೇರ್ದು ಇಲ್ಲಿ ಪನೊಂದುಲ್ಲ ನಾನು ಏಪೋಗಲ ಬರ್ತೀವಿ ಓಕೆ ತೂವರಡು ಆಶೀರ್ವಾದ ಮಾಡ್ಕೊಡು ಕಾಲ್ಪತ್ತೆ ಬಗೆದುಂಟುವೆ ಮಾತಾಡಲ್ಲ ಸಾರ್ವಜನಿಕರಿಗೆ ಚಪ್ಪಾಳೆ ಕೊಟ್ಟಾಗ ಅಭಿನಂದನೆ ಕೊಡು ಸರಿ ಯಾ ಕುಲ್ಲಿ ಎದುರು ತೂತು ಕುಲ್ಲಿ ಎದುರು ಎಲ್ಲ ಈ ಟೌನ್ ಹಾಲ್ಗೆ ಬಂದಾಗ ಬದನ್ ಆನಿಗೆ ನಾನು ಬಿಟ್ಟು ಪೂಜೆ ಇತ್ತೆ ಅಕ್ಕನ ಈಗ ನಾ ಸಿರಾಂಗದ ಬೆರಿಕೆ ಪಾಟ್ಲೆ ಒಬ್ಬ ಕೈ ಮುಟ್ಟಿ ನಿಲ್ತದೆ ಈ ಶಿಬಿರೋಡು 70 ಆಜಿ ಜನ ಹೋಗ್ಲಿರು ಈ 70 ಆಜಿ ಜನಕ್ಕೆ 29 ಜನಕ್ಕೆ ಮದುವೆ ಆದಿತ್ತು ಆ 29 ಜನಕ್ಕೆ ಮದುವೆ ಆವಡು ಎಡ್ಡೆ ಪೊಣ್ಣು ತಿಕ್ಕಾಡು ಲೋಕ ಇನಿ ಬತ್ತನಾಗೆಲ್ಲ ತೂಗಲಿ ಹಾಕ್ಲಿರು ಎಂಚು ತೂದು ಅತ ಭಾರಿ ಜವಾನಿರು ಉಳ್ಳೇರು ಚಿಗುರು ಮುಗಿಸಿದ ಜವಾನಿರು ಬೆನ್ಪುನ ತಾಕತ್ತಾಕಲ್ಲ ಉಂಡು ಯಾನು ಪಾತೆರ್ನಾಗ ಬಾರಿ ಉಮೇದಿಲಿ ಕಿರಿಕರೊಂದುಲ್ಲೇರು
ಎಂಕ್ ಧೈರ್ಯ ಉಂಡು ಈ ಭಾಗದ ಮಾತಾಜವನೆಲ್ಲ ನಾನು ತುಂಬುದ ದಿನೊಟ್ಟು ಜನಜಾಗೃತಿ ವೇದಿಕೆದ ಸ್ವಯಂ ಸೇವಕರ ರಾಪೇರು ಬಂದ ವಿಶ್ವಾಸ ಇದೆ. ಈ ಶಿಬಿರೋಡು ಸುಮಾರು ಒಂಜಿ ಕ್ರಿಶ್ಚಿಯನ್ ದಾರಲ್ಲ ಅವ್ರಿಗೆ ಉಳ್ಳೇರು, ಮುಸ್ಲಿಂ ದಾರಲ್ಲ ಅವ್ರಿಗೆ ಉಳ್ಳೇರು. ನೆತ್ತ ಯಾನು ಜನರಲ್ ಆದ ಪಾತೇರ್ನ ಪ್ರತ್ಯೇಕವಾದ ಪಂಡ್ರ ದೇವರನ್ನ ಬುದಾರ ನಿಖಲು ಎಣ್ಣಿ ಮಗ ನಿಖಲು ನಿಖಲ ದೇವರೇನು ನಿಖಲ ಶಕ್ತಿ ರೇನು ಎಣ್ಣಿಲೆ ಆಯ್ತು ಅರ್ಥ ಮಂಜುನಾಥ ಸ್ವಾಮಿ ಪಂಡ ಅಲ್ಲ ಅವನು ಎಣ್ಣೆಯೋಳಿ ಮುಸ್ಲಿಮರಿಗೆ ಕ್ರಿಶ್ಚಿಯನ್ ದಾರಿಗೆ ಯೇಸು ಕ್ರಿಸ್ತನ ಎಣ್ಣೆಯೋಳಿ ದೇವರನ್ನು ಎಣ್ಣೆಯೋಳಿ ಅಂಜದು ఆయన ಪ್ರತ್ಯೇಕವಾದ ಪಂಥ ಜಿಂದಿಗಿರಿ ಪುನಃ ಬೊಡ್ಚಿ ಓಕೆ ఆయన ಮಲ್ಲ ವಿಷಯ ಅಂದಿಗಿರಿ ಪುನಃ ಬೊಡ್ಚಿ ಅವು ಒಂಜಿ ಅಕ್ಕನ ಅಂಡರ್ಸ್ಟ್ಯಾಂಡಿಂಗ್ ರಿಡ್ಡಿಗೆ ಗುರ್ತಿನ ವಿಷಯ ರಡ್ನೆದವು ಮಲ್ಪ ಮೆಜಾರಿಟಿ ಪಂಡ ಸುಮಾರು 74 ಜನ ಹಿಂದುಲೈ ಉಳ್ಳೇರು ಅಜ್ಜಾದ ದಯಮಂತದ ಈ ಭಾಗದ ಮಂಗಳಾದೇವಿ ದೇವರು ಮುಂತ ಮೂಕಾಂಬಿಕೆ ಇಂಚ ಪೂರ ದೇವರನ್ನ ಸ್ಮರಣೆ ಮಾಡ್ಕೊಂಡು ಇದ್ದೆ ಪ್ರಾರ್ಥನೆ ಮಾಡ್ಕೊಂಡು ನೆಟ್ಟು ಸುಮಾರು 6 ಜನ ಒಂದೇ ಕುಟುಂಬದಾಗ ಉಳ್ಳೇರು, ಒಂದೇ ಮಿಗಿಪಾಲೆ ಉಳ್ಳೇರು, ಬಾವೆ ಮಗೆ ಅಮ್ಮೆ ಉಳ್ಳೇರು, ಮಗೆ ಅಮ್ಮೆ ಸಮೇತ ಉಳ್ಳೇರು. ಬೊಕ್ಕ ಈ ಕ್ಯಾಂಪ್ ಸುಮಾರು 14 ಜನ ಇಲ್ಲಿಚ್ಚಿ ಬಾಡಿಗೆ ಇಲ್ಲ ಇದೆ ಒಂಜಿ ನನಾಂಡ ಒಂದು ಈ ರಾಜಕಾರಣಿಗಳ ಬೆರಿ ಬರ್ತದೆ ಅವು ಯೋಜನೆದಾಗಲೂ ಮಾತ್ರ ಈ ಕಡೆ ಆಯ್ತಲ್ಲ ನಂಬಿಕೊಂಡೆ ಮಾದೇವ ಮುಟ್ಟ ಅಪ್ಪೆಂದು ಮುಟ್ಟ ಉಂಟು ಕಣ್ಣು ಮುಚ್ಚಿದ ಒಂದು ನಿಮಿಷ ನಡುವೆ ಗ್ಯಾಪ್ ಮುಚ್ಚ ಅದಕ್ಕೆ ಬೇಸರ ಸೇರ್ಕೊ ಕಣ್ಣು ಮುಚ್ಚಿ ಒಂದು ನಿಮಿಷ ಕೂಡ ಮುಟ್ಟ ನನ್ನ ಮುಟ್ಟ ಈಗ ಏತು ಮುಟ್ಟದ ಕಲ್ಲಲ್ಲಿ ಕೂಡ ಕಣ್ಣು ಕೂಡ ದೇವರೇ ತೂದು ಇದನ್ನ ತಲೆ ತಲೆ ತಾಂಡ ತೂತದೆ ಹಾಗಿದೆ ನಾಗ ಕೈಲಿ ಕುಗಿಯದೆ ತರ್ಕದ ಬರ್ತದೆ ತುಲೆ ಆ ಅಪ್ಪೆಗೆ ತರ್ಕದ ಬರ್ತದಾಗ ಅನ್ನ ಕಣ್ಣು ನೀಡ್ತದೆ ಏನು ಮೋಕೆ ಆಗ್ತದೆ ಮಗೆ ತರ್ಕದ ಬರ್ತದಾಗ ಮಾಡ್ತೆಲ್ಲ ಬಂತದ್ದು ಜಾಸ್ತಿ ಗೊತ್ತುಕೊಂಡ ಸಮಾರೋಪ ಬಡ್ಚಿ ಈ ಪೂರ್ವ ಇರ್ನ ಬುಡದಿನ ಮುಡಿಕ್ ತೊಡಿಸಾಲೆ ಅಪ್ಪೆಲ್ಲ ಕೈಟು ಕೊಡಲೆ ತೊಡಿಸಾಲೆ ಮಾತೆಲ್ಲ ಚಪ್ಪಾಳೆ ಸರಿ ಕೈ ಮುಚ್ಚಿ ಲಾಸ್ಟ್ ಕಾವಂತರ ಹಿಡಿದು ಬರ್ತನ ಈ ಕ್ಯಾಂಪ್ ₹1 ಕೊರನೆ ಆಡ್ಬಿಡ್ತಾರೆ ಏರ್ ಮಾತ ಬರ್ತಿದ್ದಾರೆ ಏರ್ ಮಾತ ಸಪೋರ್ಟ್ ಮಾಡ್ತಿದ್ದಾರೆ ಆಗ್ಲಿಕ್ಕೆ ಮಾತ್ರ ಸೊಲ್ಮೆ ಸಂದವರಿಗೆ ಮನಸ್ಸುಂಡ ಇದ್ದ ಆಗ್ಲಿಕ್ಕೆ ಮಾತ್ರ ಎಡ್ಡೆ ಆಡ್ಕೊಂಡು ಪಣರ ಇಷ್ಟ ಉಂಡ ಇದ್ದ ಅಂಜಾಡ ಮಾತೆರೆಕ್ಲ ಎದುರು ಅಡ್ಡ ಬಿಡುದು ಆಗ್ಲಿಕ್ಕೆ ನಮಸ್ಕಾರ ಮಾತಾಡ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಯಾರು ಮನೆಗೆಲ್ಲ ಕೊಡ್ಸಿ ಮಾತಾಡ ನಮಸ್ಕಾರ. ನಮೋ ನಮೋ ಮಂಜುನಾಥ ಶಿವ ಶಿವ ನಮೋ ನಮೋ ಮಂಜುನಾಥ ಶಿವ ಶಿವ ಉಮಾ ಪ್ರಿಯ ಮಂಜುನಾಥ ಶಿವ ಶಿವ ಬಂದ್ಮೇಲೆ ಮಾದರಿಗಳ ಸೋಮೆ ಸಲ್ಲ ಒಂದು 2 ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಸಂಘಟಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಮಂಗಳೂರು ತಾಲೂಕಿನ ಯೋಜನಾಧಿಕಾರಿಗಳಾದಂತಹ
ಶ್ರೀಯುತ ಉಮರಪ್ಪ ಸರ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಬಯಸುತ್ತೇನೆ. ಸ್ವಾಗತಿಸಿದ ಶ್ರೀಮತಿ ರೇಷ್ಮಾ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ಈಗ ಪ್ರಾಸ್ತಾವಿಕ ಮಾತುಗಳನ್ನಾಡಲಿಕ್ಕಿದ್ದಾರೆ. ಉತ್ಸಾಹದ ಚಿಲುಮೆ ಒಂದು ಆದರ್ಶ ಯೋಜನಾಧಿಕಾರಿಗಳಂತ ಶ್ರೀ ಉಮರಪ್ಪ ಸರ್ ಇವರು. ವಿಶೇಷವಾಗಿ 1982ರಲ್ಲಿ ಪರಮ ಪೂಜ್ಯ ಖಾವಂದರ ಒಂದು ಕನಸಿತ್ತು, ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿಕೊಳ್ಳುವಂಥದ್ದಕ್ಕೆ ಮಹಿಳೆಯರಿಗೆ ಪೂರಕವಾಗಿ ಅಥವಾ ಜನಸಾಮಾನ್ಯರಿಗೆ ಪೂರಕವಾಗಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ 1982ರಲ್ಲಿ ಧರ್ಮಸ್ಥಳದಲ್ಲಿ ಬಾಹುಬಲಿಯ ಒಂದು ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಕಾರ್ಯಕ್ರಮವನ್ನು ರೂಪಕ್ಕೆ ತಂದರು. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 1982ರಲ್ಲಿ ಪ್ರಥಮವಾಗಿ ಶುರು ಮಾಡುವಾಗ ಸ್ವಸಹಾಯ ಸಂಘಗಳನ್ನು ನಾವು ರಚನೆ ಮಾಡಿರಲಿಲ್ಲ. ಅವಾಗ ಯಾರು ಚೆನ್ನಾಗಿ ಕೃಷಿಗಳನ್ನು ಮಾಡ್ತಾರೆ ಅವರಿಗೆ ವಸ್ತು ರೂಪದಲ್ಲಿ ನಾವು ಸಲಕರಣೆಗಳನ್ನು ಕೊಡುವಂತ ಕೆಲಸಗಳನ್ನು ಮಾಡಿದ್ದೀವಿ. ಸುಮಾರು ವರ್ಷಗಳು ಸಲಕರಣೆ ಕೊಡ್ಲಿಕ್ಕೆ ಶುರು ಮಾಡಿದ ನಂತರ ಅವ್ರು ಏನ್ ಮಾಡಿದ್ರು, ಆ ಸಲಕರಣೆಗಳು ತಗೊಳ್ತಿದ್ರು, ಬಳಕೆ ಮಾಡ್ತಾ ಇದ್ರು, ಮತ್ತೆ ಅದೇ ರೀತಿ ಸೋಂಬೇರಿತನ ಮಾಡ್ತಾ ಇದ್ರು. ಅವಾಗ ಆಲೋಚನೆ ಬಂತು, ಹೀಗೆ ನಾವು ಕೊಡ್ತಾ ಹೋದ್ರೆ ಇನ್ನಷ್ಟು ಸೋಂಬೇರಿತನಗಳು ಆಗ್ತದೆ. ಆದ ಕಾರಣ ಅವರಿಗೆ ಮೀನು ಹಿಡಿದು ಕೊಡುವುದಕ್ಕಿಂತ ಮೀನು ಹಿಡಿಯುವುದು ಹೇಗೆ ಅಂತ ಹೇಳಿ ಕಲಿಸಿಕೊಡಬೇಕೆನ್ನುವಂಥದ್ದು ಉದ್ದೇಶದಿಂದ ಪ್ರಗತಿ ಬಂಧು ತಂಡವನ್ನು ರಚನೆ ಮಾಡಿದ್ರು. ಪ್ರಗತಿ ಬಂಧು ತಂಡ, ಈ ಪ್ರಗತಿ ಬಂಧು ತಂಡ ಅಂದ್ರೆ ರೈತರ ಮುಯ್ಯಾಲು ರೈತ ಟೈಪ್ ಅಲ್ಲಿ ಕೆಲಸ ಮಾಡುವಂತ ತಂಡಗಳನ್ನು ಮಾಡಿದ್ದೆವು. ಅವಾಗ ಪುರುಷರಿಗೆ ಇದರಲ್ಲಿ ಆಸಕ್ತಿದಾಯಕವಾಗಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಬಂತು, ಅವರು ತನ್ನನ್ನು ತಾನು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಆದರೆ ಮನೆಯಲ್ಲಿರುವ ಮಹಿಳೆಯರು ಅವರಿಗೂ ಕೂಡ ಪೂರಕವಾದಂತಹ ಕಾರ್ಯಕ್ರಮವನ್ನು ಕೊಡಬೇಕೆನ್ನುವಂಥ ಉದ್ದೇಶದಿಂದ ಮಹಿಳಾ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿದ್ವಿ. ಮಹಿಳಾ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿದ ನಂತರ ನಮಗೆ ಸುಮಾರು 10 ವರ್ಷಗಳು ಅದೇ ರೀತಿ ನಾವು ಮುಂದುವರಿಸಿ ಹೋದ ನಂತರ 10 ವರ್ಷ ಆದ ನಂತರ ಒಂದು ಸಮೀಕ್ಷೆ ಮಾಡಿದೆವು. 10 ವರ್ಷ ಆಗಲಿ ಬದಲಾವಣೆ ಮಾಡಲಿಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಆದರೆ 1982ರಲ್ಲಿ ಶುರು ಮಾಡಿದಾಗ ಹೇಗೆ ಇದ್ರು ಜನ, 1992ರಲ್ಲಿ ಕೂಡ ಅದೇ ರೀತಿ ಇದ್ರು, ಬದಲಾವಣೆ ಆಗಲಿಲ್ಲ. ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಸೌಲಭ್ಯ ಕೊಟ್ಟರು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಯಾಕೆ ಬದಲಾವಣೆ ಆಗಲಿಲ್ಲ ಅಂತೇಳಿ ಸಮೀಕ್ಷೆ ಮಾಡಿದಾಗ ನಮಗೆ ಸಿಕ್ಕಿದಂತ 2 ವಿಚಾರಗಳು. ಒಂದು, ಅವರ ಮನೆಯಲ್ಲಿ ದೊಡ್ಡ ರೀತಿಯ ಆರೋಗ್ಯಗಳ ಸಮಸ್ಯೆ. ಆರೋಗ್ಯ ಸಮಸ್ಯೆಯಿಂದಾಗ ಅವರ ಮನೆಯಲ್ಲಿ ಎಷ್ಟೇ ದುಡಿದು ಕೂಡ ಅದು ಆರೋಗ್ಯಕ್ಕೆ ಆಸ್ಪತ್ರೆಗೆ ಖರ್ಚು ಮಾಡುವಂತ ಪರಿಸ್ಥಿತಿ ಬಂತು. ಎರಡನೇದಾಗಿ ತೂತಿರುವ ಮಡಿಕೆ, ಅಂದ್ರೆ ಅದಕ್ಕೆ ಎಷ್ಟು ನೀರು ಇದ್ರೂ ಕೂಡ ಅದು ಆ ಮಡಿಕೆ ತೂತಿರುವಂತ ಮಡಿಕೆ ನೀರು ಕೆಳಗಡೆ ಹೋಗುವಂತ ಪರಿಸ್ಥಿತಿ ಯಾವುದು ಅಂತ ಹೇಳಿದ್ರೆ ಆ ಮನೆಯಲ್ಲಿರುವಂತಹ ರಾಕ್ಷಸವಾದಂತಹ ದುಶ್ಚಟ. ಈ 2 ಕಾರಣದಿಂದಾಗಿ 10 ವರ್ಷದಲ್ಲಿ ನಾವು ಎಷ್ಟೇ ಕಷ್ಟಗಳು ಪಟ್ಟರು, ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು, ಎಷ್ಟೇ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟರು, ಎಷ್ಟೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಅವರಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಅಂತನ್ನುವಂತ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂತು, ಪೂಜ್ಯರ ಗಮನಕ್ಕೆ ಬಂತು. ಅವಾಗ ಪೂಜ್ಯರು ಕೈಗೊಂಡಂತ ಕಾರ್ಯಕ್ರಮವೇ ಜನಜಾಗೃತಿ ವೇದಿಕೆ ಮತ್ತು ಮಧ್ಯವರ್ಜನ ಶಿಬಿರ. ಇವತ್ತು 1263 ಶಿಬಿರಕ್ಕೂ ಹೆಚ್ಚು ಮಿಚ್ಚಿ ನಾವು ಇವತ್ತು ಶಿಬಿರಗಳನ್ನು ಮಾಡಿದ್ದೇವೆ. ಅದರಲ್ಲಿ 100% ರಿಸಲ್ಟ್ ಸಿಗ್ತದಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರ ವ್ಯವಸ್ಥಿತವಾದಂತಹ ಕಾರ್ಯಕ್ರಮಗಳನ್ನು ಎಲ್ಲರೂ ನಮ್ಮೊಟ್ಟಿಗೆ ಸಮಾನವಾಗಿ ಇರ್ತಾರಂತ ನಾವು ಹೇಳಲಿಕ್ಕೆ ಸಾಧ್ಯ. ಆದ್ರೆ 100ರಲ್ಲಿ 90% ನಾವು ಇವತ್ತು ಕುಡಿತಕ್ಕೆ ಬಲಿಯಾದಂತ ವ್ಯಕ್ತಿಗಳು ಕುಡಿತ ಬಿಟ್ಟು ಹೊಸ ಜೀವನವನ್ನು ಪಡ್ಕೊಳ್ಳುವಂತ ಒಂದು ಕೆಲಸ ಇವತ್ತು ಖಂಡಿತ ಸಾಧ್ಯತೆ ಆಗಿದೆ. ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಸದಸ್ಯರು ಇವತ್ತು ತಮ್ಮ ಮನೆಗಳಲ್ಲಿ ಎಷ್ಟು ಕಷ್ಟವನ್ನು ಪಡ್ಕೊಳ್ತಾ ಇದ್ರು, ಅವರ ಹೆಂಡತಿ ಮಕ್ಕಳು ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು, ಸ್ವತಃ ಅವರು ಕುಡಿತಕ್ಕೆ ಬಲಿಯಾಗಿ ಎಷ್ಟು ಸಮಸ್ಯೆಗಳನ್ನು ಪಡ್ಕೊಂಡ್ರು, ಅವರೆಲ್ಲವೂ ಹೊಸ ಜೀವನ ಮಾಡೋದ್ರ ಮುಖಾಂತರ ಅವರ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವಂತ ಒಂದು ಅವಕಾಶ ಇವತ್ತು ಮಧ್ಯವರ್ಜನ ಶಿಬಿರದ ಮುಖಾಂತರ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವೆಲ್ಲರೂ ಸಂತೋಷ ಪಡಬೇಕಾಗುತ್ತೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ಬೇಕಾದಷ್ಟು ಕಾರ್ಯಕ್ರಮಗಳಿದೆ. ಅದರಲ್ಲಿ ವಿಶೇಷತೆಯನ್ನು ಕೊಡುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಇವತ್ತು ಈ ಮಧ್ಯವರ್ಜನ ಶಿಬಿರ. ಎಷ್ಟೋ ಕುಟುಂಬಗಳ ಕಣ್ಣೀರು ಒರೆಸುವಂತ ಕಾರ್ಯಕ್ರಮ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪೂಜ್ಯರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ನಾವೆಲ್ಲರೂ ಇವತ್ತು ಗಮನಿಸಬೇಕು, ನಮಗೆ ಇದರಿಂದ ಏನು ಪ್ರಯೋಜನ ಇಲ್ಲ. ನಾವೆಲ್ಲರೂ ಇವತ್ತು ಆಲೋಚನೆ ಮಾಡಿಕೊಳ್ಳಿ. ಇವತ್ತು 8 ದಿವಸ ನಿಮ್ಮನ್ನು ರಾತ್ರಿ ಹಗಲಾಗಿ ಎಷ್ಟು ವ್ಯವಸ್ಥಿತವಾದಂತಹ ಕಾರ್ಯಕ್ರಮ ಅವರು ಹೇಳಿ ನಾವು ಸುಮಾರು 3 ತಿಂಗಳಿಂದ ಸಮಿತಿಯ ಸದಸ್ಯರುಗಳು ನಾವುಗಳು ಹೋರಾಟ ಮಾಡಿದ್ದೇವೆ. ಅದಕ್ಕೆ ದುಡ್ಡು ರೆಡಿ ಮಾಡಬೇಕು, ಅದಕ್ಕೆ ಪೂರಕವಾದ ನಿಮಗೆ ಆಹಾರ ಕೊಡ್ಲಿಕ್ಕೆ, ನಿಮಗೆ ಔಷಧಿ ಕೊಡ್ಲಿಕ್ಕೆ, ನಿಮಗೆ ಪೂರಕವಾದಕ್ಕೆ ಎಷ್ಟೋ ಕಷ್ಟಗಳನ್ನು ನಾವು ಅನುಭವಿಸಿದ್ದೇವೆ. ಎಷ್ಟೋ ಜನರ ಹತ್ರ ಕೇಳಲಿಕ್ಕೆ ಹೋಗಿದ್ದೇವೆ, ಬೇಡ್ಕೊಂಡಿದ್ದೇವೆ, ಎಲ್ಲವೂ ಮಾಡಿದ್ದೇವೆ. ಯಾಕೋಸ್ಕರ ಅಂತ ಹೇಳಿದ್ರೆ 100 ಕುಟುಂಬದ ಕಣ್ಣೀರು ಒರೆಸುವಂತ
ಕೆಲಸ, ಇವತ್ತು 86 ಕುಟುಂಬದ ಕಣ್ಣೀರು ಒರೆಸುವಂತ ಕೆಲಸ, ಅವರ ಕುಟುಂಬದಲ್ಲಿ ಸಂತೋಷವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಈ ಒಂದು ಮಧ್ಯವರ್ಜನ ಶಿಬಿರದ ಮುಖಾಂತರ ಆಗಬೇಕು. ಅವರ ಕುಟುಂಬ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಬಾಳ್ವೆಯನ್ನು ಮಾಡಿಕೊಳ್ಳುವಂತ ಒಂದು ವ್ಯವಸ್ಥಿತವಾದಂತಹ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ನೀವು ಕೊಡುವಂತ ಕೊಡುಗೆ, ನೀವು ದುಡ್ಡು ರೂಪದಲ್ಲಿ ಯಾವ ರೀತಿ ನೀವು ಕೊಡಬೇಡಿ, ಅಥವಾ ನೀವು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ರು ನಮಗೆ ಖಂಡಿತ ನೀವು ಒಳ್ಳೆಯ ಸಂದೇಶ ಕೊಡುವಂತ ಅಥವಾ ನೀವು ಕೊಡುವಂತ ಪ್ರೀತಿ ವಿಶ್ವಾಸ ಏನು ಅಂತ ಹೇಳಿದ್ರೆ, ನೀವು ಈ ಒಂದು ಮಧ್ಯವರ್ಜನ ಶಿಬಿರದಿಂದ ಹೊರಗಡೆ ಹೋಗಿ ನಾನು ಕುಡಿತ ಬಿಟ್ಟು ಪಾನಮುಕ್ತ ಜೀವನವನ್ನು ಮಾಡಿ ತೋರಿಸುವುದೇ ನಮಗೆ ಕೊಡುವಂತಹ ಒಂದು ವಸ್ತು ರೂಪದಲ್ಲಾಗಿರ್ಬೋದು, ಹಣ ರೂಪದಲ್ಲಾಗಿರ್ಬೋದು, ಅಥವಾ ಪ್ರೀತಿ ರೂಪದಲ್ಲಾಗಿದ್ದು ಕೊಡುವಂತ ಒಂದು ವ್ಯವಸ್ಥೆ ನೀವು ಪಾನಮುಕ್ತರಾಗಿ ಜೀವನ ಮಾಡಿಕೊಳ್ಳುವಂಥದ್ದು. ಇವತ್ತು ನಿಮ್ಮಲ್ಲಿ ನಾವು ಬೇಡಿಕೊಳ್ಳುವಂಥದ್ದು ಬೇರೆ ಯಾವ ವಸ್ತು ಇಲ್ಲ, ನೀವು ಪಾನಮುಕ್ತ ಜೀವನ ಆಗಿ ಬದುಕಬೇಕು. ಪೂಜ್ಯರ ಆಸೆ ಏನುಂಟು, ಅವರ ಕಲ್ಪನೆ ಏನುಂಟು, ಅವರ ಕನಸು ಏನುಂಟು, ಅದನ್ನು ನಿಮ್ಮ ಪಾನಮುಕ್ತದ ಜೀವನದ ಮುಖಾಂತರ ನೀವು ನನಸು ಮಾಡುವಂತ ಕೆಲಸ ಮಾಡಿಕೊಂಡ್ರೆ ಮಾತ್ರ ಇವತ್ತಿನ ಈ ಮಧ್ಯವರ್ಜನ ಶಿಬಿರ ಸಾರ್ಥಕ ಆಗ್ತದೆ. ಸುಮಾರು 2 ಲಕ್ಷ 3 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. 8 ಜನರ ಕೆಲಸಗಳ ಅವರವರ ಸಮಯಗಳನ್ನು ಅವರವರ ಕೆಲಸಗಳನ್ನು ಬಿಟ್ಟು ನಿಮ್ಮೊಟ್ಟಿಗೆ ನಾವು ಹಂಚಿಕೊಂಡಿದ್ದೇವೆ. ಎಷ್ಟೋ ಜನ ನಿಮ್ಮಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ ಆಗಲು ನವಜೀವನ ಸಮಿತಿಯವರು ದುಡಿದಿದ್ದಾರೆ. ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಅವರ ಮನೆ ಕೆಲಸ ಮಾಡದೆ ನಮ್ಮಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ನಮ್ಮ ಮೇಲ್ವಿಚಾರಕರು ಕಾರ್ಯಕರ್ತರು ಅವರ ಮನೆಯ ಕೆಲಸಗಳನ್ನು ಬಿಟ್ಟು ನಮ್ಮೊಟ್ಟಿಗೆ ಬಂದು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಅವರ ಕೆಲಸಗಳನ್ನು ಬಿಟ್ಟು ನಮ್ಮೊಟ್ಟಿಗೆ ಬಂದು ಕೆಲಸ ಮಾಡಿದ್ದಾರೆ. ನಮ್ಮ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಅವರ ಕೆಲಸಗಳನ್ನು ಬಿಟ್ಟು ನಮ್ಮೊಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಬದುಕಬೇಕು, ನೀವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ದ್ರೋಹವನ್ನು ಬಗೆಯುವಂತ ಕೆಲಸಗಳನ್ನು ಖಂಡಿತ ಮಾಡಬಾರದು ಅಂತ ಹೇಳುತ್ತಾ ಇವತ್ತು ವಿಶೇಷವಾಗಿ ಈ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಇವತ್ತಿನ ಮಧ್ಯಾಹ್ನದ 2 ಗಂಟೆ ನಂತರ ನಾವು ನಮ್ಮ ಮನೆಗಳಿಗೆ ಹೊರಡುವಂತ ಕೆಲಸಗಳು ಖಂಡಿತ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ಮುಳ್ಳಿನ ಹಾದಿಗಳಲ್ಲಿ ಹೋಗುವಂಥದ್ದು, ನಮ್ಮನ್ನು ಕಾಯ್ತಾ ಇರಬಹುದು, ಬೇರೆ ರೀತಿಯ ದುಷ್ಟ ವ್ಯವಸ್ಥೆಗಳು ನಮ್ಮನ್ನು ಕಾಯ್ತಾ ಇರಬಹುದು. ಅಂತಹ ದುಷ್ಟ ವ್ಯವಸ್ಥೆಗಳಲ್ಲಿ ನಾವು ದೂರ ಆಗಿ ಒಳ್ಳೆಯ ಗೆಳೆತನ ಇರುವಂತಹ ಒಂದು ನಮ್ಮನ್ನು ಸಹಕರಿಸುವಂತಹ ಗೆಳೆತನವನ್ನು ನಾವು ನಮ್ಮ ಫ್ರೆಂಡ್ಸ್ಗಳೊಟ್ಟಿಗೆ ಮಾಡಿಕೊಳ್ಳುವ, ಅಥವಾ ನಿಮ್ಮ ಅಂತಹ ಅನಾಹುತಗಳು ಬಂದಾಗ ದಯವಿಟ್ಟು ಮನೆಗೆ ಸೇರಿಕೊಳ್ಳಿ. ಬೆಳಿಗ್ಗೆ ಸಂದರ್ಭದಲ್ಲಿ ನೀವು ನಿಮ್ಮ ಸಂಸಾರದೊಟ್ಟಿಗೆ ಚೆನ್ನಾಗಿರಿ, ಸಂಜೆಯ ಹೊತ್ತಿಗೆ ಕುಡಿಲಿಕ್ಕೆ ಆಸೆ ಬರ್ತದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀವು ಸಂಸಾರದೊಟ್ಟಿಗೆ ಚೆನ್ನಾಗಿ ಜೀವನ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಬದುಕು ಸಾರ್ಥಕವಾಗ್ತದೆ. ಆ ದಿಸೆಯಲ್ಲಿ 100ನೇ ದಿವಸ ನಿಮಗೆ ನಾವು ಶತದಿನೋತ್ಸವ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಅವತ್ತು ಧರ್ಮಸ್ಥಳಕ್ಕೆ ಹೋಗಿ ಪೂಜ್ಯರಲ್ಲಿ ನೀವು ಭೇಟಿ ಮಾಡುವಂತ ಅವಕಾಶಗಳಿದೆ. ಅದರ ಜೊತೆಯಲ್ಲಿ ಅವರ ಸಂದೇಶಗಳನ್ನು ನಾವು ಕೇಳುವಂತದ್ದಿದೆ. ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಿಮ್ಮೊಟ್ಟಿಗೆ ನಾವಿದ್ದೇವೆ. ನೀವು ಪಾನಮುಕ್ತ ಜೀವನವನ್ನು ಮಾಡಿಕೊಂಡ್ರೆ ನೀವು ಎಲ್ಲಿ ತನಕ ಇರ್ತೀರಿ ಅಲ್ಲಿ ತನಕ ಯೋಜನೆ ನಿಮ್ಮ ಬೆನ್ನ ಹಿಂದಿದೆ. ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲಿದೆ, ಮಂಜುನಾಥಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿದೆ, ನೀವು ನಂಬಿದಂತ ದೇವರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಸದಾ ಇರ್ತದೆ. ಆಗಿರುವಾಗ ನಿಮ್ಮ ಮನಸ್ಸಲ್ಲಿ ಬರುವಂತದ್ದು ಏನು ಅಂತ ಹೇಳಿದ್ರೆ, ನಾನು ಸಾಯುವ ತನಕ ಪಾನಮುಕ್ತರಾಗಿಯೇ ಬದುಕ್ತೇನೆ, ಸಾಯುವಾಗ ಕೂಡ ಪಾನಮುಕ್ತರಾಗಿ ಸಾಯ್ತೇನೆ ಅಂತ ಹೇಳುವಂತ ದೃಢ ಸಂಕಲ್ಪದೊಂದಿಗೆ ನೀವು ಇವತ್ತು ಈ ಒಂದು ವೇದಿಕೆಯಿಂದ ಹೊರಗೆ ಹೋಗುವಂತ ಕೆಲಸಗಳನ್ನು ಖಂಡಿತ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಇಷ್ಟು ಜನರ ಶ್ರಮ, ಅವರ ವ್ಯರ್ಥಕ್ಕೆ ಅವರ ಕೆಲಸಗಳು ವ್ಯರ್ಥ ಆಗದಾಗೆ ನೀವು ಮಾಡಿಕೊಡುವಂತ ಒಂದು ವ್ಯವಸ್ಥೆಗಳು ಖಂಡಿತ ಆಗ್ತದೆ. ಆಗಿರುವಾಗ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಮಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದು ಅವರಿಗೆಲ್ಲರಿಗೂ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮೊಟ್ಟಿಗೆ ಪರೋಕ್ಷವಾಗಿ ಸಹಕಾರ ಮಾಡಿದಂತ ಎಲ್ಲ ಕಾಣದ ಕೈಗಳಿದೆ. ಅವರು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬರಲಿಲ್ಲ, ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಂತವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ನಮ್ಮ ಧರ್ಮ. ಆ ಕಾರ್ಯಕ್ರಮಗಳಲ್ಲಿ ಇವತ್ತು ಹಾಲು ಕೊಟ್ಟಿರಬಹುದು, ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಆಹಾರಕ್ಕೆ ಬೇಕಾದಂತಹ ಪೂರಕವಾದ ವಸ್ತು ರೂಪದಲ್ಲಿ ಕೊಟ್ಟಿರಬಹುದು. ಅವರೆಲ್ಲರನ್ನು ನೆನೆಸಿಕೊಳ್ಳುವಂಥದ್ದು ಖಂಡಿತ ನಮ್ಮ ಧರ್ಮ ಆಗಿದೆ. ಆ ಒಂದು ಇದರಲ್ಲಿ ಅವರೆಲ್ಲರಿಗೂ ನಾವು ವಿಶೇಷವಾದಂತಹ ಯೋಜನೆ ಪರವಾಗಿ, ಜನಜಾಗೃತಿ ವೇದಿಕೆ ಪರವಾಗಿ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮ ಯಶಸ್ವಿಗೆ ನನ್ನೊಟ್ಟಿಗೆ ಸಹಕಾರ ಮಾಡಿದಂತ ಎಲ್ಲರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮೊಂದಿಗೆ ಈ ಶಿಬಿರದ ಬಗ್ಗೆ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ ಪ್ರಜ್ವಲ್, ನಂಬರ್ 6. ನಾನು 7ನೇ ಕ್ಲಾಸ್ ಮುತ್ತ ಕೇರಳ ಕಲಿತೆ. 5 ಪಕ್ಕ ಆನಂದಾಶ್ರಮಕ್ಕೆ ಸೇರಿದು 2004ನೇ ಇಸವಿ ಆಗಸ್ಟ್ 15ನೇ ತಾನಿ ಒಂಜಿ ಪೇಂಟ್ ಬಿಯರ್ ಪರ್ಯ ಅವೇನ ಒರ್ಬಾನೆ ಕ್ಲಾಸ್ ಇದು ಎಂಟು ತಂಡ ಎಂಕಲೊಂಜಿ 4-5 ದೋಸ್ತಿನಗಳು ಒಟ್ಟಿಗೆ ಸೇರಿದ ಪರ್ಯ ಪರ್ದು ಪೋಯ ಶಾಲೆಗೆ ಹೋದ ಒಟ್ರಾಸಿ ಮರಳು ಪುರ ಕಟ್ಟ್ಯ ಅಂಚೆನೆ ದುಂಬು ಪೋಂಡು ಪರೊಂದೆ ಇತ್ತ ದುಂಬು ಪೋಂಡು ಒಂಜಿ SLC ಎಂಚಲ ಬಾರಿ ಬಂಗೋಡ ಆಂಡು ಅದು ಕಾಲೇಜಿಗೆ ಸೇರಿಯ
ಕಾಲೇಜಿಗೆ ಸೇರಿದನಾಗ ಮಸ್ತ್ ಫ್ರೆಂಡ್ಸ್ನಾಗ್ಲು ಪೂರ ತಿಕ್ಕೇರಿ ಅಲ್ಪ ಅಲ್ಪದ ಫ್ರೆಂಡ್ಸ್ ಅಂಡ್ ಮಸ್ತ್ ಖುಷಿ ತಿತ್ತ ಅಂಚನೆ ಫಸ್ಟ್ಗೆ ಪರ್ರೇನೆ ಶುರು ಅಂತ ಕಾಂಡೆ ಪೋಣಗನೆ ಪರ್ತು ಹೋಗ್ತೀನಿ ಕ್ಲಾಸಿಗೆ ಪೋಣ ಮೇಡಮ್ ಎಂಗ್ಲೇನ್ ತೂದು ಹೋಗಿ ಕೂತ್ಕೊಳ್ಳಿ ಲಾಸ್ಟ್ ಬೆಂಚ್ ಆಂಡ್ ತೈಬಂಡ ಇಲ್ಲ ಅಂಚನೆ ಸಾಂಕೊಂಡಿರ್ತೇರು ಯಾನ ಎನ್ನ ಪಪ್ಪಮ್ಮಗ ಒಂಜೆ ಮಗೆ ಎಲ್ಲ ಪೂರ ಗೊತ್ತಿದ್ದಾಂಡ್ರಿ ಪರಂದುಲ್ಲೇರು ಸಿಗರೇಟ್ ಹೋಯ್ತಂದುಲ್ಲೇರು ಬೀಡಿ ಹೋಯ್ತಂದುಲ್ಲೇರು ದಾಳ ಗೊತ್ತಿದ್ದಾಂಡ್ರಿ ಅಂಚನೆ ಪರ್ಪುಣನೆ ಜಾಸ್ತಿ ಆಂಡ್ ಲಾಸ್ಟ್ 90 ಪೌಂಡು £25 ಬೊಕ್ಕ ಅಂಥ ಸಮಯ ಕರಿನಾಗ ಒಂಜಿ ಫ್ರೆಂಡ್ ದಿಕ್ಕೆ ಆಯೆ ಒಂಜಿ ಪೊಸತ್ತು ಎಂಚಿನ ಕೊಂತಿದ್ದು ಕೈಟ್ ಉರ್ದೊಂದುಲ್ಲೇ ಒಂಜಿ ಪೇಪರ್ ಲೆಕ್ಕ ಅಂತ ನೆಟ್ಟು ಕಟ್ಟಿ ಒಯ್ಪ್ಲೆ ಆ ಪಂಡೆ ಅಂಚೆ ಇಂಕ್ಲು ಹೋಯ್ತಾ ಬೊಕ್ಕ ಪಂಡೆ ಇಂತ ದಾದ ಗೊತ್ತುಂಡ ಇಜ್ಜಿ ಇಂದು ಗಾಂಜಾ ಇಂದುವ ಗಾಂಜಾ ಬಾರಿ ಎಡ್ಡುಂಡು ಮಾರ ತಾರೆ ಪೂರ ಗುರ್ಗುರ್ ಬಂದ್ಕೊಂಡು ಅಂಚ ಗಾಂಜಾ ಶುರು ಅಂಡು ಅವೇ ಕಂಟಿನ್ಯೂ ಅಂಡು ಗಾಂಜಾ 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 ಇಲ್ಲಾಡಿ ಕಾಸುಲ ಕೊರಂತೆ ಒಕ್ಕಡೆ ಪಣೊಂದಿತ್ತೆ ಇಲ್ಲಾಡಿ ಅಮ್ಮ ಗೈಡ್ ಬೋರ್ಡು ಓದೇರ ಹಾಪುಜಿ ಈಗ ಗೈಡ್ ಬೋರ್ಡು ನೋಟ್ಸ್ ಹಾಕಿಜಿ 210 ರೂಪಾಯಿದ ಗೈಡ್ಗೆ 500 ರೂಪಾಯಿ ಕೇಳು ಇಲ್ಲ ಕೇಂದು ಗೈಡ್ ತೆಪ್ಪೋಣು ಬಾಕಿದ ಕಾಸುಡು ಅವ್ರು ಕೊರಂದಿತ್ತೇರಿ ಅವ್ರಿಗೆ ಮುಂದೆ ಮುಂದಿತ್ತೆ ಗೊರ್ಪುನಾಯ ఆయన అల్త పదం మర్పిని కులో ಒಂದು వైపుండు మంగళ స్టేడియం ಅಂಚ ಕೂಡ ಇಲ್ಲ ಪನ್ಪಿನ ಅಮ್ಮ ಸ್ಪೋರ್ಟ್ಸ್ಗೆ ಶೂ ಬೋರ್ಡು ಬಾಲ್ ಬೋರ್ಡು ಬಂದು ಕಾಸು ತೊಂದೆ ಎತ್ತ ಹೋಯ್ತೊಂದೆ ಎತ್ತ ಇಂಚೆನೇ ನಡತ್ತಂದು ಒಂಜು ದಿನದೇನು ಬಿಡ್ರೇನೆ ಆಯ್ಜೆಂಕ್ ಯಾನ್ ಮಸ್ತ್ ನರಕ ಬತ್ತೆ ಇಲ್ಲ ಅಲ್ಲಿ ಫ್ಯಾನ್ ಆಫ್ ಅನ್ಕೊನು ಒಟ್ರಾಸಿ ಪಾರ್ಪೋನು నేను ಬಿಡ್ರೆ ಅದು ಜೇರಾಯನು ಒಟ್ರಾಸಿ ಪಾರ್ಪೋನು ಪರ್ನ ಒಂದೇ ಬರ್ತು ನಿದ್ರೆ ಪಾರ್ಪೋನು ರಾತ್ರಿ 11 ಗಂಟೆನೇ ಹೆಚ್ಚರಿಗೆ ಬೊಕ್ಕ ದಾಳಜಿ ಬೊಕ್ಕ ಮುಂಕಡ್ ನೀರು ಬಾಯಿಡ್ ನೀರು ಒಟ್ರಾಸಿ ಮೈ ಕೈ ಪೂರ ಒಟ್ರಾಸಿ ಫ್ಯಾನ್ ಪಾಡ್ನವರ ಆಫ್ ಅನ್ಕೊನವರ ಹೊರ ಡೋರ್ ತೆಪ್ಪೋನು ಇದೇ ಪೋಪುನು ರೋಡ್ ತಗ್ಗು ಪೋಪುನು ಬಿಡ ಪಾರ್ಪೋನು ಅಂಚನೆ ಒಂದು ದಿನ ಕರಿಲಾರ 10ನೇ ದಿನ ದಾಳಜಿ ಒಟ್ರಾಸೆ 3ನೇ ದಿನ ಪಂಡ ನಂಬರ್ನೆ ಕೇಳಿ ಬಾತ್ರೂಮ್ನ ನೀರು ಬಿಡ್ದು ನೀರು ಬ್ಲಾಕ್ ಬಂದಿದೆ ಆ ಬಾತ್ರೂಮ್ ಮುಡ್ತಾ ಇದೆ ಸತ್ಯವಾದ ಒಂದು ಸತ್ಯ ಕಥೆ ಅಂಚ ಒಂದು ದಿನ ಇಂಕ ಬಾರಿ ಮಲ್ಲ ಆಕ್ಸಿಡೆಂಟ್ ಆದ ಕರೆಕ್ಟ್ ಮಲ್ಲ ಪೆಟ್ಟಾದಿತ್ತು ಅಂಚ ಕಂಕನಾಡಿಡು ಅಡ್ಮಿಟ್ ಆದಿತ್ತೆ ಅಡ್ಮಿಟ್ ಆದ ಪುನಗ ಎನ್ನ ಡಾಕ್ಟರ್ ನಬ್ಬುದಾರೆ ಜೇಕಬ್ ಚಾಕು ಬಂದು ಅಂಚ ಈ ಆಪರೇಷನ್ ಮನ್ಪುನಾಗ ಅನಶಿಷ್ಯ ಕೊಡ್ತಾರೆ ಗೊತ್ತುಂಡ ಅದೇ ಒಂಜಿ ಇಂಜೆಕ್ಷನ್ ಬೆರಕೆ ಅಂಚ ಒಂಜಿ ಕೊರಿಯರು ದಾಳ ಪೂಜಿ ಅಟ್ಲೆಗೆ ದಾದನ ಕನ್ಫ್ಯೂಸ್ ಆಂಡ್ ಲಾಸ್ಟ್ ಟೈಮ್ ಡಾಕ್ಟರ್ ಪಂಡ ಇಂಜೆಕ್ಷನ್ ವಿಷಯ ಬ್ಲಡ್ ಸೂಟ್ ಆಪು ಜಂಕಿ ಅಂಚ ಒಂಜಿ ವಾರಡ ಆಪುನ ಯಾನು ಒಂಜಿ ತಿಂಗಳು ಇತ್ತು ಅಲ್ಪ ಒಂಜಿ ತಿಂಗಳು ಉಪ್ಪುನಾಗ ಬೊಕ್ಕ ಇಲ್ಲ ಗೊತ್ತಾ ಅಂಡ್ ಮಗೆ ಹಾಲತ್ತೆ ಗಾಂಜಾ ಡ್ರಗ್ಸ್ ಪೂರ ಒಂದು ಬ್ಯಾಗ್ ಮೇನ ಊರುಡು ಉಂಟಿಂದ ಆ ಒಂದು ಪಂದು ಏನ ಬೊಂಬಾಯಿ ಕಡಪುಡಿ ಬೊಂಬಾಯಿ ಇಡು ಯಾನು ಲೋದ ಹ್ಯಾವಂಡ್ ಇತ್ತೆ ದೊಂಬವೆಲ್ಲಿ ಒಂಜಿ 3 ಸ್ಟಾರ್ ಹೋಟೆಲ್ ಬಾರ್ ಅಟೆಂಡರ್ ಅದು ಬೇಲಮನ್ ತಂದಿತ್ತೆ 2 ತಿಂಗಳು ಅವಳು ಇತ್ತೆ ಹೆಂಗ್ ಡ್ರಗ್ ಪೂರ ಮರತ್ತಂದು ಪೂರ ಕ್ಲೀನ್ ಇತ್ತೆ ಪರಂದಲ ಜನ ಅಲ್ಪ ಸರಿ ಇತ್ತೆ ಒಂದು ದಿನ ಅಲ್ಪ ಕಿಚನ್ ಸೂಪರ್ವೈಸರ್ ಇಲ್ಲಿ ಆ ಬಂಡೆ ಬಾಯ್ಜಾನ್ ತೋಡ ಬೇಗ ಆ ಬಂಡೆ मैं नहीं पिएगा भाई मैं छोड़ दिया सब छोड़ दिया अरे भाई नशे के लिए नहीं खुशी के लिए पियो ಬಂಡ ನಶೆಗೋಸ್ಕರ ಬರುತ್ತೆ ಖುಷಿಗೋಸ್ಕರ ಪರ್ಲೆ ಅಂಚ ಒಟ್ಟಿಗೆ ಕುಲ್ಯ 12 ಗಂಟೆಗೆ ಅಲ್ಪ ಬಂದ ಪುಣ್ಯ 12 ಗಂಟೆಗೆ ಒಟ್ಟಿಗೆ ಕುಲ್ಯ 90 ಬರ್ಯ ಕೂಡ ಕ್ವಾರ್ಟರ್ అనಗ ಖುಷಿ ಪೌಂಡು ಬೊಕ್ಕ ನಶೆನ ಅಂಡು ಕ್ವಾರ್ಟರ್ ಆಫ್ ಅಂಡು ಬೊಕ್ಕ ಆಫ್ ಫುಲ್ ಅಂಡು ಅಂಚ ಬಾಂಬೆಡು ಒಂಜಿ ವರ್ಷ ಇತ್ತೆ 1 ವರ್ಷ ಅಡು 2 ತಿಂಗಳು ಬಿಡ್ತೀನಿ ನಾನು ಬಾಕಿ 8 ತಿಂಗಳು ಪಾರ್ನೇನೆ ಬೊಕ್ಕ ಕೂಡ ಶುರು ಡ್ರಿಂಕ್ಸ್ ಖಾಲಿ ಡ್ರಿಂಕ್ಸ್ ದೋಸ್ತನಕ್ಕೆ ಫೋನ್ ಮಂತ್ ಅನ್ಕೊಂಡು ತೋಲೆಜ್ಜ ಖಾಲಿ ಬರ್ತೀನಿ ಮಾತ್ರ ಜಾಯಿಂಟ್ ಆಲಜ್ಜಿ ಅಂಚ ಒಂದು ಸಮಯ ಕರೆದು ಕೂಡ ಊರಿಗೆ ಬತ್ತದಾನಾಗ ಕೂಡ ತುಂಬುದಕ್ಕೆ ತಿಕ್ಕೇರಿ ತಾನ ಮಾರ ಬತ್ತ ಉಂಡ ದಾಲ ಉಂಡು ಪೋಂಡು ಹೋದು ಕೂಡ ಸುರಾಂಡು ಪೇಪರ್ ಸುತ್ತು ಹೋಯ್ಪುನು ಪಂಡ ಅಪ್ಪಾಪುರ ಗಂಗಸರ ಬರ್ಚಿಂದು ಇತ್ತಿಂದ ಗಂಗಸರ ತುಂಡ ಆಪುಜಿ ಪಂಡ ಇಂದುಂಡದ ಭಯಂಕರ ಉಂಡು ಅಂಚಾದವನಾಗ ಸುಮಾರು ವರ್ಷ ಕರೀದು ರೀಸೆಂಟ್ ಆದ ನನ್ನ ಅಮ್ಮಗೊಂಚೂರು ಹುಷಾರಿದ್ದಂದ ಅವನಾಗ ಅಮ್ಮ ಬೇರೆ ಕಟ್ಟಡೆ ಅಟೆಂಡರ್ ಆದ ಬೇಲಮನ್ ತಂದಿದ್ದಾರೆ ಅಂಚ ಅಮ್ಮನ ಡಾಕ್ಟರ್ ಬಂಡರಿಗೆ ಈರು ಬರಚ್ಚಿ ಇಲ್ಲದಕ್ಕೆ ನೇರ ನಾನು ಲೆಪ್ಪಲ್ಲ ಅಂಚ ಎನ್ನ ಪೊಪ್ಪ ಅಂತ ಕಲ್ತಿದ್ದೆ
ಅಂಚ ಅಮ್ಮ ಬಂಡೇರು ಪಪ್ಪ ಬರ್ಚಿ ಬಂಗ ಈ ಬಲ ಅಂತ ಪಂಡ ಅಮ್ಮಗೆ ಅಪ್ಪಗೆಲ್ಲ ಗೊತ್ತಿಜ್ಜಿ ಯಾನ ಕೂಡ ಬತ್ತದ ಕೂಡ ಗಾಂಜಾ ಹೋಯ್ತೊಂದಿಲ್ಲ ಅಮ್ಮ ಗೊತ್ತಿಜ್ಜಿ ಅಮ್ಮನ ಮನಸ್ಸಿಗೆ ಪರಂದೇ ಇಲ್ಲ ಒಬ್ಬಂಜಿ ಕಣ್ಣಿಗೆ ಪಾಡ್ ನೊಂದು ತಿಕ್ಕೊಂಡಿರ್ತಾನೆ ಕ್ಲಿಯರ್ ಏನ್ ಪಂದು ಐನು ಕಣ್ಣಿಗೆ ಪಾಡ ಕಣ್ಣು ಕೆಂಪಾಯಿನ ಗೊತ್ತಾಗ್ತದೆ ಕೊಲ್ಬೇಕು ಅಮ್ಮ ಏನಿನ ಕಣ್ಣು ಕೊಲ್ದುಂಡು ಮಗೆ ತಾಳದ್ದು ಸರಿ ಇಲ್ಲ ಮಗೆ ತುಂಬಿದಲ್ಲ ಕಣ್ಣಲ್ಲಿ ಅಂಚ ಹೋದು ಅಮ್ಮನು ಡಾಕ್ಟರ್ ಪಿದಾಯ್ ಅಂತ ಏನ ಲೆತ್ತೇರು ಲೆಟ್ಟು ಬಂಡೇರು ನಿನ್ನ ಅಮ್ಮನ ನಾಳೆ ತಿಂಗಳು ಬದುಕು ಆತು ಪಣ್ಣಗ ಎಂಕ್ ಒಟ್ರಸ್ಯಾನ ಮೈಂಡ್ ಅಪ್ಸೆಟ್ ಆನ ಟೆನ್ಷನ್ ಮಂಟು ಅಮ್ಮ ಬಂಡ ಮಲ್ಲತೆ ಅಮ್ಮದ ಟೆನ್ಷನ್ ಆನುಂಡೆ ಕಾಸ್ಕರ್ನ ಹೆಂಚಿನ ಅಲ್ಲ ತಿಕ್ಕೊಂಡು ಕಾಸ್ಕರ್ನ ಅಮ್ಮಲ ತಿಕ್ಕೊಂಡು ಆಡ ಅಮ್ಮಳ ಪ್ರೀತಿ ತಿಕ್ಕು ಜಾತೆ ಅಂಚದು ಪುನಗ ಎಂಚಿನ ಮನ್ಪುಣು ಯಾನು ಮಾಮನಕ್ಲೆ ಪುರ ಫೋನ್ ಮಂತ ಅಮ್ಮಳ ಪಂಡಿಜಾನ ಲಾಸ್ಟ್ಲಾಗ ಅಮ್ಮ ಗೊತ್ತಾದ ಮಸ್ತ್ ಕಾಸು ಪುರ ಖರ್ಚು ಮಂತ ಒಂದು 2 ವರ್ಷ ಅಮ್ಮ ಇಲ್ಲಡೆ ಇರ್ತೇರು 2 ವರ್ಷ ಇಲ್ಲಡೆ ಇರ್ತೇರು ಒಂಜಿ ರೀಸೆಂಟ್ ಅದು ಒಂಜಿ 2 ತಿಂಗಳು ನಡಪೇರೆ ಪೂರ ಒಂದೆ ಮಸ್ತ್ ಭಂಗ ಬರ್ತೇರು ಎನ್ನ ಪಪ್ಪನೇ ನಾನು ಕಾರ್ ಬರ್ತೇವೆ ದಯ ಪಂಡ ಆರು ಮಸ್ತ್ ಭಂಗ ಬೈದೇರು ಎನ್ನ ಪಪ್ಪ ರೀಸೆಂಟ್ ಅದು ಅಮ್ಮ ತೀರ್ದಾನಾಗ ಎಂಕೊಂದು ಮನಸ್ಸು ಎಂಚಿನ ಮನ್ಪುನಿ ನನ್ನ ಬದುಕದ್ದಲ್ಲ ಪ್ರಯೋಜನ ಎಂಕೊಂಜಿತ್ತು ಒಂಜಿ ಅಮ್ಮ ಬೊಕ ಎಂಗ ಫ್ಯಾಮಿಲಿ ಪೂರ ಆತು ಸರಿ ಇಜ್ಜಿ ಪಪ್ಪನ ಫ್ಯಾಮಿಲಿ ಆವಡು ಅದು ಅಮ್ಮನ ಫ್ಯಾಮಿಲಿ ಬಂಡ ಮಾಮನಕ್ಕಲ್ಲ ಪೂರ ಪಾತು ಇರ್ಜಿ ಅದು ಬಂಡ ಎಂಕೊಂಜಿ ಅಹಂಕಾರ ಅಪ್ಪಗ ಬಂಡ ಅಕ್ಕಳ ಎಂಚಿನ ಯಾನ ಎಂಚ ಅಂಚ ಕೂಡ ಒಟ್ಟಾಸಿ ಪರ್ರ ಶುರುವಂತ ನನ್ನ ಸೈಪಿನತ ಎಂಚಲ ನನ್ನ ಎಂಚಿನ ನನ್ನ ಸೈಪಿ ನನ್ನ ಪುತ್ತದ ಸೈಕ ಅಂಚ ಕೂಡ ನಾನು ಸೀದಾ ಗೋವಾಗೆ ಹೋದು ಒಂಜಿ 2 ಗ್ರಾಮ್ ಕೊಕೈನ್ 19 ಇಂಜೆಕ್ಟ್ ಮಂತೊಂದಿತ್ತೆ ಕುತ್ತೊಂದಿಲ್ಲ ಇಂಚೆನೆ ಕುತ್ತೊಂದು ಉಪ್ಪನಾಗ ಒಂದು ಕಾಲ್ಯಾದನಗೆ ಎಂಕೆ ಆತು ದುಂಬುದಲ್ಲಕ್ಕೆ ಎಫೆಕ್ಟ್ ಆಯ್ತು ಬಂಡ 2 ಗ್ರಾಮ್ ಮತ್ತೆ ಕೂಡ ಪರ್ರ ಸುರುಮಂತೆ ಒಂದು ದಿನ ಒಂದು ಫ್ರೆಂಡ್ ಬತ್ತೆ ಅನ್ನ ಆಯ್ ಬಾಂಬೆ ಡುಪ್ಪಿನಿ ನರೇಶ್ ಬಂದು ಆಯ್ನ ಮೂಲು ಮಂಜೇಶ್ವರ ಫ್ಯಾಮಿಲಿ ಉಂಡು ಆಯ್ ಬತ್ತೆ ಆಯ್ ಬಣ್ಣಗ ಕೊಡೊಂಜಿ MDM ಬಂದು ದಿಕ್ಕೊಂಡು 5 ಎಂಟು ಚೂರು ಎಂಟು ಆ ಬೋಡೆ ಹಾಕಿಂಡೆ ಹೆಂಗೆ ಕೊರಿ ಆ ಬೋರ್ಡ್ ಬಂಡೆ ಅಂಚೆ ಗೆತ್ತೊಂದು ಯಾನು ರೂಮ್ ಕುಲ್ಲುದು ಐನು ಕುಕ್ ಮಂತದ್ದು ಫುಲ್ ಸಿರಿಂಜ್ ಲೋಡ್ ಮಂತದ್ದು ಅರ್ಧ ಎನ್ನ ವೈನು ಕೊರ್ತೆ ಕೊರ್ನಾಗ ದಾದನ ಪಪ್ಪ ತುಯೇರ್ ಆದಿಪ್ಪೋಡು ಪಪ್ಪ ಇಂದ ಒಂಜಿ ಪಾತೆರ ಬಂದೆ ಮಗ ನಿನ್ನ ಅಮ್ಮ ತೀರಿದೆ ಯಾನು ಅರ್ಧ ಜೀವ ಆತೆ ನನ್ನ ಈಲ ಇಂಚೆನ ಅಂದ ಯಾನು ಇಂಚಿನ ಬಂದು ಕೊಡ್ಕೇಂದು ಆತ ಪಣ್ಣಗ ಇಂಕ ದಾದನ ಬುಡಡುಂದೆ ಯಾನು ಸಿರಂಜಿನ ರಿಟರ್ನ್ ಹೋಯ್ತೆ ಅವಳೆ ಕೂತು ದಕ್ಕೆ ಸೀದ ಪೋಯ ಅಂತ ಪರಿಯೆ ಪರ್ದು ಬುಡಿಯರು ಎಂಕ ಆಯ್ನೆಜ್ಜಿ ಬಂಡ ಆಯ್ನೆಜ್ಜಿ ಕೂಡ ಒಟಸಿ ಪರಿಯೆ ಪರ್ಪಿನ ಬಂಡ ಒಂಜಿ ಒರ್ಮ ಕ್ವಾರ್ಟರ್ ಮುಟ್ಟ ಲೆಕ್ಕ 5 ಬೊಕ್ಕದ ದನ ಬೊಕ್ಕ ಗೊತ್ತೇಜ್ಜಿ ಅಂಚ ಪರ್ಯ ಬುಡುಡು ಊರುಡು ಪುರ ಒಟ್ರಾಸಿ ಬಾಣಂದಿತ್ತೇವೆ ಬಂಡ ಏರೆಗೆ ಅನ್ಯಾಯ ಮಂತಿಜಿ ಐನಂತೂನ ಕೆಲವರಿಗೆ ನಂಚಿಲ್ಲ ಒಂದಿತ್ತಂದು ಕೆಲವರಿಗೆ ಮಸ್ತ್ ಅಂಚ ಲಾಸ್ಟ್ಗೆ ಎಂಗೆ ಮುಲ್ಪ ಒಂಜಿ ಎಡ್ಡೆ ಕೌನ್ಸಿಲಿಂಗ್ ತಿಕ್ಕಂಡು ನನ್ನ ದುಂಬುಗೆ ಯಾನು ಸೈಪುಣ ಮುಟ್ಟ ಒವ್ವೇ ರೀತಿದ ಅಮ್ಮನ ಮುಟ್ಟುಜ್ಜಿ ಅಂಚ ಅದು ಎನ್ನರ ಪಾತೆರನ್ನು ಮುಗಿತು ಧನ್ಯವಾದ. ಶಿಬಿರದ ಅನಿಸಿಕೆಯನ್ನು ಹಂಚಿಕೊಂಡಂತ ಶ್ರೀಯುತ ಪ್ರಜ್ವಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀ ಮಲ್ಲನಗೌಡ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ ಮಂಗಳೂರು ಅವರು ಮುಖ್ಯ ಅತಿಥಿ ಸ್ಥಾನದಿಂದ ಶುಭ ಸಂದೇಶವನ್ನು ನೀಡಲಿದ್ದಾರೆ. ಈ ದುಶ್ಚಟಗಳ ಬಗ್ಗೆ ಹೇಳೋದಾದರೆ ಅದು ಮದ್ಯ ಇರ್ಬೋದು, ಬೀಡಿ ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಅಥವಾ ಗಾಂಜಾದಂಥ ವ್ಯಸನಗಳಿರ್ಬೋದು. ಬಹುಶಃ ಯಾವುದೇ ವ್ಯಸನಕ್ಕೆ ಈಡಾಗುವಂಥವರು ಹಲವಾರು ಕಾರಣಗಳಿಂದಾಗಿ ಈ ವ್ಯಸನಗಳಿಗೆ ಈಡಾಗ್ತಾರೆ. ಇದೀಗ ತಾನೇ ನಮ್ಮ ಒಬ್ಬ ಶಿಬಿರಾರ್ಥ ಹೇಳಿದಾಗೆ ಯೌವನಾವಸ್ಥೆಯಲ್ಲಿದ್ದಾಗ ಏನೋ ಖುಷಿ ಕೊಡ್ತದೆ ಅನ್ನೋದಕ್ಕೆ ಕೆಲವರು ದುಶ್ಚಟಕ್ಕೆ ಬಲಿಯಾದರೆ, ಕೆಲವರು ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ದುಶ್ಚಟಗಳಿಗೆ ಬಲಿ ಆಗ್ತಾರೆ. ಇನ್ನು ಕೆಲವು ಜನ ನೋವಾಗಿದೆ, ಆ ನೋವನ್ನು ಮರೆಯೋದಕ್ಕೆ ಏನಾದರೂ ಬೇಕು ಅಂಥೇಳಿ ದುಶ್ಚಟಗಳನ್ನು ಪ್ರಾರಂಭ ಮಾಡ್ತಾರೆ.
ಬಹುಶಃ ಈ ಯಾವುದೇ ಒಂದು ದುಶ್ಚಟಗಳ ಬಗ್ಗೆ ನಾವು ಆಳವಾಗಿ ವಿಚಾರ ಮಾಡಿದಾಗ ಯಾವುದೂ ಸಹಿತ ಅಂದರೆ ಖುಷಿ ಆಗ್ತದೆ, ನಮಗೆ ನೋವು ಮರೆಸ್ತದೆ ಅಂತ ಏನು ನಾವು ಹೇಳ್ತೇವೆ, ಅದೆಲ್ಲ ಸುಳ್ಳು ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಅದು ಕ್ಷಣಿಕವಾಗಿ ಸ್ವಲ್ಪ ಖುಷಿ ನೀಡಿದ್ರು ಸಹಿತ, ನೋವನ್ನು ಮರೆಸಿದ್ರು ಸಹಿತ, ಆಗಿನ ಸುಖಕ್ಕಿಂತ ಅಥವಾ ಆಗ ಏನು ನೋವು ಮರೆಸ್ತದೆ ಅದಕ್ಕಿಂತ ಇನ್ನೊಂದು ದೊಡ್ಡ ನೋವನ್ನು ತರಿಸಕ್ಕಂಥ ಒಂದು ಚಟ ಈ ದುಶ್ಚಟ ಅಂತ ಹೇಳ್ಬೋದು. ಬಹುಶಃ ಈ ದುಶ್ಚಟಗಳು ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ತೊಂದರೆ ಮಾಡೋದಿರ್ಬೋದು, ಅವನ ಹಣಕಾಸಿನ ಸ್ಥಿತಿಗೆ ತೊಂದರೆ ಆಗೋದಿರ್ಬೋದು, ಜೊತೆಗೆ ಅವರ ಕುಟುಂಬದ ವರ್ಗದವರಿಗೆ ನೋವನ್ನು ಕೊಡೋದಿರ್ಬೋದು, ಅದ್ರ ಜೊತೆಗೆ ಸಮಾಜಕ್ಕೂ ಸಹಿತ ಭಾಳಷ್ಟು ಕಂಟಕಪ್ರಾಯವಾದವು ಅಂತ ಹೇಳ್ಬೋದು. ಆದ್ದರಿಂದ ಬಹುಶಃ ಇವತ್ತು ಸಮಾಜದಲ್ಲಿ ದುಶ್ಚಟಗಳನ್ನು ನಿರ್ಮೂಲನೆ ಮಾಡೋದು ಬಹಳಷ್ಟು ಅವಶ್ಯಕ ಇದೆ. ದುಶ್ಚಟಕ್ಕೆ ಬಲಿಯಾದವರಲ್ಲಿ ಬಹುಶಃ ಇವತ್ತು ನಾವು ನ್ಯಾಯಾಲಯಗಳಲ್ಲಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ವಿಚಾರ ಮಾಡೋದಾದರೆ ಬಹುಶಃ 100ಕ್ಕೆ 75ರಿಂದ 80ರಷ್ಟು ಅಪರಾಧಿಗಳು ಇವತ್ತು ಬಾಲ್ಯಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ ದುಶ್ಚಟಕ್ಕೆ ಬಲಿಯಾದವರು ಅಂತ ಹೇಳ್ಬೋದು. ಬಹುಶಃ ನಮ್ಮ ಮಂಗಳೂರು ಜೈಲಲ್ಲಿ ಇರ್ತಕ್ಕಂಥ ಒಂದು 400-450 ಜನ ಏನು ಬಂದಿಗಳಿದ್ದಾರೆ, ಅದರಲ್ಲಿ ಒಂದು 300-350 ಜನ ಅವರ ವೈಯಕ್ತಿಕ ವಿಚಾರಗಳನ್ನು ಕೇಳಿದಾಗ ಯಾರೂ ಸಹಿತ ಅಪರಾಧ ಭಾವನೆ ಇಲ್ಲದೇ ಇರೋರು, ಅಂದರೆ ಎಲ್ಲರೂ ಒಳ್ಳೆಯವರೇ, ಆದರೆ ಕಾರಣಾಂತರಗಳಿಂದ ದುಶ್ಚಟಗಳಿಗೆ ಬಲಿಯಾಗಿ ಆ ದುಶ್ಚಟಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಬೇರೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದವರಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ದುಶ್ಚಟ ನಿರ್ಮೂಲನೆ ಭಾಳಷ್ಟು ಅವಶ್ಯಕತೆ ಇದೆ. ಬಹುಶಃ ಆ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿಯ ಕುಟುಂಬ ಇರ್ಬೋದು, ಅಥವಾ ಸಮಾಜದ ಉದ್ಧಾರ ಇರ್ಬೋದು ಆಗಬೇಕು ಅಂತ ಹೇಳಿದರೆ ಈ ದುಶ್ಚಟಗಳ ನಿರ್ಮೂಲನೆ ಭಾಳಷ್ಟು ಅವಶ್ಯಕವಾದದ್ದಿದೆ. ಆದ್ದರಿಂದ ಈ ರೀತಿಯ ಕಾರ್ಯಕ್ರಮಗಳು ಆಗಾಗ ನಡೀತಿರಬೇಕು. ಇವತ್ತೇನು ಶಿಬಿರಾರ್ಥಿಗಳಿದ್ದೀರಿ 86 ಜನ, ಕೇವಲ ನೀವು ದುಶ್ಚಟಗಳನ್ನು ಮರೆತರೆ ಸಾಕಾಗಲ್ಲ. ನಿಮ್ಮ ಸ್ನೇಹಿತರು, ಸಮಾಜದಲ್ಲಿ ನಿಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥ ದುಶ್ಚಟಕ್ಕೆ ಬಲಿಯಾದಂಥ ಬೇರೆ ಬೇರೆ ವ್ಯಕ್ತಿಗಳು, ಅವರೆಲ್ಲರೂ ಸಹಿತ ದುಶ್ಚಟಗಳಿಂದ ಬೇರ್ಪಡಿಸೋದಕ್ಕೆ ಸಹಕಾರಿಯಾಗಿರಿ. ನೀವೆಲ್ಲ ಕೇವಲ ಶಿಬಿರಾರ್ಥಿಗಳಲ್ಲ, ನೀವು ಈ ದುಶ್ಚಟ ನಿರ್ಮೂಲನೆ ಒಂದು ರಾಯಭಾರಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯ ಮಾಡಿರಿ ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಬಹುಶಃ ಇವತ್ತು ತಮ್ಮೆಲ್ಲರ ಕುಟುಂಬ ವರ್ಗದವರು ಬಹುಶಃ ನೀವು ದುಶ್ಚಟಗಳಿಗೆ ಈಡಾಗಿ ನೀವು ಏನು ಮನೆಯಲ್ಲಿ ಇರ್ತಾ ಇದ್ರಿ, ಅಂಥ ಸಂದರ್ಭದಲ್ಲಿ ಅವರ ನೋವಿನ ಮುಖಗಳನ್ನು ನೋಡೋದಕ್ಕೂ ಬಹುಶಃ ನೀವು ಒಂದು ವಾರದಲ್ಲಿ ಈ ದುಶ್ಚಟ ನಿರ್ಮೂಲನೆ ಶಿಬಿರದಲ್ಲಿ ಪಾಲ್ಗೊಂಡ ನಂತರ ಅವರ ಬಹುಶಃ ಮುಖದ ಕಳೆನೇ ಬದಲಾಗಿರೋದು ನೀವೆಲ್ಲ ಕಂಡಿರ್ಬೋದು. ಆದ್ದರಿಂದ ಬಹುಶಃ ತಮ್ಮ ಕುಟುಂಬಸ್ಥರು ಖುಷಿಯಾಗಿರಬೇಕು. ನಾವು ಬಹುಶಃ ಮನುಷ್ಯ ಹುಟ್ಟಿದ ನಂತರ 80ರಿಂದ 100 ವರ್ಷ ಆರೋಗ್ಯಕರವಾದ ಜೀವನ ಮಾಡಬೇಕು ಅನ್ನೋ ಒಂದು ಅಲಿಖಿತ ನಿಯಮ ಇದೆ. 80ರಿಂದ 100 ವರ್ಷ ಆರೋಗ್ಯಕರವಾಗಿ ಜೀವನ ಮಾಡಬೇಕು ಅಂತ ಹೇಳಿದರೆ ಯಾವುದೇ ಒಂದು ದುಶ್ಚಟಗಳಿರಬಾರ್ದು. ಅಂದರೆ ಮಾತ್ರ ಆ ರೀತಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಬಹುಶಃ ಎಲ್ಲ ಶಿಬಿರಾರ್ಥಿಗಳು ಈ ಶಿಬಿರಕ್ಕೆ ಜಾಯ್ನ್ ಆಗಿ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಇನ್ನು ಮುಂದೆ ಯಾರೂ ಸಹಿತ ಈ ರೀತಿಯ ದುಶ್ಚಟಗಳನ್ನು ಮಾಡಬೇಡಿ ಅಂತ ವಿನಂತಿ ಮಾಡಿಕೊಳ್ತಾ, ಮತ್ತೊಮ್ಮೆ ಎಲ್ಲ ಸಂಘಟಕರಿಗೆ, ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಅವರು ಬೆಳಿಗ್ಗೆ ಸರ್ ಕೋರ್ಟಿಗೆ ಬರುವಾಗ ಅವರ ಕೈ ಅಲ್ಲಾಡ್ತು, ಹೀಗೆ ವೈಬ್ರೇಷನ್ ಆಗ್ತಾ ಇತ್ತು. ಅಂದರೆ ಅವರಿಗೆ ಕುಡಿಯದಿದ್ದರೆ ಆಗ್ತಾ ಇರಲಿಲ್ಲ. ಬರುವ ಮುಂಚೆ ಕುಡಿದೇ ಬರಬೇಕು, ಇಲ್ಲದ್ರೆ ಅದು ಅವರಿಗೆ ಒಂದು ವೀಕ್ನೆಸ್ ಆಗ್ತಾ ಇತ್ತು ಅವರಿಗೆ. ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಕೋರ್ಟಿಗೆ ಬಂದು 1 ಗಂಟೆಯಲ್ಲಿ ಹೋಗ್ತಾ ಇದ್ರು ಕುಡಿಲಿಕ್ಕೆ. ಅಂಥ ಒಂದು ಅವಸ್ಥೆಯಲ್ಲಿ ಅವರಿದ್ದರು. ಎಷ್ಟು ಹೇಳಿದರೂ ಕೇಳ್ತಾನೆ ಇರಲಿಲ್ಲ. ಮತ್ತು ಅದೇ ರೀತಿಯ ಒಂದು ಪ್ರಾಕ್ಟೀಸ್ ಆಯಿತು ಸರ್ ಅವರಿಗೆ. ಒಳ್ಳೆಯ ಕೇಸ್ಗಳಿದ್ದು ಒಳ್ಳೆಯ ರೀತಿಯ ಜೀವನ ನಡೆಸ್ತಾ ಇದ್ರು. 1.5 ವರ್ಷ ತದನಂತರ ಇದ್ದು ಸಡನ್ ಆಗಿ ಒಂದು ದಿವಸ ನಮಗೆ ಫೋನ್ ಬಂತು, ಅವರು ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಹೊಟ್ಟೆ ನೋವು ಅಂತೇಳಿ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ. ಸೊ ಅವಾಗಲೇ ತಿಳ್ಕೊಂಡೆ ನಾನು, ಇದು ಗಂಭೀರವಾದ ಒಂದು ಸಮಸ್ಯೆ ಆಗಿರಬೇಕು.
ಅದಾಗಿ 3 ದಿವಸ ಆ ಹಾಸ್ಪಿಟಲ್ ಇದ್ರು, ಮತ್ತೆ ತೀರಿ ಹೋದರು. ಅವರಿಗೆ ಪತ್ನಿಯೊಬ್ಬರು ಸಣ್ಣ ಮಗು ಇತ್ತು. ಒಳ್ಳೆಯ ಸಂಸಾರ ಮತ್ತು ಆರ್ಥಿಕ ಏನು ಫೈನಾನ್ಷಿಯಲ್ ಅವರು ಯಾವುದೇ ಒಂದು ಅವರಿಗೆ ಸಮಸ್ಯೆ ಇರಲಿಲ್ಲ. ಆದರೆ ಅದಾದ ನಂತರ ಒಂದು 6 ತಿಂಗಳು 8 ತಿಂಗಳಾಗಿರ್ಬೋದು, ಪಾಪ ಅವರಿಗೆ ಅನಿವಾರ್ಯ ಆಗಿತ್ತು. ಅವರ ಪತ್ನಿ ಕೆಲಸಕ್ಕೆ ಹೋಗ್ತಾ ಇದ್ರು, ಪ್ರಾರಂಭ ಮಾಡಿದರು. ಈಗ ಅವರು ದುಡಿತಾ ಮಗುವನ್ನ ಸಾಕ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರು ಅದೇ ಕುಡಿಯದೇ ಇರ್ತಿದ್ರೆ ಎಷ್ಟೋ ದೊಡ್ಡ ನ್ಯಾಯವಾದಿಯಾಗಿ ಇವತ್ತು ಹೆಸರು ಗಳಿಸ್ತಾ ಇದ್ರು. ಇದು ಕೇವಲ ಒಬ್ಬ ವಕೀಲರ ಕಥೆ ಅಲ್ಲ. ನಾವು ಉಜಿರೆಯಲ್ಲಿ ಆಗುವಂತ ನಮ್ದು ವಿಶೇಷ ಮಧ್ಯವರ್ಜನ ಶಿಬಿರ ಇದೆ. ಅದರಲ್ಲಿ ಎಷ್ಟೋ ಸರ್ಕಾರಿ ಅಧಿಕಾರಿಗಳು ಮತ್ತು ಉದ್ಯಮಿಗಳು ಅಲ್ಲಿ ಬಂದು ಒಂದು 8 ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಕೇಳುವುದು ಒಂದು, ಇದು ನಮಗೆ ಬೇಕಾ ಅಂತ ಹೇಳಿಕೊಂಡು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಆ ಕುಡಿತ ಇಲ್ಲದಿದ್ರೆ ಅವನ ಸಂಸಾರ ಇತ್ತು, ಈ ಸಂಸಾರ ಇವತ್ತು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇತ್ತು, ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ. ಸೊ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನೀವು 8 ದಿವಸದ ಕಾರ್ಯಕ್ರಮದಲ್ಲಿ ಏನಾಗಿದ್ದೀರಿ ಅಂತ ಹೇಳಿದ್ರೆ, ನೀವು ಮೊದಲು ಬಂದಾಗ ಏನಾಗಿದ್ರಿ, ಇವತ್ತು ಒಂದು 8 ದಿವಸದಲ್ಲಿ ಈಗ ಯಾವ ರೀತಿ ಬದಲಾವಣೆ ಆಗಿದ್ರಿ, ನಿಮ್ಮ ಒಂದು ಮುಖ ನೋಡುವಾಗಲೇ ಖುಷಿ ಆಗ್ತದೆ ನಮಗೆ. ಸೊ ಈ ರೀತಿಯಲ್ಲಿ ನೀವು ಇವತ್ತಿಂದ ಹೊಸ ಜೀವನವನ್ನು ಪ್ರಾರಂಭ ಮಾಡಿ, ಯಾವುದೇ ಹಿಂದಿನ ಕಹಿ ಘಟನೆಗಳನ್ನ ಮರೆತು ಬಿಡಿ. ಯಾವುದೇ ಒಂದು ಅಡ್ಡದಾರಿಯಲ್ಲಿ ಯಾರಾದರೂ ಕರೆದ್ರು ಅವರನ್ನ ಲೆಕ್ಕಿಸದೆ ನಿಮ್ಮ ಏನು ಗುರಿ ಇದೆ ಅದನ್ನು ಮುಟ್ಲಿಕ್ಕೆ ಆ ಒಂದು ಕೆಲಸವನ್ನ ನೀವು ಮಾಡಿ ಅಂತ ಹೇಳ್ತಾ, ಇದು ಕೇವಲ ಈ ಕಾರ್ಯಕ್ರಮ ಅಲ್ಲದೆ ನಮ್ಮ ಈ ಒಂದು ಜನಜಾಗೃತಿ ವೇದಿಕೆಯಿಂದ ನಿಮ್ಮ ಮುಂದಿನ ಒಂದು ಯಾವುದೇ ಸಮಸ್ಯೆಗಳಿದ್ದರೂ ನಾವು ವೇದಿಕೆ ಅಥವಾ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವೇದಿಕೆ ತಯಾರಿದೆ ಅಂತ ಹೇಳಿಕೊಂಡು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ವೇದಿಕೆಯ ವತಿಯಿಂದ ಮಾಡ್ತಾ ಇದ್ದೇವೆ. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ, ಇವತ್ತು ಈಗ ಮಾಜಿ ಅಧ್ಯಕ್ಷನಾಗಿರುವಾಗ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಒಬ್ಬರು ಶಿಬಿರಾರ್ಥಿ ಬಂದು ಡ್ರಗ್ಸ್ ಬಗ್ಗೆ ಹೇಳಿದರು. ಇದು ನನ್ನ ಲೆಕ್ಕ ನಾನು ನೋಡಿದ ಶಿಬಿರದಲ್ಲಿ ಒಂದು 10% 5% ಮಾತ್ರ ಡ್ರಗ್ಸ್ ಕೇಸ್ ಇರ್ತದೆ, ಮತ್ತೆ ಎಲ್ಲ ಮದ್ಯಪಾನದ ಕೇಸ್ ಜಾಸ್ತಿ ಆಗಿರ್ತದೆ. ಆದರೆ ನಮ್ಮ ಸಿಟಿಯಲ್ಲಿ, ನಗರದಲ್ಲಿ ನೋಡಿದಾದ್ರೆ ಇವತ್ತು ವಿದ್ಯಾರ್ಥಿಗಳು ಬಹಳ ಈ ಒಂದು ಮಾದಕ ವಸ್ತುಗಳಿಗೆ ಬಲಿ ಬಿದ್ದು ತಮ್ಮ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಜಾಗೃತಿಯನ್ನ ಮಾಡ್ತಾ ಇದ್ದೇವೆ. ಇವಾಗಲೇ ನಿಮಗೆ ಗೊತ್ತಿರಬಹುದು, 6 ತಾರೀಕಿಗೆ ಒಂದು ದೊಡ್ಡ ಮಂಗಳೂರು ತಾಲೂಕಿನ ನಮ್ಮ ಅಧ್ಯಕ್ಷರಿದ್ದಾರೆ ಇವತ್ತು ಮಹಾಬಲ ಚೌಟ್ರ ಅವರ ನೇತೃತ್ವದಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳಲ್ಲಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಆ ಒಂದು ಏನು ಮಾದಕ ವಸ್ತು ಮತ್ತು ಮದ್ಯಪಾನಕ್ಕೆ ಬಲಿ ಬೀಳದಾಗಿ ನೋಡಿಕೊಳ್ಳುವಂತ ಕೆಲಸ ಮಾತ್ರ ಆಗಿರ್ತದೆ. ಅದನ್ನು ಮಾಡಿದ್ರೆ ಖಂಡಿತವಾಗಿ ಯಾವುದೇ ಸಮಸ್ಯೆ ಬರುವುದಿಲ್ಲ. ನಾವು ಯಾವುದೋ ಒಂದು ಫೋರ್ಸ್ ಮಾಡಿಕೊಂಡು ಅಥವಾ ಗಲಾಟೆ ಮಾಡಿಕೊಂಡು ಅಥವಾ ಸರ್ಕಾರಕ್ಕೆ ಸ್ಟ್ರೈಕ್ ಮಾಡಿಕೊಂಡು ಇರುವುದಕ್ಕಿಂತ ನಮ್ಮಲ್ಲಿ ನಾವು ಜಾಗೃತಿ ಮಾಡಿ, ನಮ್ಮ ಏನು ಇದು ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ನೀವು ಆ ಒಂದು ಆಲೋಚನೆಯನ್ನು ಮಾಡಿಕೊಂಡು ಹೋದರೆ ಖಂಡಿತವಾಗಿ ನಿಮ್ಮ ಜೀವನ ಸುಗಮವಾಗಿ ಸಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟು ಅದಕ್ಕಾಗಿ ಈ ಒಂದು ಸಂಘಟನೆಗೆ ಧನ್ಯವಾದವನ್ನು ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜನಜಾಗೃತಿ ವೇದಿಕೆದ ನಡೆಸಲ್ಪಟ್ಟಂಚಿನ ಸಾರತ 273ನೇ ಮಧ್ಯವರ್ತಿನ ಶಿಬಿರಾರ್ಥಿ ನಿಖಲು ಇನಿ ಸ್ವಲ್ಪ ಫಸ್ಟ್ ಬಂದಾಗ ನಿಖಲ್ನ ಮೋಹನೆ ಎಂಚೆತ್ತನ ಇನಿ ಎನ್ಮರಿನತ್ತು ನಿಖಲ್ನ ಈ ಬದಲಾವಣೆ ತೋನಾಗ ಮಸ್ತ್ ಪೊರ್ಲ ಒಂದುಂಡು ಅಂಚನೆ ಕುಶಲ ಆಪನು ನಮ್ಮ ಜೀವನಡು ಬಾಳೆ ಹುಟ್ಟಿಗೊಳ್ಳಿ ಅಪ್ಪಮ್ಮನಕಲು ಸುರುಕಾದ ಮಲ್ಪನ ಕೆಲಸ ಬಂಡ ಆಕಲಿಗೆ ಪಾರ್ಬೋದು ಬಟ್ಟೆ ನಲ್ಪಾಡು 2 ಬಂಡಿ ನಲ್ಪದು ಆಕಲಿಗೆ ಜಾತಕ ಮಲ್ಪನಂಗಿ ಕ್ರಮ ಜಾತಕ ಮಲ್ತುಕೊಳ್ಳಿ ಶುರು ಹಾಕೊಂಡು
ಅಕ್ಲೆಗೆ ಕೆಲವು ಗ್ರಾಚಾರ ದೋಸೆಲು ಬಂದು ಈ ಗ್ರಾಚಾರ ದೋಸೆಲೆಗೆ ಮಸ್ತ್ ನಮ್ಮ ಅಪ್ಪಮ್ಮೆ ಖರ್ಚು ಮಂತಪ್ಪೇರು ದಯಪಂಡ ಜೋಕುಲು ಎಡ್ಡೆವಡು ಪಂಪಿನ ಉದ್ದೇಶಡು ಅಕ್ಲು ಪೊರ್ಲುಗ ಜೀವನ ಮಲ್ಪಡು ಪಂಪಿನ ಉದ್ದೇಶಡು ಈ ಕೆಲಸವನ್ನು ಅಕ್ಲು ಮಲ್ಪೇರು ಅದಕ್ಕೋಸ್ಕರ ಏಕೋ ಖರ್ಚು ಮಲ್ಪಾರಲ್ಲ ಅಕ್ಲು ತಯಾರಾದ ಉಪ್ಪೇರು ಆಂಡ ಜೋಕುಲು ಬೋದು ಮಲ್ಲ ಇವಕ್ಕ ನಮ್ಕ್ ಶುರು ಆಪಿನಿ ಸಾವಾಸ ದೋಸ ಅಷ್ಟಕ್ಕೆ ಎಲ್ಲಪ್ಪನಗ ಗ್ರಾಚಾರ ದೋಸ ಅಂಡೆ ಇಲ್ಲಿ ಬಕ್ಕ ಸಾವಾಸ ದೋಸಡು ಈ ಸಾವಾಸ ದೋಸೆ ಓಡಿಕೊನಪ್ಪನ ಬಂಡ ಇಚ್ಚನ್ನೇ ಶಿಬಿರಾರ್ಥಿ ಆರು ಮಲ್ಪ ಜೀವನಡು ನಡತಿನ ಘಟನೆಗಳು ಪೂರ ಪಣ್ಣಾಗ ಇಂಚಲ ಈ ಭೂಮಿಗೆ ಉಂಡಾವಂತಿನಲ್ಲಿ ಅನುಮಾನ ನಂಗೆ ಸ್ಟಾರ್ಟ್ ಆಗ್ಬೋದು ಇಂಚಿನ ಒಂದು ವ್ಯಕ್ತಿನಕಲು ಈ ರೀತಿಯ ಒಂದು ಕ್ರಿಸ್ಟೆಟೋಡು ಈ ರೀತಿಯಲ್ಲಿ ಜೀವನ ಹಾಳು ಮಕ್ಕಳ ಪಂಪಿನ ಒಂದು ಕೇನ್ನಕ ಮಸ್ತ್ ಮನಸ್ಸು ಬೇನದ ಒಂದುಂಡು ಅಂಚೆನೆ ಅಕಲ ಅಮ್ಮನಕಲು ಅಕ್ಕನಕಲು ಪೂರ ಮುಲ್ಪ ಹೋಗ್ತಾರೆ ಯಾವ ಅಕಲು ಎಷ್ಟು ಕಷ್ಟನು ಪಡೆದಿರ್ತೀರಿ ಈ ಜೀವನೋಡು ಪಂಡದು ನಿನ್ನ ತೂನ ಗೊತ್ತಾಗ್ಬೋದು ಅಣ್ಣ ಹೆಚ್ಚ ಪಾತ್ರೆ ಸಮಯದ ಅವಕಾಶ ಇದ್ದಿ ರಡ್ಡೆ ಪಾತ್ರೆಡು ನಾನು ಈ ಪಾತ್ರೆ ಬಿಗಿಸಿಕೊಂಡು ಇನಿ ಮುಟ್ಟ ಶಿಬಿರಾರ್ಥಿ ನಕಲು ಸುರುಟ್ಟು ಇನಿ ಇಲ್ಲ ಮುಲ್ಪಾರ್ದು ನಿಕಲು ಇಲ್ಲದ ಫೋನ್ ಹಿಡಿದು ಬಕ್ಕ ನಿಕಲು ಮಲ್ಪಡ ಮಲ್ಲ ಕೆಲಸ ಈ ದುಶ್ಚಾಟಕ್ಕೆ ನಿಕಲು ಬಲಿಯವರ ಕಾರಣ ಕರ್ತೇರಿ ಇವರು ಇಲ್ಲೇರ ಅಕ್ಕಲು ಹಿಡಿದು ನಿಕಲು ದೂರ ಹೋದು ಒಂದೇ ನಿಕ್ಲಿಗೆ ಬಂಗಾವು ದಯಪಂಡ ದುಮ್ಮದ ನಿಕ್ಲ ಪೆನ್ಸಿನ್ ಅಕ್ಕಲು ಬತ್ತದ ನಿಕ್ಲೆ ಪಾತ್ಯಾರ್ನಾಗ ಅಕ್ಲೇನು ಹೊರನೆ ದೂರ ಮಾಡ್ತಾರೆ ಆವಂದೆ ನಿಕ್ಲು ಒಂಚೂರು ಕಷ್ಟಪಡೋರ ಸಾಧ್ಯತೆ ಉಂಟು ಆಯ್ನಾತು ನಿಕ್ಲು ಈ ಸಮಯಗೂ ಅಕ್ಲಿಗೆ ಕೊರಂದೆ ಆಯ್ನಾತು ಇಲ್ಲದು ಇಟ್ಟದು ಇಲ್ಲದ ಅಕ್ಕಲೇ ಒಟ್ಟಿಗೆ ಬೇರೆ ಒಂದು ಅಕ್ಕಲೊಟ್ಟಿಗೂ ನಿಕ್ಲು ಇಟ್ಟದೆ ಜೀವನ ಮಲ್ಪಲೆ ಅಂಚೆನೆ ನಿಕ್ಲು ಸೋತ ಇದೆ ಮಲ್ಪಡನ ಅಂಚನೆ ನಿಕ್ಲು ಪರಿವರ್ತನೆ ಅದು ದುಶ್ಚಟನ ಬೊಟ್ಟು ಸುರುಕು ನಿಕ್ಲು ಇಲ್ಲದ ಬಲ್ಪಾಲೆ ಇಲ್ಲದ ಬಲ್ಪಾವಲಕ್ಕಲು ನಿಕ್ಲು ಸಮಾಜದ ಬಲ್ಪಾಪಾರ ಈ ಜನಜಾಗೃತಿ ಎತ್ತಿಗೆ ಬಕ್ಕ ಧರ್ಮಸ್ಥಳ ಗ್ರಾಮೀಣ ಒಟ್ಟು ಗಂಟೆ ಹೆಸರು ನಡಕವನ್ನು ಬರಲಿನ ಈ ಒಂದು ಕಾರ್ಯಕ್ರಮ ಆಳವರದಲ್ಲಿ ನಿಮ್ಮ ಎಡ್ಡೆವಡು ನೆಟ್ಟೆ ನಿಕಲು ಎಡ್ಡೆವಡು ನೆಟ್ಟೆ ನಿಕಲ ಸಂಸಾರ ಬಲ್ಲು ನಡಕೋಡು ಪನ್ನೊಂದು ಆ ಮಂಜುನಾಥ ಸ್ವಾಮಿನ ಬಕ್ಕ ಸಾನಿಧ್ಯ ದೇವರಿಲ್ಲ ಮನಸಾರ ನಿಕ್ಲೆಗೆ ದೇವರು ಎಡ್ಡೆ ಮಲ್ಪಾಟಕ್ಕೆ ಏನೊಂದು ಎಡ್ಡೆ ಪಾತ್ರೆ ಭರವಸೆಯ ಬೆಳಕಿನೊಂದಿಗೆ ಹೊಸ ಜೀವನದತ್ತ ದಾಪುಗಾಲು ಹಾಕಲು ರೆಡಿಯಾಗಿರುವಂತಹ ಸೋದರರೇ, ಅದೇ ರೀತಿ ಮನೆಯಲ್ಲಿ ಮತ್ತೊಂದು ಬೆಳಗುವ ಜ್ಯೋತಿಯನ್ನ ಕೈಯಲ್ಲಿಡ್ಕೊಂಡು ಕಾಯ್ತಾ ಇರುವಂತಹ ನನ್ನೆಲ್ಲ ಅಕ್ಕಂದಿರೆ ತಾಯಂದಿರೆ, ಯೋಜನೆಯ ಎಲ್ಲ ಫಲಾನುಭವಿಗಳೇ, ಬಹುಶಃ 3 ದಿವಸದಿಂದ ನಮ್ಮ ಮಾತುಗಳನ್ನ ಕೇಳಿ ಕೇಳಿ ಸಾಕಾಯ್ತು ಅಲ್ವಾ? ಹೃದಯ ಭಾರವಾಗ್ತಾ ಇದೆ, ಮನಸ್ಸು ಕಲ್ಲಾಗ್ತಾ ಇದೆ. 8 ದಿವಸ ಏನು ಒಂದು ಮನೆಯಲ್ಲಿ ಒಂದು ಕುಟುಂಬದ ಒಳಗಡೆನೆ ಜೀವನ ಮಾಡಿ ಆಯ್ತು. ಆದ್ರೆ ನನಗಂತೂ ಗೊತ್ತಿದೆ, ಈಗಾಗಲೇ ವಿವೇಕ್ ಸರ್ ನನ್ನೆಲ್ಲ ಮಾರ್ಗದರ್ಶಕರ ಯೋಜನೆಯಲ್ಲಿ ಅವ್ರು ಹೇಳಿದ ಹಾಗೆ ಅನುಭವ ಕೊಡುವಂತಹ ಪಾಠ ಯಾವ ಯೂನಿವರ್ಸಿಟಿಯಲ್ಲಿ ಕೂಡ ಇಲ್ಲ. ಸ್ನೇಹಿತರೆ, ನೀವೇನೋ ಇವತ್ತು ಬಹಳ ಸಂತೋಷದಿಂದ ನಿಮ್ಮ ಮನೆಗೆ ಹೋಗ್ತಾ ಇದ್ದೀರಾ, ಮಲಗ್ತಾ ಇದ್ದೀರಾ, ಅಥವಾ ನಾಳೆಯಿಂದ ಹೊಸ ಜೀವನದ ಬಗ್ಗೆ ಕಲ್ಪನೆಯನ್ನ ಕಾಣ್ತಾ ಇದ್ದಾರೆ. ಆದ್ರೆ ಇವತ್ತಿನಿಂದ ಏನು ಇವತ್ತು ಮಧ್ಯವರ್ಜನ ಒಂದು ಸಮಿತಿ ಇರ್ಬೋದು, ಮೇಲ್ವಿಚಾರಕರಿರ್ಬೋದು, ಯೋಜನಾಧಿಕಾರಿಗಳಿರ್ಬೋದು, ಶಿಬಿರಾಧಿಕಾರಿಗಳಿರ್ಬೋದು, ರಾತ್ರಿ ಹಗಲು ದುಡಿದಂತಹ ಸೇವಾ ಪ್ರತಿನಿಧಿಗಳು ಮತ್ತು ನವಜೀವನ ಸಮಿತಿಯವರು ಯಾರು ಕೂಡ ಸರಿಯಾಗಿ ನಿದ್ದೆ ಮಾಡೋದಿಲ್ಲ 3 ತಿಂಗಳು. ಯಾಕಂತ ಹೇಳಿದ್ರೆ ಅವರಿಗೆ ರಾತ್ರಿ ಹೊತ್ತು 9 ಗಂಟೆ 8 ಗಂಟೆ ಹೊತ್ತಿಗೆ ಇಷ್ಟು ದಿವಸ ಫೋನ್ ಬಂದ್ರೆ ಹೆದರಿಕೆ ಇರ್ತಿರ್ಲಿಲ್ಲ. ಆದ್ರೆ ಇನ್ನು ಮುಂದೆ ಫೋನ್ ಬರುವಾಗ ಹೆದರಿಕೆ ಆಗುದು, ನಾನು ಕರ್ಕೊಂಡು ಬಂದಂತ ಅಣ್ಣ, ನಾನು ಕರ್ಕೊಂಡು ಬಂದಂತ ತಮ್ಮ ಓಲಾಂಡ ಪರ್ದು ಬಿಡ್ದೇನಾ, ಏರಾಚೂದು ಮಕ್ಕಳ ಮಲ್ತಾರ ಫೋನ್ ಮಾಡ್ತಾರ ಅಂತ. ಈಗಾಗಲೇ ವಿವೇಕ್ ಸರ್ ತುಂಬಾ ಹೇಳಿದ್ರು ಅವರ ಸೆಷನ್ನಲ್ಲಿ.
ನೀವು ಒಂದು ತುತ್ತು ಕುಡಿದ್ರೂ ಕೂಡ ಅದು ಮಂಜುನಾಥ ಸ್ವಾಮಿಯ ಪಾದಕ್ಕೆ ಅರ್ಪಣೆಯಾಗಿ ಅದರಿಂದ ಆಗುವಂತ ಅನಾಹುತಗಳನ್ನ, ಯಾಕಂತ ಹೇಳಿದ್ರೆ ಇದು ಇಮೋಷನಲ್ ಬ್ಲಾಕ್ ಮೇಲ್ ಅಂತ ತಿಳ್ಕೊಳ್ಬೇಡಿ. ಎಷ್ಟೋ ಜನ ಇಲ್ಲಿ ಏನು ನೀವು ಪ್ರತಿಜ್ಞೆ ಆಣೆಯನ್ನ ಮಾಡಿರ್ಬೋದು, ಕಣ್ಣಿಗೆ ಕಾಣದ ದೇವರು ಅಂತ ಹೇಳಿ ನಂಬುವ ಸತ್ಯ ಏನಿದೆ ಅದು ಖಂಡಿತವಾಗಿ ಆ ಸತ್ಯ ಇದೆ. ಯಾಕಂದ್ರೆ ಪ್ರತ್ಯಕ್ಷವಾಗಿ ನಮಗೆ ಇದರಿಂದ ಆದಂತಹ ದುಶ್ಚಟಗಳ ಅನುಭವದ ಮೇಲೆ ನಾನು ಮಾತಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಈಗಾಗಲೇ ನನ್ನ ವಿವೇಕ್ ಸರ್ ಹೇಳಿದ್ರು ತಾಯಿಯ ಒಂದು ಸ್ಥಾನಮಾನ ಎಷ್ಟಿದೆ ಅಂತೇಳಿ. ಅಂತ ವಿವೇಕಾನಂದರನ್ನೇ ತಾಯಿ ಭುವನೇಶ್ವರ ದೇವಿ ಶ್ರೀ ಕೃಷ್ಣ ಪರಮಾತ್ಮನನ್ನ ಹೋಲಿಸಿದಂತ ಸಂದರ್ಭದಲ್ಲಿ ಶ್ರೀಮದ್ ಭಗವದ್ಗೀತೆಯ ಒಂದೇ ಸಾಲುಗಳು, ಶ್ರೀಕೃಷ್ಣ ಪರಮಾತ್ಮ ಪರಿವರ್ತನೆ ಜಗದ ನಿಯಮದಲ್ಲಿ ಹೇಳ್ತಾನೆ, ಆದದ್ದೆಲ್ಲ ಒಳ್ಳೆಯದೇ ಆಗಿದೆ, ಆಗಲಿರುವುದು ಒಳ್ಳೆಯದೇ ಆಗಲಿರುವುದು, ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೆ ಏನು, ನೀನು ಏನು ಪಡೆದಿದ್ದರೂ ಅದು ಇಲ್ಲಿಂದಲೇ, ನಿನಗೇನು ಸಿಕ್ಕಿದ್ದರೂ ಅದು ಇಲ್ಲಿಂದಲೇ, ಇವತ್ತು ನಿನ್ನದು, ನಾಳೆ ಇನ್ನಾರದು, ಮತ್ತೊಂದು ದಿನ ಯಾರದ್ದು ಆಗಲಿರೋದು. ಅಂತಹ ಒಂದು ದಿವ್ಯ ಸಂದೇಶದ ಮೂಲಕ ಇಂತಹ ಪರಿವರ್ತನೆ, ಭರವಸೆ, ಬೆಳಕು ತಮ್ಮೆಲ್ಲರ ಬಾಳಲ್ಲಿ ಆಗಲಿ. ಮುಂದಕ್ಕೆ ಯಾವುದೇ ರೀತಿಯ, ನನ್ನೊಬ್ಬ ಚಿಕ್ಕ ಸೋದರ ತನ್ನ ಡ್ರಗ್ಸ್ ಬಗ್ಗೆ ಹೇಳುವಾಗ ನಾನು ರಿವ್ಯೂ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ಕೂಡ ಸ್ವಾಸ್ಥ್ಯ ಸಂಕಲ್ಪದೊಂದು ಸಂಪನ್ಮೂಲ ವ್ಯಕ್ತಿ. ಅವನು ಹೇಳಬಾರದಂದ್ರೆ ನನ್ನ ಗೋಚರಕ್ಕೆ ಗಮನಿಸಬಾರದಂತಹ ಡ್ರಗ್ಸಿನ ಒಂದಷ್ಟು ವಿಚಾರಗಳನ್ನು ಹೇಳಿದ. ಅಂದ್ರೆ ಈ ದುಷ್ಟತೆ ಎಷ್ಟು ತೀವ್ರವಾಗಿ ಜನರನ್ನ ಪರಿಣಮಿಸ್ತಾ ಇದೆ ಎಂಬುದನ್ನು ಕೂಡ ತಿಳಿಸುತ್ತಾ, ಬಹುಶಃ ಮದುವೆಯಾಗದ ಬಹಳಷ್ಟು ನನ್ನ ಯುವಕರಿದ್ದಾರೆ, ನಿಮ್ಮೆಲ್ಲ ಮದುವೆಗೆ ಸಂತೋಷದಿಂದ ಇಡೀ ನಮ್ಮ ಸಮಿತಿ ಬಂದೇ ಬರ್ತದೆ. ಆದಷ್ಟು ಒಳ್ಳೆಯ ಕೆಲಸದೊಂದಿಗೆ ಒಳ್ಳೆ ಹುಡುಗಿಯನ್ನ ಹುಡುಕಿ, ಆಗದಿದ್ರೆ ಹೇಳಿ, ನಮ್ಮಲ್ಲೆಲ್ಲ ಬಹಳಷ್ಟು ಹುಡುಕೋರಿದ್ದಾರೆ, ನೀವು ಚೆನ್ನಾಗಿದ್ರೆ ಕರೆದು ನಿಮ್ಗೆ ಹುಡುಗಿಯನ್ನ ಕೂಡ ಕೊಡ್ತಾರೆ, ನಿಮ್ಮ ಮದುವೆಗೆ ಬರುವ ಸೌಭಾಗ್ಯ ನಮ್ಗೆ ಆಗಿರ್ಲಿ ಅಂತ ಹೇಳ್ತಾ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಸಾಮಾನ್ಯ ಕಾರ್ಯಕರ್ತೆಯಾಗಿ ಈಗಾಗಲೇ ಯೋಜನಾಧಿಕಾರಿಯವರು ಹೇಳಿದ್ರು, ಆಧಾರ್ ಮತ್ತು ಜನ್ಧನ್, ಬಹುಶಃ ಮುಂದೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಈ ಬಗ್ಗೆ ಖಂಡಿತ ನಮ್ಮ ತಂಡ ನಿಮ್ ಜೊತೆ ಶ್ರಮಿಸ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಶುಭವಾಗಲಿ. ಸ್ಥಳದ ಸಾನ್ನಿಧ್ಯ ಮತ್ತು ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷ ತಮ್ಗೆಲ್ಲರಿಗೂ ಕೂಡ ಸಿಗ್ಲಿ ಎಂಬ ಶುಭ ಹಾರೈಕೆಯೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಗೌರವಾನ್ವಿತ ನನ್ನ ಹಿರಿಯರಾದಂತಹ ಕೋಟಿಕಲ್ ಮಹಾಬಲ್ ತೋಟದವರೇ, ಈ ಒಂದು ಸಮಿತಿಯ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದಂಥ ಚಂದ್ರಾಸ್ ಪಂಡಿತ್ ಅವರೇ, ನಮ್ಮ ಜಿಲ್ಲಾ ಪಂಚಾಯತಿನ ಸದಸ್ಯೆ ಸಹೋದರಿ ರಮೇಶ್ ಬಿಟ್ಟಿ ಅವರೇ, ನಮ್ಮ ನಾಯಕರಾದ ಚಂದ್ರಶೇಖರ್ ವಿಠಲ್ರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರೇ, ತಾಯಂದಿರೇ, ಹಿರಿಯರೇ, ಕಿರಿಯರೇ, ಹೆಚ್ಚಿನ ಮಾತನಾಡದೆ ಬಹಳ ಸುಂದರವಾದ ಒಂದು ಕಾರ್ಯಕ್ರಮ, ಒಂದು ನವ ಜೀವನವನ್ನು ಪ್ರಾರಂಭಿಸುವಂತಹ ಒಂದು ಕಾರ್ಯಕ್ರಮ. ನಾನು ಉದ್ಘಾಟನೆ ಸಂದರ್ಭದಲ್ಲಿ ಬಂದಿದ್ದೇನೆ, ನಂತರ 2-3 ಬಾರಿ ಈ ಕಾರ್ಯಕ್ರಮದಲ್ಲಿ ಕೂಡ ಭೇಟಿಯನ್ನು ಕೊಟ್ಟಿದ್ದೇನೆ. ನಿಜವಾಗಿಯೂ ಒಂದು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಇವತ್ತು ಇಷ್ಟು ಜನ, 86 ಜನ ತಮ್ಮ ನವ ಜೀವನವನ್ನು ಪ್ರಾರಂಭಿಸುವಂತಹ ಒಂದು ಸುದಿನ ಪೂಜ್ಯ ಕಾವಂದರ ಆಶೀರ್ವಾದದಿಂದ 1263ನೇ ಯಶಸ್ವಿ ಮಧ್ಯವರ್ಜನ ಶಿಬಿರ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಈಗಾಗಲೇ ನಮ್ಮ ವಿವೇಕ್ ಪಾಯಿಸಿದವರು ಬಹಳ ಸುಂದರವಾಗಿ ನಾವು ನಮ್ಮ ಜೀವನವನ್ನ ಯಾವ ರೀತಿ ಇವತ್ತಿನಿಂದ ನಾವು ನಡೆಸಬೇಕು ಎಂಬುದರ ಬಗ್ಗೆ ಬಹಳ ಮಾರ್ಮಿಕವಾಗಿ ಉದಾಹರಣೆ ಸಹಿತವಾಗಿ ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ನಾವು ಕೂಡ ಅದನ್ನ ಹೇಳಿದ್ದೇವೆ. ಬಹಳ ಸುಂದರವಾದ ಮಾತುಗಳಿಂದ ಅವರು ಅದನ್ನ ತಿಳಿಸಿದ್ದಾರೆ. ವೇದಿಕೆಯಲ್ಲಿ ಅತಿಥಿಗಳು ಕೂಡ ಬಹಳಷ್ಟು ಮಾತನ್ನ ಹೇಳಿದ್ದಾರೆ. ಅದರಲ್ಲೂ ಕೂಡ ನಂಬರ್ 6 ಶಿಬಿರಾರ್ಥಿ ಅವರ ಜೀವನದ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಅವರು ಹೇಳ್ತಾ ಹೋಗುವಾಗ ನನಗೊಂದು ಬಾರಿ ರೋಮಾಂಚನ ಆಯಿತು. ಅಷ್ಟು ವಿಚಾರಗಳನ್ನು ಕೂಡ ಮಾಡಿಕೊಂಡು ಇವತ್ತು ಒಂದು ರೀತಿಯಾದ ಸುಂದರವಾದ ಜೀವನಕ್ಕೆ ಕಾಲಿಡುವಂತಹ ಈ ಸಂದರ್ಭದಲ್ಲಿ ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ, ಶ್ರೀ ದೇವರಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಬಿರಾರ್ಥಿಗಳು ಮುಂದಿನ ಜೀವನ ಉಜ್ವಲ ಆಗಲಿ. ಒಬ್ಬ ಗಂಡ ಆಗಿದ್ರೆ ಅವ ಒಳ್ಳೆಯ ಹೆಂಡತಿಗೆ ಗಂಡನಾಗಿ, ಆ ತಾಯಿಗೆ ಒಂದು ಉತ್ತಮವಾದ ಮಗನಾಗಿ, ಆ ಮಕ್ಕಳಿಗೆ ಉತ್ತಮ ತಂದೆಯಾಗಿ, ಸಮಾಜಕ್ಕೆ ಒಂದು ಆದರ್ಶವಾದ ವ್ಯಕ್ತಿಯಾಗಿ ಬಾಳು ಬದುಕುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇವತ್ತು ಈ ಸಂದರ್ಭದಲ್ಲಿ ನಮಗೂ ಕೂಡ ಇಲ್ಲಿ ಬಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ಅಭಿನಂದನೆ ಜೊತೆಗೆ ನಿರಂತರವಾಗಿ 8 ದಿವಸಗಳ ಕಾಲ ನಿಮ್ಮೊಂದಿಗೆ ಈ ಸಮಿತಿಯ ಸರ್ವ
ಅಧ್ಯಕ್ಷರು ಸೇರಿ ಆ ಸದಸ್ಯರೆಲ್ಲರೂ ಕೂಡ ನಿಮ್ಮ ಜೊತೆ ಸೇರಿಕೊಂಡು ನಿರಂತರವಾಗಿ ನಿಮ್ಮ ಜೊತೆ ನೀವೆಲ್ಲರೂ ಕೂಡ ನಮ್ಮವರು ಎಂಬ ನಿಟ್ಟಿನಲ್ಲಿ ಕೆಲಸವನ್ನ ತ್ಯಾಗದ ಜೀವನದಲ್ಲಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸುತ್ತಾ ನಿಮ್ಮೆಲ್ಲರ ಜೀವನ ಉಜ್ವಲ ಆಗಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಒಂದೆರಡು ಮಾತು. ಮುರಳಿ 7 ದಿನದಿಂದ ಎಲ್ಲಿ ಇಲ್ಲಿ ಜನ್ಮನ ದಿನ ಕಾಂಡ ಉದ್ಘಾಟನಾ ಕಾರ್ಯಕ್ರಮ ಅನ್ನದ ಆ ಉದ್ಘಾಟನಾ ಕಾರ್ಯಕ್ರಮ ತೂಪಿನಂಚಿನ ಸಂತೋಷ ಏಳನೇ ಇದ್ದಾನೆ 86 ಜನಕ್ಕೆ ಏಳನೇ ಇದ್ದಾನೆ ಅಡ ಇಲ್ಲಿ ಅದೇ 86 ಜನ ಶಿಸ್ತಿದ ಸಿಪಾಯಿ ಆಗಿ ಚಪ್ಪಾಳೆ ಅಂತ ಗೊತ್ತೂರು ಮಂತ್ರಿಯನ್ನು ತೆಗೆದುಕೊಳ್ಳುವಂತಿನ ಇದು ನಿಖಲು ಈ ಸಮಾಜದಲ್ಲಿ ಆಸ್ತಿ ಹಾಕಿದ್ದಾರೆ. ಆ ಆಸ್ತಿ ಏಕಗಳ ಬೆಲೆ ಕಮ್ಮಿ ಆಗುವ ಲೆಕ್ಕ ಮನಾಂತ ಬೆಲೆ ಬಾಳುವಂತ ಆಸ್ತಿ ಅವರೆಂದು ಈ ಸಂದರ್ಭದಲ್ಲಿ ಕೂಡ ಕೈ ಜೋಡಿಸೋದಕ್ಕಂತ ಬಂದಿಲ್ಲ. ಇದೊಂದು ಈ ಸಂದರ್ಭದಲ್ಲಿ ವಿಶೇಷ ನಡೆಸಿದೆ. ಎಂಗಳ ಸಮಿತಿ ಸದಸ್ಯರು ಅಲ್ಲಿ ಗೋಷ್ಠಿ ಮಂತ್ರಿದ್ದ ಗೊತ್ತಿಸಿ ಈಗ ಕಾವಂದಿರ ಕಾರ್ಯಕ್ರಮಗಳ ಧರ್ಮಸ್ಥಳ ಹೋಗಿತ್ತ ಹೋಗುತ್ತನಾಗ ಕಾವಂದಿರ ಪಾತ್ರೆಯ ಅರೆ ಬಾರಿ ಸಂತೋಷ ಅದು ಕೇಳಿದೆ 7 ಜನ ಶಿಬಿರಾರ್ಥಿಗಳು ನಿಜವಾದ ಕ್ಲಿಯರ್ ಅಂದಾಗ ಎಂಗಳಿಗೆ 45 ಜನ ದಿನ ಮುದರಾದಿದ್ದೀನಿ. ನಿಜವಾಗಲ ಎಂಗಳಿಗೆ 86 ಜನ ಆತರದ್ದು ಗೊತ್ತಿದ್ದೆ. ಇದರ ಬಾಯಿಗೆ ಪಾತ್ರ ಬಟ್ಟಬಹುದು 85 ಜನ ಕಾವಂದರ ಮಾತುಗಳ ಮಂಜುನಾಥ ಕಾಸುಗಳ ತಿಮ್ಮಪ್ಪನ ಪಾತ್ರನು ಆ ಮಂಜುನಾಥ ಹೊರಪಾಡು ಗೊತ್ತಿರ್ತಾವಣಕ್ಕೆ ಇದೊಂದು ಸಾಕ್ಷಿ. 85 ಕಡಪಾದಾರ ತೆಗೆತಾರೆ. ಇದು ಮಂಜುನಾಥನ ಕಾರ್ಮಿಕ. ಏನು ಮಂತ್ರಿನ ಮಂಜುನಾಥ್ ನಮ್ಮ ಜೀವನನು ಒಂದು ಸಾಧೀಕರಣಕ್ಕೆ ನಮಗೆ ಸಾಕ್ಷಿ. ಇದು ನಮ್ಮ ಹಿರಿಯಡಾವನಂತೆ ಸತ್ಯ. ಇದು ಕಣ್ಣುಗಳ ನರಕಿನ ಮೂರನೇ ಸತ್ಯ. ಇದು ಒಂದು ಪಲಿಯರಿಗೆ ಭಾರಿ ಸಂತೋಷವಾಗುವುದು. ಅದೇ ಮೊತ್ತದ ಮಂಜುನಾಥನ ಕಾರ್ಮಿಕರು ಕಾಲು ಹೆಣ್ಮಗಿನಂತೆ ಕಷ್ಟಪಟ್ಟು ಕೊರಿಯರು. ಇಂಥಾದ ನಮ್ಮ ಏಪಲ ನಮ್ಮ ಜೀವನ ಕಷ್ಟ ನಷ್ಟ ಬೇನೆ ಬೇಜಾರು ಮಸ್ತು ನಿಖಿಲರು ಜಾಸ್ತಿ ಬೇರೆ ಬೇಜಾರು ಬಲ್ಲಡ ಬೈದಿರಂತಿನ ಜೀವನವನ್ನ ನಾನು ಯಾನು ಏಕಗಳ ಬೆಲ್ಲಸರ ವ್ಯಾಸ ಹಾಕಿಸಿ ನೆಲಲ ಆರ ಬಲ್ಲಿರ ಮಂಜುನಾಥ ಸ್ವಾಮಿಗಳ ಅಪ್ಪ ಮುಖಾಂಡಿಗಳ ಪ್ರಾರ್ಥನೆ ಅಂತಂದಿಲ್ಲ. ಅಂತಾದ ನಿಖಿಲ್ಲ ನೀವು ಕೋರಮುಟ್ಟ ದಾದಲಿಗಳ ಜೀವನದ ಬೇನೆ ಬೇಜಾರು ಬೈದಿಲ್ಲ ನನಗೆ ಕೋರಬಿಡ್ಲೆ ಹೊಸ ಜೀವನದ ಹೋದು ನವ ಜೀವನ ಸಮಿತಿ ಸದಸ್ಯರು ಕೋರಮುಟ್ಟ ಇಂಚಿನ ಬೆಗರ್ ಜಪರಾದ ನಿಖಿಲೇಶ್ವರ ಮಂತರ ನನ್ನ ಬೆಂಗಳೂರು ನಮ್ಮ ಸೇರಿದು ನನಗೆ ಸಮಾಜದ ಆ ಮದ್ಯಪಾನದ ಪಿಡಿಗಳು ದೂರ ಮಾಡುವವರೆಗೆ ನಮ್ಮ ಪ್ರಯತ್ನ ಮಾಡಿದ್ದು ಆ ಒಂದು ಕೊಡುಗೆ ನಮ್ಮ ಕೊರತ ಅಂದ್ರೆ ಈ ಮೂಲಕ ನಿಗಲ್ಲ ನಾನು ವಿನಂತಿ ಮಂತಂಗಿಲ್ಲ. ಕೊಡುಗೆ ಕಾರ್ಯಕ್ರಮ ನಿಖಿಲ್ ಪೂರ್ವಗಳ ಒಟ್ಟಿಗೆ ಇದ್ದು ನನಂಜಿ ನಮ್ಮ ಉಲ್ಲಾಸ ಕ್ಷೇತ್ರ ಮಲ್ಪನ ಸಂದರ್ಭ ಬರಡು ಆನ ಮದ್ಯಪಾನ ಬಲಿಯಾಜಿನಗಳು ಕಮ್ಮಿ ಸಂಖ್ಯೆ ಆವಡು ಪಂಪಿನ ಉದ್ದೇಶ ಅಕಲು ಹಾಕಿನಕ್ಕೆ ಸರಿವನ್ನು ಬರ್ಸಿ ಅಕಲು ಆತ್ಮನೇ ಬರ್ಸಿ ಆ ದಿಕ್ಕಿನಕ್ಕೆ ನಾವು ಬದಲು ಮಂತ್ರ ಪ್ರಯತ್ನ ಮಂತ್ರ ಕೊಡಂಗೆ ತಗೊಂಡು ಬಾರಿ ಬೆಳಗೇರು 12 ವಿಚಾರಿಸಿಕೊಂಡು 6 ಜೊತೆನೊಂದು ಮಂಜಿನ ಬಡ್ಸಿ 6 ಒಂದು ಕೊಡ್ಮಂಚಿನ ಎಕ್ಸ್ಪೆನ್ಸ್ ಅಂತ ಬಂದ ನನ್ನ ಬಹುತೇಕ 7 ಅಂಚಿನ ಮುಡುಗುತ್ತಾರೆ ಎನ್ನ ಅಂದಾಜು ಪ್ರಕಾರ 7 ಹೋಗ್ತಾರೆ. ಅದೇ ಮೊತ್ತ ಒಂದು ತಾರದಿರಂತ ವ್ಯಕ್ತಿ ಇವರಿಗೆ ಜ್ಞಾನೋದಯ ಆಗಿ 6 ಹೊಸ ಜೀವನಕ್ಕೆ ತಾರದಿ ತಂಡ 6 ಪ್ರಮಾಣ ಮಲ್ಪರಿಗೆ ತಾಕತ್ತಿರುವುದಂಡ ನಮ್ಮ 86 ಜನಕ್ಕೆ ತಾಕತ್ತುಂಡ ಇದ್ದ ತಿನ್ನಾಕ ಹಿಂದೂ ನಂತು ಬೋರಾಡಿನ ಪಾತ್ರ ಈಟ್ಲೇಟ ಗೆಂದಿನ ಪಾತ್ರ ಎತ್ತಿನ ಬಂದ 15 ಶಿಬಿರಾಧ್ಯಕ್ಷತೆ 10%, 15%, 20%, 28%, 50% ಮಧ್ಯವರ್ತಿ ನಾತನಿಗೆ ತಾಕದಕ್ಕಲು ಪುರ ಪರ್ತರಿಗೆ ಒಂದು ಪಾತ್ರ ಬೈಲಿನೊಂದು ಆ ಪಾತ್ರನು ಮುಖಾಮಿಂದಲೇ ಕ್ಷೇತ್ರಡು 86 ಜನ ಎಂಚಿನ ಮಧ್ಯವರ್ತಿ ಶಿಬಿರ ಭಾಗವಹಿಸ್ತಾರ. 86 ಜನರ ಗಂಡಸರ ಮುಟ್ಟಿಗೆರಿಗೆ ಹಾಕಲು ಸಮಾಜದ ಒಂದು ಆಸ್ತಿಯನ್ನು ಇದು ಕಡಾಖಂಡಿತವಾದ ತೆಗೆದುಕೊಳ್ಳುವ ವಿಶ್ವಾಸಗಳು ನಾನು ಹೋಗಿದ್ದೇನೆ. ಈ ತೆಲುಗಿನ ಮೋನಿಗಳ ಪಾತ್ರ ಒಂದಿಲ್ಲ. ಆ ವಿಶ್ವಾಸವು ದ್ರೋಹ ಮಂತನೆ ದ್ರೋಹ ಮಂತ್ರ ನಮ್ಮ ಸ್ವಾಭಿಮಾನಗಿ ದ್ರೋಹ ಮಂತ್ರಲಕ ನಮ್ಮ ಅಪ್ಪ ಅಮ್ಮಗೆ ನಮ್ಮ ಬೇನೆಯಲ್ಲಿ ದ್ರೋಹ ಮಂತ್ರಲಕ ಅಂತಾದ ಆ 86 ಜನರ ನಮ್ಮ ಮಧ್ಯ ಮುಕ್ತರಾಗಿ ಈ ಸಮಾಜದ ಒಂದು ಕಣ್ಣಾಗಿ ಕುಟುಂಬದ ಒಂದು ಹಕ್ಕಾಗಿ ಆ ಒಂದು ಕುಟುಂಬದ ಪ್ರೀತಿನ ಕೊರತಿನಂಚಿನ ಒಂಜಿ ಆ ಕಾಮದೇವ ಸ್ವರೂಪದ ಒಂದು ನಮ್ಮ ಆನುಲಾಕ ಪಂಪಿನ ಈ ಎಡ್ಡೆತ್ತಿನ 2 ಪಾತ್ರವನ್ನು ಕಲಿಯರು ಇಂಥ ಅವಕಾಶಗಳನ್ನು ತೀರುವುಗಳ ನಾನು ಸೆಲ್ಮೆ ಸಂದ ಒಂದು ನಾನು ತಮಿಳುನಾಡು ಗದಾಲ ತಪ್ಪಾದಿತ್ತು ಆ ತಪ್ಪು ಕ್ಷಮಿಸಿಕೊಳ್ಳಲು ಒಂದು ನಟ್ಟೊಂದು ಈಗಲ 2 ಪಾತ್ರ ಅವಕಾಶಗಳ ಸಮಿತಿಯ ಮಾತರೆಗಳ ಒಮ್ಮೆ ನಡೆಸುತ್ತಾರೆ. ಅಂತೆಯೇ ಈ ಒಂದು ಕಾರ್ಯಕ್ರಮ ನಡೆಸ್ತಾರೆ ಅವಕಾಶ ಕೊಡುವಂತ ದೇವಸ್ಥಾನದ ಅಧ್ಯಕ್ಷರ ಪುಟ್ಟ ಆಡಳಿತ ಮಂಡಳಿಗೆ ಬೊಕ್ಕ ಮಾತ ಸರ್ವ ಸದಸ್ಯರುಗಳ ಅಭಿನಂದನೆ ಸಲ್ಲಿಸ ಒಂದು 2 ಪಾತ್ರಗಳು ಅಂತ ಜೈ
ಅಧ್ಯಕ್ಷರು ನ್ಯಾಯಾಧೀಶರು ಅಂಜನೆ ಜನಜಾಗೃತಿ ಅಧ್ಯಕ್ಷರನ್ನ ಉಪಸ್ಥಿತಿಯನ್ನು ಹಸ್ತಾಂತರಿಸುವುದರೊಟ್ಟಿಗೆ ನದಿ ದಾಟುವ ಸ್ಪರ್ಧೆಯಲ್ಲಿ ಗೆಲ್ಲಿಸಿದ ಸಂತೋಷ್ 44 ನಂಬರ್, ಸಂತೋಷ್ ಜಯರಾಮ್ 31 ನಂಬರ್, ಲಾಸ್ಟ್ ಬಲ್ಲಿ ಸಂತೋಷ್ ಜಯರಾಮ್ 31 ನಂಬರ್, ಆನಂದ್ 8 ನಂಬರ್, ಬಲೆ ಬೇಗ ಬಲ್ಲಿ ಆನಂದ್. ಬಸ್ ಸ್ಟ್ಯಾಂಡ್ ಗ್ಲಾಸ್ ಈ ಸ್ಪರ್ಧೆಯಲ್ಲಿ ಪ್ರಥಮ ಜಯರಾಮ್ 31, ದ್ವಿತೀಯ ಚಂದ್ರಹಾಸ್ 84, ತೃತೀಯ ರಾಜ 67. ರಾಜ ಅಭಿನಂದನೆಗಳು. ನಾನು ಮುಂದಿನ ಕಾರ್ಯಕ್ರಮ ನಿರೂಪಕರು ನಡಪಡಿಸಲು ಈ ಸಭೆಯಲ್ಲಿ ವಿನಂತಿಸುತ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೊಕ್ಕ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇಂದು ಪೂಜ್ಯ ಕಾವಂದೇರ್ನ ಒಂಜಿ ಆಶಯದಂಚನೆ ನಡೆತೊಂದುಂಡು. ಪೂಜ್ಯ ಕಾವಂದರಿಗೆ ಈ ಒಂದು ಕಾರ್ಯಕ್ರಮ ಅಂದ್ಬಂಡ ಬಹಳ ಒಂದು ಪ್ರೀತಿ. ಜನಜಾಗೃತಿ ವೇದಿಕೆ ಈ ಮಧ್ಯವರ್ಜನ ಶಿಬಿರ ಅಂತಂದ್ರೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಇನ್ನೆಲ್ಲ ಮಂತೊಂದುಂಡು. ಶಾಲೆಗಳಿಗೆ ಇನ್ನಿಕ್ಕೆ ನಮ್ಮ ಸಂಪತ್ತನ್ನು ಒಂಡ ದಾಟನ್ನು ಒಂಡ ದೇಶದ ಸಂಪತ್ತನ್ನು ಒಂಡ ಯುವ ಸಂಪತ್ತು. ಈ ಯುವ ಸಂಪತ್ತುಲ ಹಾಳಾಯರ ಬಲ್ಲಿಯಿಂದ ಬಂದು ಶಾಲಾ ಕಾಲೇಜುಗಳಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಲ್ಪುವ. ಇನ್ನಿಕ್ಕೆ ನಮ್ಮ ಯುವ ಸಂಪತ್ತು ಹಾಳಾಂಡ ದೇಶ ಹಾಳಾಪುಡು ಅದಕ್ಕೆ ಬಡದು ಮಂಗಳೂರು ತಾಲೂಕದ ಪ್ರತಿ ಶಾಲೆಯಲ್ಲ ಒಂದು ತಿಂಗಳದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಾಡ್ಕೊಂಡುಂಡ. ಅತ್ತಂದ್ರೆ ನಮ್ಮ ಪ್ರದೇಶದ ದೇವಸ್ಥಾನ ಅದಪ್ಪು ಶಾಲೆ ಅಪ್ಪು ನಮ್ಮ ಇಲ್ಲದ ರಸ್ತೆ ಉಪ್ಪು ಇವತ್ತ ಒಂದು ಸ್ವಚ್ಛತೆದ ವಿಷಯಗಳು ಜಾಗೃತಿ ಮಂತೊಂದಿಲ್ಲ. ದಿನಾಲ ನಮ್ಮ ಜನಗಳಿಗೆ ದಾಟ ಬಂದ ಈ ಜನಜಾಗೃತಿ ವೇದಿಕೆ ಜಾಗೃತಿ ಮೂಡಿಸಿನ ಕೆಲಸ ಮಂತೊಂದಿಲ್ಲ. ಇನ್ನಿಕ್ಕೆ ನಮ್ಮ ರೋಡ್ ಪೋಂದಿಲ್ಲ ಅಂದ ಎಡ್ಡೆ ಕಲ್ಸನಕಲೆ ಕಜವನ್ನು ಕೊಂಡದ್ದು ರೋಡ್ಗೂ ದತ್ತೊಂದಿಲ್ಲ. ದಾಯಿನ ಮಂಡಕಳಿಗೆ ಜಾಗೃತಿ ಇದ್ದಿ ಮೂರು ಪಾಠದ ಬಲ್ಲಿ ಬಂದು ಅಂಚಿನ ಸಂಗತಿ ಗೊತ್ತು ಪೂಜೆ ಅಂಚಾದ ಪುನಃ ನಮ್ಮ ಈ ದೇಶ ಎಡ್ಡವರನ್ನ ಅಂದ ನಮ್ಮ ಯುವ ಜನತೆ ನಮ್ಮ ಜನಕುಲು ಎಡ್ಡವರು ನಮ್ಮ ಜನಕುಲು ಎಡ್ಡವರನ್ನ ಅಂದ ನಮ್ಮ ದುಶ್ಚಟ ಒಪ್ಪಿದ ಬಗ್ಗೆ ಈಕಲೆಗೆ ಈ ದುಶ್ಚಟದ ವಿಷಯಗಳು ಕರ್ನ ಒಂದು ವಾರಡು ಈಕಲೆ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಈಕಲೆಗೆ ಜಾಗೃತಿಯನ್ನು ಕೊಡ್ತೇವೆ. ಅವತ್ತಂದ್ರೆ ಈ ಪಾಯಸ ಎಲ್ಲ ಮನ ಮುಟ್ಟುಲೆಕ್ಕ ನಿಕ್ಲಿಗೆ ಬಂತೇವೆ. ದಾಯಿ ಬಂದ ಒவ்வೊಂದು ನೆನಪಾನಲ್ಲ ಆದ್ನ ಪಾತ್ರ ನಿಕ್ಲಿಗೆ ನೆನಪಾವು. ದಾಯಿ ಬಂದ ಈಗ ಕೆಲವಾರು ವರ್ಷಗಳು ಆದ್ನ ಪಾತ್ರನೇ ಆನೆ ಕೆಬಿಯರೊಂದಿಲ್ಲ ಆಂಡ ಏಟು ಕೇಂದಲ ಯಾವುದಿನಂಕ ಆತ ಒಂದು ಇರುವುದಾರ ಪಾತ್ರ ಬಂದೊಂದಿಲ್ಲ. ಈ ಪಾತ್ರವನ್ನು ಈಗಲು ಒಟ್ಟೊಂದಬಹುದು. ಇನ್ನಿತ ಖಂಡನೆ ಬರೋದಿಗೆ ಬೋರ್ಕನಾಥ ಉಪದೇಶ ಕೊರಿಯರು ದಾಳಿಯಲ್ಲಿ ಬಂದ ಖಂಡನೆ ಅವಡೆ ಬೊಡೆದಿ ಅವಡೆ ಈ ಜೀವನದ ರಥ ಬೋರ್ಡ್ ಅಂಡ ಒಂದೊಂದು ಟೈಮ್ ಖಂಡನಿಲ್ಲ ಎಲ್ಲಿ ಅವಡಾಪು ನಮ್ಮ ಪ್ರತಿಷ್ಠೆಗೋಸ್ಕರ ನಮ್ಮ ಪಾತ್ರಗಳು ಹೋರಾಟ ಮಂತೊಂದು ಬೋದು ಅಂದ ನಮ್ಮ ಒಂದು ಜೀವನ ಎಡ್ಡ ರೀತಿಯಲ್ಲಿ ನಡೆಸಲು ಸಾಧ್ಯತೆ. ಕೋಟೆ ಬೆಳ್ತಂಗಡಿಗೆ ಜನಜಾಗೃತಿದ ಅವರು ಸಮಾವೇಶ ಆದ ಪುನಃ ನವಜೀವನ ಸಮಿತಿದ ಒಂದು ಸುಳ್ಯದ ಪಂಜವು ಒಂದು ಆ ಪಂಜವನ ಖಂಡನೆಯನ್ನೆಲ್ಲ ರಡ್ಡು ಬಾಳೆದಲ ವಿಷಯನು ಕಾವಂದೇರ್ನ ವಿಷಯಡು ಪನ್ನಗ ನರಮಾನಿ ನರಮಾನಿಲ್ಲ ಈ ಒಂದು ಪಾನ ಮದ್ಯಪಾನಗೂ ಪೋವಾಯ್ ದಾಯ ಬಂಡ ಆ ಪುಂಜವನೊಂದು ಪಾತ್ರ ಅಂಚಿನ ಪಾತ್ರ ಕಾವಂದೇರ್ನ ದೊಡ್ಡ ಪಂತೇರಿ ಅಂತ ಅದು ಪುನಃ ಇದು ಈ 86 ಜನ ದಾಯ ಬಂಡ ಒಂದು ಸಮಾಜ ಎಡ್ಡ ಅವರನ್ನು ಆಂಡ ಇದಕ್ಕೆ ಮಾತೆಲ್ಲ ಮೂರು ಬೇಲೆ ಚೆನ್ನಕಲೆ ಇದು ಇಂಕಲು ಮಾತ ಬೇಲೆ ಬೂದ್ದು ಆಫೀಸು ಹೋಗಂದೆ ಈ ಬೇಲೆ ಮನುಪುವ ದಾಯ ಮನುಪುವ ಅಂದ್ಕೊಂಡ ಕಾವಂದೇರ್ನ ಒಂದು ಮನಸ್ಸದ ಅಭಿಪ್ರಾಯ ಇಂಚಿನ ಉಂಟು ಐದು ನಮ್ಮ ಮನ್ಪೋಡು ಒಂದು ಬಂದು ನಮ್ಮ ಬೇಲೆ ಮನುಪುವ ತಂದೆ ಇದ್ದಿನಾಡ ಈ ಕಾರ್ಯಕ್ರಮ ಮನ್ಪೋಟ್ಲ ಬಾರಿ ಬಂದು ದಾಯ ಬಂಡ ಸಮಾಜ ಇದಕ್ಕೆ ಆತ ಇಂಪಾರ್ಟೆನ್ಸ್ ಕೊಡ್ತೀವಿ ಕಾವಂದೇರ್ ಒಂದು ಮನಸ್ಸು ಅಂತಾನೆ ಹೇಳಿದ್ದು ಈ ಕಾರ್ಯ ಮನ್ಪರಾಪಲು ಈ ಒಂದು ನವಜೀವನ ಸಮಿತಿ ಇದೆ ಈಗಲೂ 86 ಜನ ಉಳ್ಳಾರೆ ಎಲ್ಲಂದಿ ಇಂಕಲು 6ನೇ ತಾರೀಕಿಗೆ ಟೌನ್ ಹಾಲ್ದು ಮಲ್ಲ ಫಂಕ್ಷನ್ ಒಂದು ದೀತ ಐತೆ ಜ್ಯೋತಿ ಕಲ್ತು ಟೌನ್ ಹಾಲ್ ಮುಟ್ಟ ಒಂದು ಜಾತ
ಕಾರ್ಯಕ್ರಮ ಮಾಡ್ತದ ದಾಳಿ ಬಂಡ ಈ ಜನಕಲು ಮದ್ಯಪಾನ ಮಾದಕ ದ್ರವ್ಯ ಡ್ರಗ್ಸ್ ಇಂತೇನೆ ಒಟ್ಟನ್ನ ಕಾರ್ಯಕ್ರಮಗಳು ಜೋಕು ಮಾತ ಹೋಗುದು ದಾಳಿಗೊಂಡ ಇನಿ ಕಂಪ್ಯೂಟರ್ ಇಗಟ್ಟು ಅಪ್ಪಮ್ಮಗಳ ಇಲ್ಲಿ ಜೋಕುಲಿಲ್ಲ ಒಂದು ವಿಚಾರಿಸು ನಂಚಿನ ಶಾಲೆ ದಾಯ್ತ ಮಂತ ಮಗ ದಾನೆ ಮಂತ ಅಂತ ಬಂದು ಕೇನಿಯರೆ ದಿನಟ್ಟು 1 ಗಂಟೆ ಟೈಮ್ಲು ಅಪ್ಪಮ್ಮಗಳ ಆ ಜೋಕುಲ ಕೇನಿಯರೆ ಟೈಮ್ ಉಪ್ಪಿಸಿ ಜೋಕುಲು ಬೀಡಿ ಸಿಗರೇಟ್ ಬೊಚ್ಚನ್ನ ಲೆಕ್ಕ ಅಕಲು ಬಲಿಯಾಪೇರು ದಾಳಿ ಮಂಡ ಅಪ್ಪ ಮಗಳು ಗೊತ್ತಾಗಿ ಅಂತ ಅದು ಪುನಃ ಈ ಶಾಲೆಡೆ ಈ ಕಾರ್ಯಕ್ರಮವನ್ನು ಇಂದು ಹೋದ್ದು ಯುವ ಸಂಪತ್ತನ್ನು ರಕ್ಷಿಸುವುದು ಬಂದು ಸದುದ್ದೇಶಿಸೋದು ಬೇರೆ ಬೇರೆ ಜಾಗೆಡೆ ಈ ಒಂದು ಕಾರ್ಯಕ್ರಮವನ್ನು ಮನುಪುವ ಎಲ್ಲಂಜಿದ ಟೌನ್ ಹಾಲ್ದ ಕಾರ್ಯಕ್ರಮಗಳು ಈಗಲೂ ಆಯ್ನಾತ್ ಹೆಚ್ಚಿಗೆ ಜನಕಲು ಬರ್ತದೆ ಈ ಎಂಕಲು ಮನ್ಪುನಂಚಿನ ಕಾರ್ಯಕ್ರಮಕ್ಕೂ ಈಗಲೂ ಸಹಕಾರ ಕೊರಡು ನಮ್ಮ ಒಂದು ಗಾಂಧೀಜಿನ ಕನಸು ದಾಟ ಬಂದ ಮದ್ಯಪಾನ ಮನ್ಪೆರ ಬಲ್ಲಿ ಬಂದು ಆಗ ಸಾಧಾರಣ 150 ವರ್ಷ ದುಂಬು 150 ಮಂಡ ಆಯ್ತು ಒಂದು 30 ವರ್ಷ ಗುಡ್ಲೆ 120 ವರ್ಷದ ದುಂಬೆ ಆರು ಪಂಡಿಸಿದ್ದೇವೆ ಇಂಚ ಆಂಡ ಮಾತ್ರ ಸಮಾಜ ಎಡ್ಡ ರೀತಿ ಆವು ಪಂಪುನ ಒಂದು ಸಂದೇಶವನ್ನು ನನಗೆ ಗೊತ್ತದೆ ಅಂಚಾದ ಈ ಗಾಂಧೀಜಿನ ಸ್ವಚ್ಛ ಭಾರತ ಮಾದಕ ದ್ರವ್ಯ ಬೊಕ್ಕ ಮದ್ಯ ಸೇವನೆ ಇನ್ನು ಮಾತ್ರ ಬುದುಗು ನಮ್ಮ ರಾಮರಾಜ್ಯ ಆವಡನ್ನು ಬಂದಾರೆ ಕನಸು ಕಾಣ್ತೇವೆ ಈ ಕನಸಿಗೆ ನಿಖಿಲ್ ಮಾತ ಸಾಕಾದ ಕೊಡ್ದು ಇನ್ನಿದ್ದು ಬೊಕ್ಕ ನಿಖಿಲ್ನ ಇಲ್ಲದೆ ಅವರಿಗೆ ನಂದಾದೀಪ ಬೆಳಕಡೆಯನ್ನು ಬಂದಿಯನ್ನು ಆಶಿಸುವ ಗಾಯನ ಬಂದ ನಿಖಿಲಿಗೆ ಒಮ್ಮೆ ಒಂಜಿ ಮಧ್ಯದ ವ್ಯಸನ ಬಂದಾಗ ನಿಖಿಲ ಮಂಜುನಾಥ ಸ್ವಾಮಿ ಮುಖಾಂಬಿಕೆ ನೆನೆಸಲಿ ಗಾಯನ ಬಂದ ನರಮಾಣಿಯನ್ನು ಹೊರ ನೆನೆಸಿದ್ದು ನಮ್ಮ ಮರಪುವ ದ್ರೌಪದಿನ ವಸ್ತ್ರಾಪರಣ ಆನಗ ದ್ರೌಪದಿ ಎಂಕ ಕಂಡನೆಯಲ್ಲಿ ಉಳ್ಳೇರು ಎನ್ನ ಅಜ್ಜೆ ಉಳ್ಳೇರು ಸಂಬಂಧದಾಗಲು ಉಳ್ಳೇರು ಅಂತ ಪಣದು ಅಲ್ಲಿ ನೆನೆತಂದು ಪುನಗನೆ ದುಶ್ಯಾಸನೆ ಸೀದ ಹೋಯ್ತು ಏಕೆ ಹೋಯ್ತು ನಾಡಲ್ಲ ಆ ಲಾಸ್ಟ್ಗೆ ನಿಖಲು ಏರ್ಲ ನರಮಣಿ ಏರ್ಲ ಉಪಕಾರಕ್ಕೆ ಬರ್ಪುಜೆ ನಿಖಲು ಆ ದೇವರಾಯನ ಶ್ರೀಕೃಷ್ಣನೇ ಬಂದು ಅನ್ನಾಗ ಆ ಸೀರೆ ಏಕೆ ಹೋಯ್ತನಲ್ಲ ಉದ್ದ ಬರ್ತನಿಗೆ ಅಂತೆಯೇ ನಿಖಲು ಈ ಕಾರ್ಯಕ್ರಮಗಳು ಆ ನಿಖಲಿಗೆ ವ್ಯಾಪಾರಲ್ಲ ಒಂದು ಮನಸ್ಸಾಂಡ ದೇವರೇನ ನಿಂದಿರ್ತದೆ ಈ ನಿಖಲಿನ ಸಂಸಾರ ಎಡ್ಡ ರೀತಿದೆ ನಿಖಲು ನಡಪೋದು ತಂದು ಏನೊಂದು ನಿಖಿಲ್ದ ಕೇಳುವಂತೆ ನಿಖಿಲ್ನ ಸಂಸಾರ ಎಡ್ಡವಾಡು ನಿಖಿಲ್ನ ಜೋಕುಲು ವಿದ್ಯಾವಂತರಾವಡು ನಿಖಿಲು ಈ ಸಮಾಜವು ನಿಖಿಲ್ನ ಎಡ್ಡ ಜೋಕುಲಿನ ಒಂದು ಕೊಡುಗೆಯನ್ನು ಕೊಟ್ಟು ಈ ಎಡ್ಡ ಸಮಾಜ ರಚನೆ ಮಾಡ್ತಾರೆ ನಿಖಿಲು ಸಹಕಾರಿ ಆವಡು ಅಧ್ಯಕ್ಷೀಯ ನುಡಿಕೊರ್ನಂಚಿನ ಮಾಬಲ್ಪೇಟರೆಗೆ ಮಾತನಾಡಲು ಪರವಾಗಿ ಸೊಲ್ಮೆ ಸಂದಾಯಿತ ಮಲ್ತೊಂದು ಈ ಕಾರ್ಯಕ್ರಮದ ಪ್ರಮುಖರಿಗೆ ಒಂದು ಸ್ಮರಣಿಕೆ ಕೊಡ್ತಂಚಿನ ಕಾರ್ಯಕ್ರಮ ನಿಖಿಲ್ನ ಪ್ರೀತಿದ ಶಿಬಿರಾಧಿಕಾರಿಗಳು ಬಹುಶಃ ನಿಖಿಲ್ನ ಒಂದು ಸಿಯೋಗ ಅಂತ ಪನಲ್ಲಿ ಈ ಶಿಬಿರನತ್ತು ಹೂವೇ ಶಿಬಿರನು ಬಹಳ ಯಶಸ್ವಿಯಾಗಿ ಕಾಂಡೆ 5:30 ಗಂಟೆಗೆ ಲಕ್ಕನಾರು ರಾತ್ರಿ ಮಟ್ಟ ನಿಖಿಲ್ ಜಪ್ಪನೊಟ್ಟಿಗೆ ನಿಖಿಲ್ನ ಒಟ್ಟಿಗೆ ಇಟ್ಟಿದ್ದು ಬಾರಿ ಯಶಸ್ವಿಯಾದ ನಿರ್ವಹಣೆ ಮಾಡ್ತಿನ ದೇವಪ್ರಸಾದ್ ಬೇರೆ ಬರ್ತದೆ ಸ್ಮರಣಿಕೆಯನ್ನು ಇನ್ನಿತ ಸಮಾರಂಭದ ಅತಿಥಿ ಏನಂತಿನ ಮಲ್ಲನಗೌಡ ನ್ಯಾಯಾಧೀಶರು ಹಿರಿಯ ನ್ಯಾಯಾಧೀಶರು ಆಯ್ದ ಸ್ವೀಕಾರ ಮಲ್ಕೊಂಡು ವಿನಂತಿ ಮಲ್ಕೊಂಡೆ ಪಂಚಾಯತ್ದ ಮಾತಾ ಸದಸ್ಯನ ಹಾಗೆ ರಾಜೇಶ್ ಹಾಗೂ ಇದುವರೆಗೆ ನಮಗೆ 8 ದಿನದಲ್ಲಿ ಪತಂಜಲಿ ಯೋಗವನ್ನು ಶಿಕ್ಷಣವಾಗಿ ಕಲಿಸಿದಂತಹ ಸತ್ಯ ಜ್ಯೋತಣ್ಣ ಇವರು ವೇದಿಕೆಗೆ ಬರಬೇಕು. ಹಬ್ಬಕ್ಕ ಚಾನೆಲ್ಸ್ ಇವರು ವೇದಿಕೆಗೆ ಬರಬೇಕು. ನಮ್ಮ ನಾಡು ಚಾನೆಲ್ಸ್ ಗಣೇಶ್ ತಲಪಾಡಿ ಇವರು ವೇದಿಕೆಗೆ ಬರಬೇಕು. ವಿಜಯವಾಣಿ ಪತ್ರಿಕೆಯ ಅನ್ಸರ್ ಇಮಾನಿ ಇವರು ವೇದಿಕೆಗೆ ಬರಬೇಕು. ಹಾಗೂ ಸೋಮೇಶ್ವರ ವಲಯದ 9 ಜನ ಸೇವಾಪ್ರತಿನಿಧಿಗಳು ವೇದಿಕೆಗೆ ಬರಬೇಕು. ಸೇವಾಪ್ರತಿನಿಧಿಗಳು ವೇದಿಕೆಗೆ ಬರಬೇಕು.
ಕಾರ್ಯಕ್ರಮ. ನಮ್ಮ ನಿಮ್ಮೆಲ್ಲರ ಬಗ್ಗೆ ಪ್ರೀತಿರಕ ಧನ್ಯವಾದ ಬಯಸುತ್ತೇನೆ. ಅಡುಗೆ ಭಟ್ಟರಾದಂತಹ ಧರಣೇಂದ್ರ ಇವರಿಗೂ ನಮ್ಮ ನಿಮ್ಮೆಲ್ಲರ ಬಗ್ಗೆ ಪ್ರೀತಿಪೂರ್ವಕ ಧನ್ಯವಾದ ಬಯಸುತ್ತೇನೆ. ಹಾಗೂ ರೇಷ್ಮಾ ಮೇಡಮ್ ಕೋಣಾಜವಳೆಯ ಇವರು ಬಂದು ಸ್ಮರಣಿಕೆ ಅಂತ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಪ್ರೀತಿಪೂರ್ವಕ ಧನ್ಯವಾದ ಬಯಸುತ್ತೇನೆ.